ಶ್ರೀ ಭಗವತಿ ಫ್ಲವರ್ ಹೂವಿನ ವ್ಯಾಪಾರಸ್ಥರು. ಮದುವೆ ಶುಭ ಸಮಾರಂಭಗಳಿಗೆ ಸ್ಟೇಜ್ ಡೆಕೋರೇಷನ್ ಹಾಗೂ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡಲಾಗುವುದು. ದಿನನಿತ್ಯದ ಹೂವಿನ ವ್ಯಾಪಾರಸ್ಥರು ಕೂಡ ಹೌದು. ಸ್ಥಳ ಸಮಾಜ ಮಂದಿರ ಬಳಿ, ಮೈನ್ ರೋಡ್, ಮೂಡಬಿದರೆ. ಮೊಬೈಲ್ ಸಂಖ್ಯೆ 9535278827. ಸುಹಾನ್ ಫ್ಲೋರಿಂಗ್ಸ್ ಗುಣಮಟ್ಟದ ಟೈಲ್ಸ್, ಗ್ರಾನೈಟ್ ಹಾಗೂ ಸ್ಯಾನಿಟರಿ ಉತ್ಪನ್ನಗಳು ಆಕರ್ಷಕ ಬೆಲೆಗೆ ನಿಮ್ಮ ಮನೆ ಬಾಗಿಲಿಗೆ. ಈ ಕೂಡಲೇ ಸಂಪರ್ಕಿಸಿ ಸುಶಾಂತ್ ಕರ್ಕೇರ ಮಾರೂರು. ಮೊಬೈಲ್ ಸಂಖ್ಯೆ 94 49 26 97 72. ಸ್ಥಳ ಲೂಲು ಕಾಂಪ್ಲೆಕ್ಸ್, ಮಹಾವೀರ ಕಾಲೇಜ್ ಹತ್ತಿರ, ಮೂಡಬಿದರೆ.
ಶ್ರೀ ಭಗವತಿ ಫ್ಲವರ್ ಹೂವಿನ ವ್ಯಾಪಾರಸ್ಥರು. ಮದುವೆ ಶುಭ ಸಮಾರಂಭಗಳಿಗೆ ಸ್ಟೇಜ್ ಡೆಕೋರೇಷನ್ ಹಾಗೂ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡಲಾಗುವುದು. ದಿನನಿತ್ಯದ ಹೂವಿನ ವ್ಯಾಪಾರಸ್ಥರು ಕೂಡ ಹೌದು. ಸ್ಥಳ ಸಮಾಜ ಮಂದಿರ ಬಳಿ, ಮೈನ್ ರೋಡ್, ಮೂಡಬಿದರೆ. ಮೊಬೈಲ್ ಸಂಖ್ಯೆ 9535278827. ಸುಹಾನ್ ಫ್ಲೋರಿಂಗ್ಸ್ ಗುಣಮಟ್ಟದ ಟೈಲ್ಸ್, ಗ್ರಾನೈಟ್ ಹಾಗೂ ಸ್ಯಾನಿಟರಿ ಉತ್ಪನ್ನಗಳು ಆಕರ್ಷಕ ಬೆಲೆಗೆ ನಿಮ್ಮ ಮನೆ ಬಾಗಿಲಿಗೆ. ಈ ಕೂಡಲೇ ಸಂಪರ್ಕಿಸಿ ಸುಶಾಂತ್ ಕರ್ಕೇರ ಮಾರೂರು. ಮೊಬೈಲ್ ಸಂಖ್ಯೆ 94 49 26 97 72. ಸ್ಥಳ ಲೂಲು ಕಾಂಪ್ಲೆಕ್ಸ್, ಮಹಾವೀರ ಕಾಲೇಜ್ ಹತ್ತಿರ, ಮೂಡಬಿದರೆ.
ಶ್ರೀ ಭಗವತಿ ಫ್ಲವರ್ ಹೂವಿನ ವ್ಯಾಪಾರಸ್ಥರು. ಮದುವೆ ಶುಭ ಸಮಾರಂಭಗಳಿಗೆ ಸ್ಟೇಜ್ ಡೆಕೋರೇಷನ್ ಹಾಗೂ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡಲಾಗುವುದು. ದಿನನಿತ್ಯದ ಹೂವಿನ ವ್ಯಾಪಾರಸ್ಥರು ಕೂಡ ಹೌದು. ಸ್ಥಳ ಸಮಾಜ ಮಂದಿರ ಬಳಿ, ಮೈನ್ ರೋಡ್, ಮೂಡಬಿದರೆ. ಮೊಬೈಲ್ ಸಂಖ್ಯೆ 9535278827. ಸುಹಾನ್ ಫ್ಲೋರಿಂಗ್ಸ್ ಗುಣಮಟ್ಟದ ಟೈಲ್ಸ್, ಗ್ರಾನೈಟ್ ಹಾಗೂ ಸ್ಯಾನಿಟರಿ ಉತ್ಪನ್ನಗಳು ಆಕರ್ಷಕ ಬೆಲೆಗೆ ನಿಮ್ಮ ಮನೆ ಬಾಗಿಲಿಗೆ. ಈ ಕೂಡಲೇ ಸಂಪರ್ಕಿಸಿ ಸುಶಾಂತ್ ಕರ್ಕೇರ ಮಾರೂರು. ಮೊಬೈಲ್ ಸಂಖ್ಯೆ 94 49 26 97 72. ಸ್ಥಳ ಲೂಲು ಕಾಂಪ್ಲೆಕ್ಸ್, ಮಹಾವೀರ ಕಾಲೇಜ್ ಹತ್ತಿರ, ಮೂಡಬಿದರೆ. ಶ್ರೀ ಭಗವತಿ ಫ್ಲವರ್ ಹೂವಿನ ವ್ಯಾಪಾರಸ್ಥರು. ಮದುವೆ ಶುಭ ಸಮಾರಂಭಗಳಿಗೆ ಸ್ಟೇಜ್ ಡೆಕೋರೇಷನ್ ಹಾಗೂ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡಲಾಗುವುದು. ದಿನನಿತ್ಯದ ಹೂವಿನ ವ್ಯಾಪಾರಸ್ಥರು ಕೂಡ ಹೌದು. ಸ್ಥಳ ಸಮಾಜ ಮಂದಿರ ಬಳಿ, ಮೈನ್ ರೋಡ್, ಮೂಡಬಿದರೆ. ಮೊಬೈಲ್ ಸಂಖ್ಯೆ 9535278827.
978827.
ಸುಹಾನ್ ಫ್ಲೋರಿಂಗ್ಸ್ ಗುಣಮಟ್ಟದ ಟೈಲ್ಸ್, ಗ್ರಾನೈಟ್ ಹಾಗೂ ಸ್ಯಾನಿಟರಿ ಉತ್ಪನ್ನಗಳು ಆಕರ್ಷಕ ಬೆಲೆಗೆ ನಿಮ್ಮ ಮನೆ ಬಾಗಿಲಿಗೆ. ಈ ಕೂಡಲೇ ಸಂಪರ್ಕಿಸಿ ಸುಶಾಂತ್ ಕರ್ಕೇರ ಮಾರೂರು. ಮೊಬೈಲ್ ಸಂಖ್ಯೆ 94 49 26 97 72. ಸ್ಥಳ ಲೂಲು ಕಾಂಪ್ಲೆಕ್ಸ್, ಮಹಾವೀರ ಕಾಲೇಜ್ ಹತ್ತಿರ, ಮೂಡಬಿದರೆ. ಶ್ರೀ ಭಗವತಿ ಫ್ಲವರ್ ಹೂವಿನ ವ್ಯಾಪಾರಸ್ಥರು. ಮದುವೆ ಶುಭ ಸಮಾರಂಭಗಳಿಗೆ ಸ್ಟೇಜ್ ಡೆಕೋರೇಷನ್ ಹಾಗೂ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡಲಾಗುವುದು. ದಿನನಿತ್ಯದ ಹೂವಿನ ವ್ಯಾಪಾರಸ್ಥರು ಕೂಡ ಹೌದು. ಸ್ಥಳ ಸಮಾಜ ಮಂದಿರ ಬಳಿ, ಮೈನ್ ರೋಡ್, ಮೂಡಬಿದರೆ. ಮೊಬೈಲ್ ಸಂಖ್ಯೆ 9535278827. ಸ್ವೀಕಾರ ಮಲ್ಪಟ್ಟು ಬಂದು ಸರ್ವೇರ್ನ ಪರವಾಡಿಗಳ ಭಿನ್ನಯ ಮಲ್ತೊಂದು ಲಂಚನೆ ಈ ಒಂಚಿ ವೇದಿಕೆದ ಆವರಣ K19 1499 ಕೆಂಪು ಕಲರ್ದ ಶಿಫ್ಟ್ ಕಾರ್ ಅಲ್ಪ ಬಾಕಿದ ಗಾಡಿಗೆ ಅಡ್ಡ ಒಂದು 5 ನೆತ್ತ ಮಾಲಕಿಯರು ಆ ಗಾಡಿ ತಡೆಪೋದು ಈ ಒಂಚಿ ಕಾರ್ನ ಅಲ್ಪದ ತೆರವು ಮಲ್ಪಟ್ಟು ಬಂದ ನಿಕಲ ಭಿನ್ನಯ ತೊಂದಿಲ್ಲ.
ದೈದೀದು ಅಲ್ಪ ಸುತ್ತ ಬತ್ತಿ ಬಿನ್ನಿರು ಮಾತಿರ್ಲ ದೈದಿದ ವೇದಿಕೆದ ಎದುರ್ದ ಮೀಟ್ ಪಾರ್ದಿನ ಪುರ್ಲಗಂಟದ ಆಸನ ನಿಖಲು ಮಾತಿರ್ಲ ಸ್ವೀಕಾರ ಮಲ್ಪಡು ಬಂದು ಭಿನ್ನಯ ಮಲ್ತೊಂದಿಲ್ಲ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರುಗಳು ಎಲ್ಲ ಸ್ಪರ್ಧಾಮಿಗಳು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಹಾಕಿರುವಂತಹ ಸುಂದರವಾದಂತಹ ಕುರ್ಚಿಗಳನ್ನು ತಾವುಗಳು ಬಂದು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಿದ್ದೇವೆ. ಪುರ್ಲಗಂಟದಲ್ಲಿ ಎಸಗಿ ಮೂಕೆಡ್ಕೊಂಡು ಕಾರ್ಯಕ್ರಮದ ಶುರುವಾತ ಗ್ರಾಮ ಬಂದಿಲ್ಲ ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡಬಿದ್ರಿ ಬೊಕ್ಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಮೂಡಬಿದ್ರಿ ಘಟಕ ಮುಗಲ ಜಂಟಿ ಆಶಯಡಿ ಒಂಜಿ ದೀಪಾವಳಿ ಪರ್ವದ ಪ್ರಯುಕ್ತ ಸಾರ್ವಜನಿಕರಿಗೆ ಬಿದ್ರ ಗೂಡು ದೀಪ ಬೊಕ್ಕ ರಂಗೋಲಿ ಸ್ಪರ್ಧೆದ ಈ ಒಂಜಿಲಿ ಎಸಗಿ ಬತ್ತಿ ಮೇಲೆ ಮಾತಿರಲಿನ ಕುಡೂರ ಮೂಗೆಡ್ಕೊಂಡು ಸಭಾ ಕಾರ್ಯಕ್ರಮದ ಮಿತ್ರ ಮೇಡರ ಪಂಚಾಯತ್ ಸಭಾ ಕಾರ್ಯಕ್ರಮ ಮಾತಿರಲಿ ಚಾಲನೆ ಕೋರಲ್ಲ ದೈದೀದ ಬತ್ತಿ ಬಿನ್ನಿರ ಮಾತಿರ್ಲ ಬತ್ತದ ಪಾರ್ದಿನ ಚಿತ್ತ ಆಸನಗ ಒಳಗ ಆಡ್ಬೋದ ನಿಗಡ ಭಿನ್ನ ಆಯ್ತು ಬಂದುಲೆ ವೇದಿಕೆದ ತೀರ್ಥಚವಾಡ ಬತ್ತ ಆಸನ ತಿನ್ನ ಶ್ರೀ ಕೆ ಅಭಯಚಂದ್ರ ಜೈನ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅಂಚೆನೆ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸುವ ಚಿತ್ತ ಶ್ರೀ ಶಂಕರಿ ಕೋಟೆಯ ಅಧ್ಯಕ್ಷ ರಿಜಿಸ್ಟರ್ಡ್ ಘಟಕ ಡಾಕ್ಟರ್ ಎಸ್ ಪಿ ಗುರುದಾಸ್ ಶ್ರೀ ಪದ್ಮರಾಜ್ ಆರ್ ಅಂಚೆನೆ ಪೂರ್ಣಚಂದ್ರ ಜೈನ್ ರಾಜೇಶ್ ಕುಮಾರ್ ಜೈನ್ ಶ್ರೀಮತಿ ಬಿಂದ್ಯಾ ಶರದಿ ಶೆಟ್ಟಿ ರಂಜಿತ್ ಪೂಜಾರ್ಲು ನಾಗರಾಜ್ ಹೆಗ್ಡೆ ವಿನಯ್ ಕುಮಾರ್ ಅಂಚೆನೆ ಜಗದೀಶ್ ಚಂದ್ರ ಡಿಕೆ ಬೊಕ್ಕ ಗಿರೀಶ್ ಕೋಟೆಯನ್ ಮುಖ ದೈದೀದ ವೇದಿಕೆದ ಮಿತ್ತ ಚವಾಡ ಮತ್ತದ ಪಾರ್ದಿನ ಚಪ್ಪರ್ಲಗಂಟ ಆಸನ ಸ್ವೀಕಾರ ಮಲ್ಪಡುವ ನಿಗಲ ಮಾತಾಡಲು ಭಿನ್ನ ಆಯ್ತು
ಬಂದುಲೆ ಒಂಜಿ ಕಾರ್ಯಕ್ರಮನ ಶುರು ಮಲ್ಪನೇರ್ದುಂಬು ವಿಘ್ನದ ಅಧಿಪತಿ ಏನಂಚಿತ ಆನೆ ಮೋನಿದ ಗಣಪತಿಯವರಿಗೆ ನೀಟ ಪಡ್ಡ ಬೂರೊಂದು ಅಂಚನೆ ಅಂತ್ಯರಹಿತ ವೈನಂಚಿತ ಅಪ್ಪ ಉಳ್ಳಾಲ್ತಿ ನೆನವರಿಕೆ ಮಲ್ತೊಂದು ತುಳುನಾಡದ ಪಂಚವರ್ಣದ ಪುಂಚಮೆದ ಮರಣ ನೆನಚಿತ ಮಾತ ದೈವರಿ ನೆನವರಿಕೆ ಮಲ್ತೊಂದು ನಮ್ಮ ಇಲ್ಲದ ನಮ್ಮ ಊರ್ದ ಗ್ರಾಮದ ದೈವದೇವರಿ ನೆನಕೆ ಮಲ್ತೊಂದು ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಈ ಕಡೆ ಪಲ್ಲಕನೆ ಒಂಜಿ ಕಾರ್ಯಕ್ರಮ ಶುರು ಮಲ್ಪನೇರ್ದುಂಬು ದೇವರನ್ನು ಸುಗಿಪುರ ನಮ್ಮ ಮಾತಿರಲ ಕರ್ತವ್ಯ ಈ ನಿಟ್ಟಿಡಿ ಒಂಜಿ ಸಭಾ ಕಾರ್ಯಕ್ರಮದ ಶುರುವಾತವಾದ ದೇವರನ್ನು ಸುಗಿಬರ ನಮ್ಮ ದುಂಬತ್ತ ಬರುವಂದಲ್ಲೇರು ಕುಮಾರಿ ಹನಿಮೇರ್ ದೇದೇದು ಕುಮಾರಿ ಹನಿಮೇರ್ ವೇದಿಕೆ ಮಿತ್ತ ಚಾವಡಿ ಬತ್ತದ ದೇವರನ್ನ ಸುಗಿನ ಸುಗಿಪುರ ಬಂದಿರಡ ಭಿನ್ನೈತು ಅಂದಲ್ಲೇ विघ्नेश 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 हे गणपतिये करुणेश 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 हे श्रीपतिये करमुगिवे करिमुखने करमुगिवे करिमुखने वरनीडो विनायक परिहरिसो सुंदरने परिहरिसो सुंदरने सुख शांति प्रदायक विघ्नेश 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 हे गणपतिये करुणेश 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 हे श्रीपतिये विघ्नेश हे गणपतिये करुणेश हे श्रीपतिये ಸುಲ್ಮಿಲು ಕುಮಾರಿ ಹನಿ ಮೇರೆಗೆ ಸಂದಾಯಿತ ಮಾಡ್ತಂದಿಲ್ಲ ಬಂದಲೆ ಊಂಚಿ ಕಾರ್ಯಕ್ರಮಗ ಮೋಕ್ಯದಲ್ಲಿ ಇಪ್ಪಲಿಗೆ ಹೋಗಿ ಬತ್ತಿ ಬಿನ್ನೆರಡು ನಮ್ಮ ಮಾತಿರ್ಲಿ ಎತ್ಕೊಂಡು ನಮ್ಮ ಮಾತಿರ್ನೆಲ್ಲ ಆದ್ಯ ಕರ್ತವ್ಯ ಬತ್ತಿ ಬಿನ್ನೆರೆಗೆ ಮೋಕ್ಯದ ಎತ್ಕೊಂಡು ಬರೋಂದಿಲ್ಲ ಶ್ರೀ ಗಣೇಶ್ ಕಾಮತ್ ಜೊತೆಗಾರರ ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡಬಿದ್ರಿ ದೈತ್ಯದ ಮೇಲೆ ವೇದಿಕೆದ ಮಿತ್ತ ಚೌವಡಿಗೆ ಬತ್ತದ ಬತ್ತಿ ಬಿನ್ನೆರೆ ಮಾತಿರೆಲ್ಲ ಮೋಕೆ ಎತ್ಕೊಂಡು ಬಂದಿಡಕ್ಕೆ ಏನೊಂದಿಲ್ಲ ಸಮಾಜ ಮಂದಿರ ಸಭಾ ಬೊಕ್ಕ ಯುವವಾಹಿನಿ ಬೆದ್ರ ಒಕ್ಕಲ್ನ ಜಂಟಿ ಆಶ್ರಯಡು ನಡಪುನಂಚಿತ್ತಿನ ಇವೊಂಜಿ ಬೆದ್ರ ಗುಡುದು ಇಪ್ಪಬಕ್ಕ ರಂಗೋಲಿ ಸ್ಪರ್ಧೆ 2024 ಈ ಕಾರ್ಯಕ್ರಮಗೂ ಬತ್ತಿನ ಮಾತೆರೆನ್ಲ ವೇದಿಕೆದ ಮಿತ್ತು ಬಕ್ಕ ತಿರ್ತಿಪ್ಪುನ ನಿಕ್ಲೆನ ಸುರುಕಾದ ಸ್ವಾಗತ ಮಲ್ತೊಂದು ಈ ಕಾರ್ಯಕ್ರಮನು ಇನ್ನೇ ಉದ್ಘಾಟನೆ ಮಲ್ಪರ ಉಲ್ಲೇರು ಮೂಜನೇ ವರ್ಷದ ಇವೊಂಜಿ ಕಾರ್ಯಕ್ರಮನ ಉದ್ಘಾಟನೆ ಮಲ್ಪನಾರು ನಮ್ಮಾರೇ ಆಯ್ನಂಚಿನ ನಮ್ಮ ಕ್ಷೇತ್ರದ ದುಂಬುದ ಶಾಸಕರು ಅಂಚನೆ ಮಾಜಿ ಸಚಿವರಾದ ಪುದರ ಪೋಯಿನ ನಮ್ಮ ಅಧ್ಯಕ್ಷರಾಯಿನ ಸಮಾಜ ಮಂದಿರ ಸಭಾದ ಅಧ್ಯಕ್ಷರಾದಿಪ್ಪನಂಚಿತ್ತಿನ ಗೌರವಾನ್ವಿತ ಕೆ ಅಭಯಚಂದ್ರ ಜೈನ್ ಮೇರ್ ಅರೇನು ವೇದಿಕೆಡಿತ್ತಿನ ಮಾತೆರ್ನ ಪರವಾದ ಅಂಚೆ ನಿಖಲ ಮಾತೆರ್ನ ಪರವಾದ ಪ್ರೀತಿಡ್ ಸ್ವಾಗತ ಮಲ್ತೊಂದುಲ್ಲ ಮೇರೆಗೆ ಮುರಳೀಧರ್ ಕೋಟೆ ಮೇರೆ ಶಾಲು ಬೊಕ್ಕ ಪುರ್ಪನ್ ಕೋಟೆ ವಿಜಯ ಕಾರ್ಯಕ್ರಮಕ್ಕೆ ಮೋಕೆ ಎತ್ಕೊಂಡು ಬಂದಿರಡಕ್ಕೆ ಏನೋದಿಲ್ಲ ಈ ಕಾರ್ಯಕ್ರಮ ಇನಿ ಯುವವಾಹಿನಿ ಮೂಡುಬಿದ್ರಿ ಘಟಕದ ಅಧ್ಯಕ್ಷರಾಯಿನ ಶಂಕರ್ ಎ ಕೋಟ್ಯಾನ್ ಮೇರ್ನ ಗುರ್ಕಾರ್ ಮೇಡ ನಡ್ತೊಂದುಂಡು ಅರೆನ್ಲ ನಿಗಲ ಮಾತೆರ್ನ ಪರವಾದ ಈ ಕಾರ್ಯಕ್ರಮದ ಪರವಾದ ಅರೆನ ಸ್ವಾಗತ ಮಲ್ತೊಂದುಲ್ಲೆ ಮೇರೆಗೆ ಯೋಗೇಶ್ ಕೈರೋಡಿ ಸರ್ ದೈದಿದ ವೇದಿಕೆದ ಮಿತ್ತ ಚಾವಡಿಗೆ ಬರ್ತದೆ ಶಾಲೋಬಕ ಪುರ್ಪನ್ ಕೊಡಿ ಕಾರ್ಯಕ್ರಮಕ್ಕೆ ಮೋಕೆ ಎತ್ಕೊಂಡು ಬಂದಿರಡಕ್ಕೆ ಏನೊಂದಿಲ್ಲ ಇನ್ನಿತ್ತ ಕಾರ್ಯಕ್ರಮಡು ನನ್ನ ದುಂಬು ಬರ್ಪಿನಂಚಿತ್ತಿನ ದೀಪಾವಳಿದ ಕುರಿತಾದ ಸಂದೇಶ ಕೊರ್ರವುಲ್ಲರು ನಮ್ಮ SN ಮೂಡುಬಿದ್ರಿ ಪಾಲಿಟೆಕ್ನಿಕ್ದ ಉಪನ್ಯಾಸಕರಾಯನಂಚಿನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗಡು
ಕೆಲಸ ಮಲ್ತೊಂದಿಪ್ಪನಂಚಿತ್ತಿನ ಡಾಕ್ಟರ್ SP ಗುರುದಾಸ್ ಮೇರೆನ್ಲ ನಿಖಲ ಮಾತರ್ನ ಪರವಾದ ಪ್ರೀತಿಡ್ ಸ್ವಾಗತ ಮಲ್ತೊಂದುಲ್ಲ ಮೇರೆಗೆ ಪ್ರಭಾಕರ್ ಚಾಮುಂಡಿ ಬೆಟ್ಟ ಮೇರೆ ಶಾಲು ಬೊಕ್ಕ ಪುರ್ಪನಗೋದಿ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಡೆತ್ಕೊಂಡು ಬಂದಿರಕ್ಕೆ ಏನೊಂದುಲ್ಲೆ ತುಳುನಾಡು ನವರಾತ್ರಿ ಪನ್ನಗ ನೆನಪಾಪನು ಗೋಕರ್ಣದ ಕುದ್ರೋಳಿದ ಶಾರದೆ ಈ ಕ್ಷೇತ್ರದ ಕೋಶಾಧಿಕಾರಿಯಾದ ಜನನಾಯಕರಾದ ನಮ್ಮ ದುಂಬಿಪ್ಪಿನಾರು ಸನ್ಮಾನ್ಯ ಪದ್ಮರಾಜಾರ್ ಮೇರೆ ಇನ್ನು ಕಾರ್ಯಕ್ರಮಕ್ಕೆ ಬತ್ತದು ನಂಗೆ ಬೇರೆ ಸಹಾಯ ಕೊಡ್ತಾರೆ ಅರೆನ್ಲ ನಿಖಲ ಮಾತರ್ನ ಪರವಾದ ಪ್ರೀತಿದ ಸ್ವಾಗತ ಪಂಡ್ರೆ ಸಂತೋಷ ಮೇರೆಗೆ ಸುಶಾಂತ್ ಕರ್ಕೆರೆ ಮೇರೆ ಇದು ವೇದಿಕೆದ ಮಿತ್ತ ಚಾವಡಿ ಬತ್ತದು ಶಾಲು ಬೊಕ್ಕ ಪುರ್ಪನಗೋದಿ ಒಂಜಿ ಕಾರ್ಯಕ್ರಮ ಮೋಕೆಡೆತ್ಕೊಂಡು ಬಂದಿರಡ ಭಿನ್ನ ತೊಂದುಲ್ಲೆ ಈ ಕಾರ್ಯಕ್ರಮಡು ನಂಗೆ ಬೇರೆ ಸಹಾಯ ಕೊರದು ನಮ್ಮೊಟ್ಟಿಗೆ ಇಪ್ಪಿನಾರು ರೊಟೇರಿಯನ್ ಪೂರ್ಣಚಂದ್ರ ಜೈನ್ ನಮಕ್ ಮಾತ ಗೊತ್ತಿಪ್ಪಿಲಕ ಪ್ರಭಾತ್ ಸಂಸ್ಥೆದ ಒಂಜಿ ಆರು ಮಾಲಕ್ಯರಾದುಲ್ಲೇರು ಅಂಚನೆ ಈ ವರ್ಷ ರೋಟರಿ ಕ್ಲಬ್ ಆಫ್ ಮೂಡುಬಿದಿರೆ ಟೆಂಪಲ್ ಟೌನ್ ನೆತ್ತ ಅಧ್ಯಕ್ಷರಾದ ಮಸ್ತ್ ಸಮಾಜ ಸೇವಾ ಕಾರ್ಯ ಮಲ್ತದು ಇನ್ನಿತ ಕಾರ್ಯಕ್ರಮಗಳ ನಮ್ಮ ಜೊತೆ ಪ್ರೋತ್ಸಾಹ ಮಲ್ತೊಂದುಲ್ಲೇರು ಮುಖ್ಯ ಅತಿಥಿಯಾದ ಭಾಗವಹಿಸಂದುಲ್ಲೇರು ಅರೆನ್ಲ ನಿಗಲ ಮಾತರ್ನ ಪರವಾದ ಈ ನಮ್ಮ ರಡ್ಡು ಸಂಸ್ಥೆದ ಪರವಾದ್ಲ ಪ್ರೀತಿಡ್ ಸ್ವಾಗತ ಮಲ್ತೊಂದುಲ್ಲ ಮೇರೆಗೆ ಉಮೇಶ್ ಕೋಟೆನ್ ಮೇರ್ ವೇದಿಕೆದ ಮಿತ್ತ ಚಾವಡಿ ಬದದು ಶಾಲು ಬೊಕ್ಕ ಪುರ್ಪನ್ ಪಾರ್ದು ಈ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಡ್ ಎತ್ಕೊಂಡು ಬಂದಿಡಕ್ಕೆ ಏನೋದಿಲ್ಲ ಈ ಕಾರ್ಯಕ್ರಮಡು ನಂಗೆ ನನವರಿ ಪ್ರೋತ್ಸಾಹ ಕೊರಪ್ತಿನಾರು ರಾಜೇಂದ್ರ ಕುಮಾರ್ ಜೈನ್ ಅತಿಥಿಯಾದ ಭಾಗವಹಿಸಾವಡಿತ್ತಂಡು ಅಂಡ ಕಾರಣಾಂತರವಾದ ಬೇತೆ ಕಾರ್ಯದ ನಿಮಿತ್ತ ಆರು ದುಂಪೋತೆರು ಅರೆನ್ಲ ಆರ್ನ ಅನುಪಸ್ಥಿತಿಡು ರಾಜೇಂದ್ರ ಕುಮಾರ್ ಜೈನ್ ಮಯೂರಿ ಟೆಕ್ಸ್ಟೈಲ್ಸ್ ಮೂಡುಬಿದ್ರಿ ಮೆರೆನ್ಲ ಪ್ರೀತಿದ ಸ್ವಾಗತ ಪನ್ರಿಗೆ ಸಂತೋಷ ಆಪುಂಡು ಅಂಚನೆ ಈ ಕಾರ್ಯಕ್ರಮಡು ನಮ್ಮ ಜೊತೆ ಇಪ್ಪುನಂಚಿತ್ತಿನ ಶ್ರೀಮತಿ ಬಿಂದ್ಯಾ ಶರಡ್ಡಿ ಶೆಟ್ಟಿ ಮೇರೆ ನಿಕ್ಲೆ ಮಾತಾಡಲ ಗೊತ್ತಿಪ್ಪಲೆಕ್ಕ ಈ ವರ್ಷದ ಇನ್ನರ್ವಿಲ್ ಕ್ಲಬ್ದ ಅಧ್ಯಕ್ಷೆಯಾದ ಮಸ್ತ್ ಪುರ ಸಮಾಜಮುಖಿ ಕಾರ್ಯ ಚಟುವಟಿಕೆಯನ್ನು ಮಲ್ತೊಂದುಲ್ಲೇರು ನ್ಯಾಯವಾದಿ ಶರತ್ ಮೇರ್ನ ಧರ್ಮಪತ್ನಿ ಆರ್ಲೈನ್ ಈ ಕಾರ್ಯಕ್ರಮಡು ನಮ್ಮ ಜೊತೆಗೆ ಸೇರೊಂದಿರು ಮುಖ್ಯ ಅತಿಥಿಯಾದ ಭಾಗವಹಿಸಾದರು ಅರೆನ್ಲ ರಡ್ಡು ಸಂಸ್ಥೆದ್ಲ ಪರವಾದ ಪ್ರೀತಿಡ್ ಸ್ವಾಗತ ಪನೊಂದುಲ್ಲ ಮೇರೆಗೆ ಜೀವಿತ ಶಂಕರ್ ಕೋಟೆನ್ ಮೇರೆ ದೈದಿದ ವೇದಿಕೆದ ಮಿತ್ತ ಚಾವಡಿ ಬತ್ತದು ಶಾಲು ಬೊಕ್ಕ ಪುರ್ಪನಗೋದಿ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಡ್ ಎತ್ಕೊಂಡು ಬಂದಿರಕ್ಕೆ ಏನೊಂದುಲ್ಲೆ ಈ ಕಾರ್ಯಕ್ರಮಡು ನಂಗೆ ಪ್ರೋತ್ಸಾಹ ಕೊರ್ನಂಚಿನ ಬಕ್ಕ ಮುಖ್ಯ ಅತಿಥಿಯಾದ ಭಾಗವಹಿಸೋಡಾಯ್ತಿನ ರಂಜಿತ್ ಪೂಜಾರಿ ಮೇರ್ಲ ಈ ಕಾರ್ಯಕ್ರಮಡು ಆರೆಗೆ ಒಂಜಿ ಅನಾನುಕೂಲವಾದ ಭಾಗವಹಿಸವರೆ ಅನಾನುಕೂಲ ಆತಂಡು ಅರೆನ್ಲ ಆರ್ನ ಅನುಪಸ್ಥಿತಿಡು ಸ್ವಾಗತ ಮಲ್ತೊಂದು ದುಂಬಗ್ ಈ ಕಾರ್ಯಕ್ರಮಡು ಮುಖ್ಯ ಅತಿಥಿಯಾದ ನಮ್ಮ ಜೊತೆ ಇಪ್ಪುನಾರು ಬೆದ್ರದ ಉದ್ಯಮಿ ನಾಗರಾಜ್ ಹೆಗ್ಡೆ ಮೇರ್ಲ ಅಂಚನೆ ರೋಟ್ರಿ ಮೂಲಕ ಅಥವಾ ಆರ್ನ ಉದ್ಯಮದ ಮೂಲಕ ಬಹುಶಃ ಮಾತರೆಗಳ ಗೊತ್ತಿಪ್ಪು ಆರ ನಮ್ಮ ಬೆದರದ ಮಾಜಿ ಕೌನ್ಸಿಲರ್ ಶೀನಪ್ಪಣ್ಣನ ಮರ್ಮಯ ಪನ್ಪಿನ ಈ ಸಂದರ್ಭಡು ಪನೊಂದು ನಿಕ್ಲೆ ಮಾತರೆಲ್ಲ ಅರೆನ್ ಪರಿಚಯ ಮಲ್ಪರ ಖುಷಿ ಆಪುಂಡು ಅರೆನ್ಲ ಸ್ವಾಗತ ಮಲ್ಪರ ಖುಷಿ ಆಪುಂಡು ಮೇರೆಗೆ ಅಶೋಕ್ ಬಿ ಮೇರ್ ವೇದಿಕೆದ ಮಿತ್ತ ಚಾವಡಿ ಬತ್ತದು ಶಾಲು ಬೊಕ್ಕ ಪುರ್ಪನಗೋದಿ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಳು ಎತ್ಕೊಂಡು ಬಂದಿರಕ್ಕೆ ಏನೋದಿಲ್ಲ ಇನಿ ಬೆದ್ರ ಪರಿಸರಡು ನಂಗೆ ಮಾತರೆಗಳ ಗೊತ್ತಿತ್ತಿಲಕ ಒಂಜಿ ಪುದರ ಪೋಯಿನ ಒಂಜಿ ಸಂಸ್ಥೆ ಆದ ಸಂಘಟನೆ ಆದ ಬುಳೊಂದಿಪ್ಪುನ ಚಿತ್ನ ಪವರ್ ಫ್ರೆಂಡ್ಸ್ ಬೆದ್ರ ಅವು ಪಿಲಿನಲಿಕೆ ಆದಿಪ್ಪು ಅಥವಾ ಸಮಾಜಮುಖಿ ಚಟುವಟಿಕೆ ಆದಿಪ್ಪು ನಟ ಮಾತ ಇಟ್ಲ ಒಂಜಿ ಸಕ್ರಿಯವಾದ ಬೆದ್ರದ ಅಭಿವೃದ್ಧಿಗೆ ಕೊಡುಗೆ ಕೊರೊಂದಿಪ್ಪುನ ಚಿತ್ನ ಪವರ್ ಫ್ರೆಂಡ್ಸ್ ಬೆದ್ರದ ಅಧ್ಯಕ್ಷರಾಯನ ವಿನಯ್ ಕುಮಾರ್ ಮೆರೆಗ್ಲ ಕೂಡ ಎಂಗ್ಲು ಪ್ರೀತಿಡ್ ಸ್ವಾಗತ ಮಲ್ತೊಂದುಲ್ಲ
ಮೇರೆಗೆ ದಯಾನಂದ ಮಾಸ್ತಿಕಟ್ಟ ಮೇರೆದ ಎದಿದು ವೇದಿಕೆದ ಮಿತ್ತ ಚಾವಡಿಗೆ ಬರ್ತದ್ದು ಶಾಲು ಬೊಕ್ಕ ಪುಷ್ಪನ ಕೊರದಿ ಹಂಚಿ ಕಾರ್ಯಕ್ರಮಕ್ಕೆ ಮೋಕೆಡ್ ಎತ್ಕೊಂಡು ಬಂದೋಡ ಕೇನೋದಿಲ್ಲ ಸರ್. ಈ ಕಾರ್ಯಕ್ರಮಡು ನಮ್ಮಾರೆ ಅಂಡಲ ಇನಿ ಯುವವಾಹಿನಿದ ಕೇಂದ್ರ ಸಮಿತಿಡ್ ಒಂಜಿ ಪ್ರಧಾನ ಕಾರ್ಯದರ್ಶಿ ಆದ ಒಂಜಿ ಮಹತ್ವದ ಜವಾಬ್ದಾರಿನ ಗೆತ್ತೊಂದಂಚಿನ ನಮ್ಮ ಜಗದೀಶ್ ಚಂದ್ರ ಡಿ.ಕೆ ನಮ್ಮ ಜಗ್ಗಣ್ಣೆ ಪನ್ಪ ಅರೆನ್ಲ ಈ ಕಾರ್ಯಕ್ರಮಡು ಮೋಕೆಡ್ ಎದ್ಕೊಂಡ್ರೆ ಮಸ್ತ್ ಖುಷಿ ಅವೊಂದುಂಡು. ವಿನೀತ್ ಮೇರ್ ಬರ್ತದು ಶಾಲು ಬೊಕ್ಕ ಪುಷ್ಪನ ಕೊರದಿ ಹಂಚಿ ಕಾರ್ಯಕ್ರಮಕ್ಕೆ ಎತ್ಕೊಂಡು ಬಂದು ಕೇನೋದಿಲ್ಲ. ಈ ಕಾರ್ಯಕ್ರಮಡು ನಮ್ಮ ಯುವವಾಹಿನಿ ಸಂಘಟನೆ ನೆತ್ತ ಮೂಡುಬಿದಿರಿ ಘಟಕದ ಪ್ರಧಾನ ಕಾರ್ಯದರ್ಶಿ ಆಯ್ನ ಕಿರೀಶ್ ಕೋಟ್ಯಾನ್ ಮೇರ್ಲ ಉಪಸ್ಥಿತಿ ಉಂಡು ಆರ್ನ ಅರೆನ್ಲ ಮೋಕೆಡ್ ಎತ್ಕೊನೊಂದುಲ. ಮೇರೆಗೆ ಉಮೇಶ್ ಕೋಟ್ಯಾನ್ ಮೇರೆದ ಎದಿದು ವೇದಿಕೆದ ಮಿತ್ತ ಚಾವಡಿಗೆ ಬರ್ತದ್ದು ಶಾಲು ಬೊಕ್ಕ ಪುಷ್ಪನ ಪಾರ್ದಿ ಒಂಜಿ ಕಾರ್ಯಕ್ರಮ ಮೋಕೆಡ್ ಎತ್ಕೊಂಡು ಬಂದು ಕೇನೋದಿಲ್ಲ. ನವನಂದ್ ಸರ್ ಇತ್ತಿರದಂತ ಎದಿದು ವೇದಿಕೆದ ಮಿತ್ತ ಚಾವಡಿ ಬತ್ತ ಮೇರೆಗೆ ಒಂಜಿ ಶಾಲು ಬೊಕ್ಕ ಪುರ್ಪನ ಪಾರ್ದು ಈ ಒಂಜಿ ಕಾರ್ಯಕ್ರಮ ಎತ್ಕೊಂಡು ಬಂದು ಕೇನೋದಿಲ್ಲ. ಈ ಕಾರ್ಯಕ್ರಮಡು ಇನಿ ಪ್ರಧಾನ ಒಂಜಿ ಆಕರ್ಷಣೆ ಪನ್ಪುನ ಲೆಕ್ಕ ನಮ್ಮ ಬೆದ್ರದ ಒಂಜಿ ಪುದರನ್ ಒಂಜಿ ರಾಜ್ಯ ಮಟ್ಟಕ್ಕೆ ಕೊಣಪೋಯಿನಂಚಿನ ಒಂಜಿ ಬಾಲ ಪ್ರತಿಭೆಗೆ ಇನಿ ಸನ್ಮಾನ ಅವರ ಉಂಡು. ಕರಿಸರ್ತಿ 13 ಕೋಡಿ ಮುದ್ದು ಕೃಷ್ಣಡ್ ಪ್ರಥಮ ಸ್ಥಾನಿಯಾದ ಈ ವರ್ಷ 17 ಕೋಡಿಡ್ಲ ಫಸ್ಟ್ ಪ್ರೈಸ್ ಗೆತ್ತೊಂದಿನಂಚಿನ ಒಂಜಿ ನಮ್ಮ ನಡುವಿಪ್ಪಿನ ಒಂಜಿ ಪ್ರತಿಭೆ ಬಾಲ ಪ್ರತಿಭೆ ಬೇಬಿ ಆದ್ಯಾವಿ ಕೋಟ್ಯಾನ್ ಆರ್ಲ ಇನಿ ಸನ್ಮಾನ ಗೆತ್ತೊಂಡ್ರ ಉಲ್ಲೇರು 6 ಉಪಸ್ಥಿತಿ ಉಲ್ಲೇರು ಅಂಚನೆ ಅಕಲ್ನ ಅಪ್ಪೆಮ್ಮೆ ಬೈದೇರು ಅಂಚನೆ ಈ ಕಾರ್ಯಕ್ರಮ ಇನಿ ಗೂಡುದೀಪ ಬಕ ರಂಗೋಲಿ ಸ್ಪರ್ಧೆಡ್ ಭಾಗವಹಿಸಾದಿನಂಚಿನ ಮಾತ ಸ್ಪರ್ಧಿಲು ಆಯ್ತ ಒಟ್ಟುಗು ನಮ್ಮ ನಡುವು ಇಪ್ಪನಂಚಿತ್ತಿನ ಪತ್ರಕರ್ತೆಯರು ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದ ಬಗ್ಗೆ ಒಂಜಿ ಪೊರ್ಲುದ ಪ್ರಚಾರ ಕೊರ್ಪಿನ ಜವಾಬ್ದಾರಿ ಪತ್ತೊನ್ನಕ್ಲುಲೇರು ಅಕ್ಲೆಲ್ಲ ಸ್ವಾಗತ ಮಲ್ತೊಂದು ಈ ಕಾರ್ಯಕ್ರಮಗೂ ಈತ ಸಂಖ್ಯೆಡ್ ಬತ್ತದ ನಮ್ಮ ಉತ್ಸಾಹ ಒಂದು 3ನೇ ವರ್ಷ ನಮಕ್ ಬೆರಿ ಸಹಾಯ ಕೊರದು ಈ ಕಾರ್ಯಕ್ರಮದ ಬಗ್ಗೆ ನಿಖಲ ಸಲಹೆನ ಕೊರದು ಪ್ರೋತ್ಸಾಹನ ಕೊರದು ನಿಖಲು ಭಾಗವಹಿಸಾದರು ನಿಖಲೆ ಮಾತರೆನ್ಲ ಸಮಾಜ ಮಂದಿರ ಸಭಾ ಅಂಚನೆ ಯುವವಾಹಿನಿದ ಪರವಾದ ಮೋಕೆಡ್ ಎತ್ಕೊಂಡು ಎನ್ನ ಸ್ವಾಗತದರಡ ಪಾತ್ರನು ಉಂತಾವುದುಲೆ. ನಮಸ್ಕಾರ. ಬತ್ತಿ ಬಿನ್ನಿರಿನ ಮಾತಿರಲ್ಲ ಮೋಕೆಡೆತ್ಕೊನ್ಯ ಇರೆಗಿಲ ಮೋಕೆದಲ್ಲಿ ಪೊಲಿನ ಕೊರೊಂದಿಲ್ಲ ಸರ್. ಕಾರ್ಯಕ್ರಮದ ತುಂಬತ್ತವಾದ ವೇದಿಕೆದ ಎದುರಿದೋ ಮೀಟು ಪುನಂಚಿತ್ನ ತುಡರನು ಅರ್ಲಾದ ಈ ಒಂಜಿ ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು ಬಂದು ವೇದಿಕೆದ ಮಿತ್ತ ಬತ್ತದ ವಾಲಗಾತಿನ ಚಿತ್ತ ಮಾತಾ ಅತಿಥಿಲಿಡ ಕೇನೊಂದಿಲ್ಲ ಉದ್ಘಾಟಕರ ಚಿತ್ತ ಶ್ರೀ ಕೆ ಅಭಯತಂಜ ಬೊಕ್ಕ ವೇದಿಕೆದ ಮಿತ್ತ ಚೌಡು ಪುನಚಿತ್ತ ಮಾತಾ ಬಿನ್ನಿರ್ಲ ದೇದಿದ ತುಡರನ ಅರ್ಲಾದ ಈ ಒಂಜಿ ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು ಬಂದಿಡ ಕೇನೊಂದಿಲ್ಲ. असतोम सद्गमय तमसोम ज्योतिर्गमय मृत्योर्म अमृतं गमय. ओम शांति शांति शांति. शुभं कुरुत्वं कल्याणं आरोग्यं धनसम्पदः शत्रुबुद्धि विनाशाय
ವೇದಿಕೆದ ಎದುರು ಮೇಟ್ ಅರಳು ವಂಚಿತ ತುಡ ನಮಕ್ ಓ ರೀತಿ ಬುಲ್ಪುನ್ ಕೊರ್ಪುಂಡ ಅವೇ ರೀತಿ ನಮ್ಮ ಮಾತಿನ ದುಂಬತ ಜೀವನ ಬುಲ್ಪುದ ಸಾಧಿನ ಪೋಡ ಬಂದ ದೇವರಡ ಭಿನ್ನಯನ ಮತ್ತೊಂದು ಕಾರ್ಯಕ್ರಮದ ದುಂಬತ ಬಂದಲೆ ತುಡರನ ಅರಳದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಚಿತ್ನ ಶ್ರೀ ಕೆ ಅಭಯ ಚಂದ್ರ ಜೈನ್ ಮಾಜಿ ಸಚಿವರು ಅಧ್ಯಕ್ಷರು ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮಾಡಿದ ಮೇರೆ ಈ ಒಂಜಿ ಕಾರ್ಯಕ್ರಮ ಕುರಿತು ಒಂಜಿ ರಡ್ಡು ಪಾತ್ರೆ ಬಂದಿರಡ ಅಭಿನಯ ತಂದುಲ್ಲೆ ಮೂಲ ಸೇರಿದಂಚಿನ ಮಾತ ಪ್ರೀತಿದ ಬಂಧುಲೆ ಸಮಾಜ ಮಂದಿರ ಸಭಾ ಮೂಡುಬಿದ್ರಿ ಅವೇ ರೀತಿ ಯುವ ವಾಹಿನಿ ರಿಜಿಸ್ಟರ್ಡ್ ಬೆದ್ರ ಮುಲ್ಪದ ಈ ರಡ್ಡು ಸಂಸ್ಥೆದ ಜಂಟಿ ಕಾರ್ಯಕ್ರಮ ದೀಪಾವಳಿ ಪರ್ವದ ಪ್ರಯುಕ್ತ ಸಾರ್ವಜನಿಕರಿಗೆ ಬೆದ್ರ ಗೂಡುದೀಪ ಬಕ್ಕ ರಂಗೋಲಿ ಸ್ಪರ್ಧೆ 2024ದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಡು ಅಧ್ಯಕ್ಷತೆ ವಹಿಸಿನಾರೆ ಉದ್ಯಮಿಲು ఆయన చిన్న యువ వాహినిద ದುಂಬುದ ಗುರುಕಾರ್ಯ ಆದಿತ್ಯನ ಚಿನ್ನ ಶಂಕರ್ ಕೋಟೆ ಅಂದರೆ ಇನ್ನಿತ ದೀಪಾವಳಿ ಸಂದೇಶ ಕೊರ್ರ ಮುಲ್ಪ ಕಾರ್ಯಕ್ರಮಕ್ಕೂ ಬೈದಿನಂಚಿನ SNS ಪಾಲಿಟೆಕ್ನಿಕ್ದ ಪ್ರೊಫೆಸರ್ ಡಾಕ್ಟರ್ SP ಗುರುದಾಸರೇ ಕಾರ್ಯಕ್ರಮಡು ಭಾಗವಹಿಸಿನಂಚಿನ ಎಂಗ್ಲ ಕುಡ್ಲದ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಅಲ್ಪದ ಕೋಶಾಧಿಕಾರಿ ಆಯ್ನಚಿನ ಅವೇ ರೀತಿ ಮೊನ್ನೆದ ಲೋಕಸಭಾ ಅಭ್ಯರ್ಥಿಯಾದ ಇತ್ತಿನಂಚಿನ ಪದ್ಮರಾಜರೇ ಅವೇ ರೀತಿ ಈ ಕಾರ್ಯಕ್ರಮಡು ಭಾಗವಹಿಸಿನಂಚಿನ ರೋಟೇರಿಯನ್ ಪೂರ್ಣಚಂದ್ರ ಜೈನ್ರೇ ಅವೇ ರೀತಿ ಈ ಕಾರ್ಯಕ್ರಮಡು ಭಾಗವಹಿಸಿನಂಚಿನ ಶ್ರೀಮತಿ ಬಿಂದಿಯಾ ಶರತ್ ಶೆಟ್ರೆ ಅವೇ ರೀತಿ ಕಾರ್ಯಕ್ರಮಗಳು ಭಾಗವಹಿಸಿನ ಉದ್ಯಮಿಲಾಯನ ರೋಟೋರಿಯನ್ ನಾಗರಾಜ್ ಹೆಗ್ಡೆರೆ ಅವೇ ರೀತಿ ಈ ಕಾರ್ಯಕ್ರಮಗಳು ಭಾಗವಹಿಸಿನ ಪವರ್ ಫ್ರೆಂಡ್ಸ್ ದ ವಿನಯ್ ಕುಮಾರ್ರೆ ಅವೇ ರೀತಿ ಈ ಕಾರ್ಯಕ್ರಮಗಳು ಸನ್ಮಾನ ಪಡೆಯುವ ಬೇಬಿ ಆದ್ಯ ವಿ ಕೋಟ್ಯಾನ್ರೆ ಅವೇ ರೀತಿ ಎಂಗ್ಲ ಯುವ ವಾಹಿನಿದ ಮಾತ ಸದಸ್ಯರನಗಳೇ ಸಮಾಜ ಮಂದಿರ ಸಭಾದ ಮಾತ ಸದಸ್ಯರನಗಳೇ ಮಾಧ್ಯಮ ಮಿತ್ರರೇ ಬಾರಿ ಒಂದು ಪೊರ್ಲದ ಕಾರ್ಯಕ್ರಮ ಗೂಡು ದೀಪ ಸ್ಪರ್ಧೆ ಐತೋ ಒಟ್ಟಿಗೂ ರಂಗೋಲಿ ಸ್ಪರ್ಧೆ ಈ ರಡ್ಡು ಸ್ಪರ್ಧೆಲೇನೆ ಸಮಾಜ ಮಂದಿರ ಸ್ಪಾನ್ಸರ್ ಮಲ್ತದೆ ಎಂಗ್ಲ ಯುವ ವಾಹಿನಿ ಘಟಕ ಬೆದ್ರದಕ್ಲನ ಒಂದು ಪೂರ್ಣ ಸಹಕಾರ ಅಕ್ಲ ಒಂದು ಪ್ರಾಯೋಜಕತ್ವಡು ಈ ಕಾರ್ಯಕ್ರಮ ನಡೆತದೆ ಐಕೆ ಸಲಾದ ಯುವ ವಾಹಿನಿ ಘಟಕದ ಮಾತ ಸದಸ್ಯರ ನಕ್ಲಿಗೆಲ್ಲ ಅಭಿನಂದನೆ ಸಲ್ಲಿಸೋದು ಬಾರಿ ಒಂದು ವ್ಯವಸ್ಥಿತವಾಯಿನ ಕಾರ್ಯಕ್ರಮ ಇನ್ನು ಈ ಗೂಡು ದೀಪ ಸ್ಪರ್ಧೆ ಭಾರಿ ಜನ ಜೋಕುಳು ಭಾಗವಹಿಸಿದ್ದಾರೆ ಒಂದು ಕಡೆ ಮೂಡುಬಿದ್ರಿದ ಇತಿಹಾಸ ಪ್ರಸಿದ್ಧವಾಯಿನ ಸಾವಿರ ಕಂಬದ ಪ್ರಸಿದ್ಧದ ಗೂಡು ದೀಪಲಾತನೆ ಅಯೋಧ್ಯದ ರಾಮ ಮಂದಿರದ ಗೂಡು ದೀಪದ ಒಂದು ಅರ್ಪಣೆಲ ಮುಲ್ಪ ಮಲ್ತದೆ ಎಂಗ್ಲ ಹವ್ಯಾಸಿ ಗೂಡು ದೀಪಲ ಪೂರ ಮುಲ್ಪ ಪ್ರದರ್ಶನ ಆತನ ಪಟ್ನೆ ಪನಂದು ಇನಿ ಭಾರಿ ಜನ ಜೋಕುಳು ಜವನೇರೆ ಸಹೋದರಿಯರಲ್ಲೂ ಈ ಕಾರ್ಯಕ್ರಮ ಬರ್ತದೆ ಭಾಗವಹಿಸಾದರೆ ನಾನು ಮಲ್ದು ಭಾರಿ ಪುರ್ಲು ಮಲ್ತು ಕೊರ್ದಕ್ಕೆ ಸಲಾದ ದೀಪಾವಳಿದ ಮಾತೆರೆಗಳ ಶುಭಾಶಯನು ಹಾರೈಸಾದ ಎನ್ನ ಪಾತ್ರ ಉಂಟಾಬೆ. ಜೈ ಹಿಂದ್, ಜೈ ಕರ್ನಾಟಕ. ಸುಲ್ಮಿಲ್ ಸರ್ ಖಂಡಿತವಾಗಲ ಅವೇ ರೀತಿಯ ಕಾರ್ಯಕ್ರಮಕ್ಕೆ ಇರ್ನ ಸಹಕಾರ ನನಲ ಎಂಕಲ ದುಂಬತ್ತಾಗಿ ಇಲ್ಲೇ ರೀತಿ ಬೋರ್ಡ್ ಬಂದು ಎರಡು ಭಿನ್ನ ಮತ್ತೊಂದು ಕಾರ್ಯಕ್ರಮ ದುಂಬತ್ತ ಬಂದುಲೆ ಯಾಕರತೆ ಲೇಸಗ್ ಎತ್ಕೊಂಡಾಗ ಒಂಜಿ ಪಾಪೇರನ ಬಂಡೇರು ನಮ್ಮೊಟ್ಟಿಗೆ ಸನ್ಮಾನನ ಸ್ವೀಕಾರ ಮಾಡ್ಪೇರು ಬೇಬಿ ಆದ್ಯ ವಿ ಕೋಟ್ಯನ ಅಲಂಕಾರ ಮೇರೆ ಖಂಡಿತವಾಗಲ ಮೇರೆ ದೇದಿದು ವೇದಿಕೆದ ಮಿತ್ತ ಚವಾಡಿಗೆ ಬಾಡು ಬಂದಕ್ಕೆ ಅನ್ನೋದಿಲ್ಲ ಖಂಡಿತವಾಗಲ ಒಂಜಿ ಬಹುಮುಖ ಬಾಲ ಪ್ರತಿಭೆ ವೇತು ಬೇತೆ ಬೇತೆ ಕ್ಷೇತ್ರ ಒಂಜಾತು ಈ ನಮ್ಮೂಲೇನ ಪೂರ ತನ್ನ ಮಟ್ಟೆಲಿಗೆ ಪಾಡೊಂದಿನಾರು ಬೇಬಿ ಆದ್ಯ ವಿ ಕೋಟ್ಯ ಅಲಂಕಾರ ದೇದಿ ಬತ್ತಿ ಬಿನ್ನೇರು ಮಾತೆಲ್ಲೋರ ಜೋರೈನ ಕೈತಾಡಿದ ತಾಂಗದ ಬಲಟು ಮೇರೆನು ಪೊರ್ಲ ಗಂಟದ ವೇದಿಕೆದ ಮಿತ್ತ ಚವಾಡಿಗೂ ಎತ್ಕೊಂಡು ಬಂದಿಡಕ್ಕೆ ಏನಂದ್ರೆ ಹೊರ ಸೇರ್ದಿಂಚು ಮಾತು ಬಂಗಳು ರಡ್ಡು ಕೈತ ಅಂಗೈನು ಜೋಡಣೆ ಮತ್ತು ಜೋರೈನ ಕೈತಾಡಿದ ಸ್ವರ ಕೊಡ್ಲಿ ಖಂಡಿತವಾಗಲ್ಲ ನಿಗಲ ಕೈತಾಡಿದ ಸ್ವರ ನನಾತು ಆ ಬಾಲಿಗೆ ದುಂಬತ್ತ ಬೋಪುನ ಚಿತ್ತ ಪಜ್ಜೆಗೆ ಸಹಕಾರ ಕೊಡ್ತು ಬಂದಕ್ಕೆ ಏನಂದ್ರೆ ಬಂದಲು ಇವಂಜಿ ಬಾಲ್ಯದ
ಸನ್ಮಾನ ಪತ್ರನು ಓದರಿ ಬರೋದಿಲ್ಲ ಪ್ರಭಾಕರ್ ಚಾಮುಂಡಿ ಬಿಟ್ಟ ಮೇರಂಚನೆ ವೇದಿಕೆಡು ಸೇರ್ವಿಂಚಿ ಮಾತ ಬಿನ್ನಿರ್ನಕುಲು ಸೇರ್ವಿಂಚಿ ಬಾಲೆಗೆ ಹಾರ ಶಾಲು ಬುಕ್ಕ ಫಲವಸ್ತು ಸನ್ಮಾನ ಪತ್ರವನ್ನು ಕೊಡ್ತೀವಿ ಬಾಲೆಗೆ ಸನ್ಮಾನ ಮಲ್ಪಡು ಬಂದ ನಿಕಟ ಮಾತಾಡಲು ವಿನಯ ಮಲ್ಪೊಂದಿಲ್ಲ. ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡುಬಿದಿರೆ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಮೂಡುಬಿದಿರೆ ಘಟಕ ಇದರ ಜಂಟಿ ಆಶ್ರಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗಾಗಿ 3ನೇ ವರ್ಷದ ಬೆದ್ರ ಗೂಡುದೀಪ ಮತ್ತು ರಂಗೋಲಿ ಸ್ಪರ್ಧೆ 2024 ಈ ಶುಭ ಸಂದರ್ಭದಲ್ಲಿ ಕುಮಾರಿ ಆಧ್ಯಾವಿ ಕೋಟ್ಯಾನ್ ಬಹುಮುಖ ಬಾಲ ಪ್ರತಿಭೆ ಇವರಿಗೆ ಅಭಿಮಾನಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಮೂಡುಬಿದಿರೆ ಅಲಂಗಾರಿನ ಶ್ರೀ ವಿಠಲ ಅಮೀನ್ ಮತ್ತು ಶ್ರೀಮತಿ ರಂಜಿತಾ ದಂಪತಿಗಳ 2 ಮಕ್ಕಳ ಪೈಕಿ ಕಿರಿಯವಳೆ ಆದ್ಯ. ಈಕೆ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿನಿ. 6 ತಿಂಗಳ ಮಗುವಿದ್ದಾಗಲೇ ಅಭಿನಯಕ್ಕೆ ಶುರುವಿಟ್ಟುಕೊಂಡ ಈಕೆ ಶಾರದೋತ್ಸವದ ಸಂದರ್ಭದಲ್ಲಿ ಮುದ್ದು ಶಾರದೆ ಸ್ಪರ್ಧೆಯಲ್ಲಿ 3 ಕಡೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದು ನಿಜಕ್ಕೂ ವಿಶೇಷವಾಗಿದೆ. ಮುದ್ದು ಕೃಷ್ಣ ಸ್ಪರ್ಧೆಗಳಲ್ಲಿಯೂ ಮುದ್ದು ಕೃಷ್ಣನ ವೇಷದಲ್ಲಿ ಅನೇಕ ಕಡೆಗಳಲ್ಲಿ ವೇದಿಕೆಗಳನ್ನು ಹತ್ತಿ ಎಲ್ಲರಿಗೂ ಹುಬ್ಬೇರುವಂತೆ ನಟಿಸಿ ಪ್ರಶಸ್ತಿಗಳನ್ನು ಗೆದ್ದು ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾಳೆ. 2021ರಲ್ಲಿ ಮೂಡುಬಿದಿರೆಯ ಸಮಾಜ ಮಂದಿರದಲ್ಲಿ ನಡೆದ ಯುನಿಕ್ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರುತ್ತಾಳೆ. 2024ರಲ್ಲಿ 19 ಕಡೆಗಳಲ್ಲಿ ನಡೆದ ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ 18 ಕಡೆ ಪ್ರಥಮ ಬಹುಮಾನ ಪಡೆದದ್ದು ನಿಜಕ್ಕೂ ವಿಶೇಷ ಸಾಧನೆಯಾಗಿದೆ. ಮೂಡುಬಿದಿರೆಯ MJ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋದ ಗುರುಗಳಾದ S ಅನೀಶ್ ರವರ ಶಿಷ್ಯೆಯಾಗಿರುವ ಈಕೆ ನೃತ್ಯ, ಅಭಿನಯ, ಗೀತೆ, ಚಿತ್ರಕಲೆಯ ಜೊತೆಯಲ್ಲಿ ಕಲಿಕೆಯಲ್ಲೂ ಮುಂದಿದ್ದು ತನ್ನಲ್ಲಿರುವ ನಟನಾ ಚಾತುರ್ಯ, ಅಪ್ಪನ ವಿಶೇಷ ಪ್ರೋತ್ಸಾಹ ಮತ್ತು ಅಭಿಮಾನಿಗಳ ಸಹಕಾರದಿಂದ ನಾಡಿಗೆ ಕೀರ್ತಿ ತಂದಿರುತ್ತಾಳೆ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ವಿಶೇಷ ಸಾಧನೆ ಮಾಡಿರುವ ಈಕೆಗೆ ಇನ್ನಷ್ಟು ಸಾಧನೆ ಮಾಡುವ ಶಕ್ತಿಯನ್ನು ಶ್ರೀದೇವರು ಅನುಗ್ರಹಿಸಲಿ. ಈಕೆಯ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಆಶಿಸುತ್ತಾ ಈಕೆಯ ಸಾಧನೆಯನ್ನು ಗುರುತಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡುಬಿದಿರೆ, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಯುವವಾಹಿನಿ ರಿಜಿಸ್ಟರ್ಡ್ ಮೂಡುಬಿದಿರೆ ಘಟಕ, ದಿನಾಂಕ 26/10/2024, ಸ್ಥಳ ಸಮಾಜ ಮಂದಿರ ಮೂಡುಬಿದಿರೆ. ಸೇరించి ಮಾತ ಬಂದುಲರ ರಡ್ಡುಗೈತ ಅಂಗೈನ ಜೋಡನೆ ಮಾಡ್ತದ್ದು ಜೋರೈನ ತಾಟಿನಿ ಕೊರ್ದಿ ಒಂಚಿ ಬಾಲೆಗೆ ಪ್ರೋತ್ಸಾಹ ಮಲ್ಪೊಡಕ್ಕೆ ಏನಂದುಲೆ ಬಂದುಲೆ ಬಾನೋಡು ಓ ರೀತಿ ತಾರೆ ಚುಕ್ಕಿಲು ಪೂರ ಮೆನ್ಕೊಂಡ ಅವು ರೀತಿ ಒಂಜಿ ಬಾಲ್ಯದ ದುಂಬತ್ತದ ಜೀವನ ಸಾರ ಕಾಲ ಮೆನ್ಕಡ ಬಂದು ಆ ದೇವೇರಡ ನಟ್ಟೊಂದು ಕಾರ್ಯಕ್ರಮದ ದುಂಬತ್ತ ಪೋಂದುಲ ಸನ್ಮಾನ ಮಲ್ತಿ ನಚ್ಚಿನ ಮಾತ ಬಿನ್ನೆರೆಗ್ಲ ಸೊಲ್ಮೆಲೆನ್ನ ಸಂದೈತ ಮಲ್ತೊಂದು ಕಾರ್ಯಕ್ರಮದ ದುಂಬತ್ತ ಬಂದುಲೆ ಇನಿತಿ ಒಂಜಿ ಲೇಸಡ್ ದೀಪಾವಳಿದ ಸಂದೇಶನ ಕೊರ್ರೆ ಬತ್ತಿನ ಬಿನ್ನೆರ ನಚ್ಚಿತ ಡಾಕ್ಟರ್ SP ಗುರುದಾಸ್ ಉಪನ್ಯಾಸಕರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗ SN ಮೂಡುಬಿದಿರೆ ಪಾಲಿಟೆಕ್ನಿಕ್ ಮೂಡುಬಿದಿರೆ ಮೆರ್ನ ಪರಿಚಯನ ಓದರಣೆಗಳ ದುಂಬತ್ತ ಬರೋಂದುಲ್ಲೇರು ಹರೀಶ್ ಕಾಪಿಕಾಡ್ ಹಿರಿಯ ಸಲಹೆಗಾರರ ಯುವವಾಹಿನಿ ರಿಜಿಸ್ಟರ್ಡ್ ಘಟಕ ಮೂಡುಬಿದಿರೆ ದಯದಿದ್ದು ಮೇರು ವೇದಿಕೆದ ಮಿತ್ತ ಚಾವಡಿಗೆ ಬರ್ತದೆ ಮೇರ್ನ ಪರಿಚಯನ ಓದೋರು ಒಂದು 2 ಅಭಿನಯ ಮಲ್ತೊಂದುಲ್ಲೆ
ಸಮಾಜ ಮಂದಿರ ಸಭಾ ರಿಜಿಸ್ಟರ್ ಮೂಡಬಿದ್ರೆ ಮತ್ತು ಯುವವಾಹಿನಿಯ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ಸುಂದರ ಕಾರ್ಯಕ್ರಮದಲ್ಲಿ ದೀಪಾವಳಿಯ ಸಂದೇಶವನ್ನು ನೀಡಲಿರುವ ಡಾಕ್ಟರ್ ಶಿವಪುರ ಪದ್ಮನಾಭ ಗುರುದಾಸ್ ರವರನ್ನು ಈ ಸಭೆಗೆ ಪರಿಚಯಿಸಲು ತುಂಬ ಸಂತೋಷ ಪಡುತ್ತಿದ್ದೇನೆ. ಇವರು BE ಪದವಿಯನ್ನು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದರು. ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮೈಸೂರಿನಿಂದ MA ಸಂಸ್ಕೃತ ಪದವಿಯನ್ನು ಪಡೆದಿದ್ದಾರೆ ಮತ್ತು ಹಂಪಿ ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 2003ರಿಂದ ಮೂಡಬಿದ್ರೆಯ ಪ್ರತಿಷ್ಠಿತ SN ಮೂಡಬಿದ್ರೆ ಪಾಲಿಟೆಕ್ನಿಕ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಹರಿಕಥಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಮತ್ತು ಅನುಭವವನ್ನು ಉಳ್ಳವರು. 1991ರಿಂದ ರಾಜ್ಯ, ರಾಷ್ಟ್ರ ಮತ್ತು ವಿದೇಶಗಳಲ್ಲಿ 1,500ಕ್ಕಿಂತ ಹೆಚ್ಚು ಹರಿಕಥಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹರಿಕಥಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವ ಪುರಸ್ಕಾರಗಳು ಮತ್ತು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ 1990ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಶಿಷ್ಯವೇತನ, 1996ರಲ್ಲಿ JCI ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ವತಿಯಿಂದ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಪ್ರಶಸ್ತಿ, 1997ರಲ್ಲಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ಜೂನಿಯರ್ ಫೆಲೋಶಿಪ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ದುಬೈ ಕರ್ನಾಟಕ ಸಂಘ, ವಿಶ್ವಕರ್ಮ ಸೇವಾ ಸಮಿತಿ ಮತ್ತು ಮಸ್ಕತ್ತಿನ ಓಂಕಾರ ಸಂಸ್ಥೆಗಳು ವಿಶೇಷ ಪುರಸ್ಕಾರ ಮತ್ತು ಅಭಿನಂದನೆಯನ್ನು ಗುರುದಾಸ್ ಅವರಿಗೆ ನೀಡಿದ್ದಾರೆ. ಅನೇಕ TV ಚಾನೆಲ್ಗಳಲ್ಲಿ ಮತ್ತು ಆಕಾಶವಾಣಿಯಲ್ಲಿ ಕಥಾ, ಕೀರ್ತನ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗಮಕ ಕಲಾ ಸಮ್ಮೇಳನದಲ್ಲಿ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ನೀಡುವ ಪಾವಂಜೆ ಲಕ್ಷ್ಮೀನಾರಾಯಣಪ್ಪ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗಿದೆ. ಶ್ರೀಯುತರು ಅನೇಕ ಸಾಮಾಜಿಕ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಹರಿಕಥಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು ಇದರ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. B. ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. SNM ಪಾಲಿಟೆಕ್ನಿಕ್ನ ಇನೋವೇಷನ್ ಸೆಲ್ಲಿನ ಸಂಚಾಲಕರಾಗಿ ಕೌಶಲ್ಯಂ ಎನ್ನುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಲೇಖಕರಾಗಿಯೂ ಕೂಡ SP ಗುರುದಾಸ್ ಅವರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ದಣಿವರಿಯದ ಸಮಾಜಕ ಸೇವಕ ಜೋಡಿ ಎಂಬ ಪುಸ್ತಕವನ್ನು ಕಾಂತಾವರ ಕನ್ನಡ ಸಂಘದ ಮೂಲಕ ಪ್ರಕಟಿಸಲಾಗಿದೆ. ಇವರ ಅನೇಕ ಲೇಖನಗಳು ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳಲಾಗಿದೆ. ಇವರ ಪತ್ನಿ ಸ್ನೇಹ ಮತ್ತು ಏಕೈಕ ಪುತ್ರಿ ಶ್ರದ್ಧಾ ಗುರುದಾಸ್ ರವರು ಕೂಡ ಇವರ ಸಾಧನೆಗಳಿಗೆ ಸಹಯೋಗ ನೀಡುತ್ತಿದ್ದಾರೆ. ಇವರ ಪುತ್ರಿ ಶ್ರದ್ಧಾ ಗುರುದಾಸ್ ರವರು ಕೂಡ ಹರಿಕಥಾ ಕೀರ್ತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸುಮಾರು 60ಕ್ಕೂ ಹೆಚ್ಚು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಬಹುಮುಖ ಪ್ರತಿಭೆಯ ಡಾಕ್ಟರ್ SP ಗುರುದಾಸ್ ರವರು ಲೇಖಕರಾಗಿ, ಹರಿಕೀರ್ತನ ಕಾರ್ಯಕ್ರಮ ನೀಡುವವರಾಗಿ, ಸಂಗೀತಗಾರರಾಗಿ ಗಮಕ ಕಾರ್ಯಗಳನ್ನು ಕೊಡ್ತಾ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ದೀಪಾವಳಿಯ ಸಂದೇಶವನ್ನು ಈ ಸಂದರ್ಭದಲ್ಲಿ ನಮಗೆ ನೀಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ಅವರ ಪರಿಚಯವನ್ನು ಮಾಡ್ತಿದ್ದೇನೆ. ಪರಿಚಯ ಮಲ್ತಿನ ಚಿತ್ತ ಹರೀಶ್ ಕಾಪಿಗಾಡ್ ಸರ್ ಮೇರೆಗೆ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದಲ ಕಾರ್ಯಕ್ರಮದ ದುಂಬತ್ತವಾದ ದೀಪಾವಳಿದ ಸಂದೇಶನ ಕೊರಡು ಬಂದು ಡಾಕ್ಟರ್ SP ಗುರುದಾಸ್ ಸರ್ ಮೇರಡ ಕೇನೊಂದುಲೆ ಅದೇದಿದ್ದು ಸರ್ ವೇದಿಕೆ ಇರೆಗಾದು. ಶ್ರೀ ಗುರುಭ್ಯೋ ನಮಃ. ಸಮಾಜ ಮಂದಿರ ಸಭಾ ಹಾಗೂ ಯುವವಾಹಿನಿ ಮೂಡಬಿದ್ರೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಇದನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲರಿಗೂ ಕೂಡ ಆದರಣೀಯರಾಗಿರುವಂಥ ಶ್ರೀ ಅಭಯಚಂದ್ರ ಜೈನ್ ಅವರೇ, ಹಾಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಶಂಕರ್ ಕೋಟ್ಯಾನವರೇ, ಹಾಗೆಯೇ ಇಡೀ ನಾಡಿನಾದ್ಯಂತ ದಸರಾ ಯಾವ ರೀತಿ ಆಚರಿಸಬೇಕು ಎನ್ನುವುದನ್ನು ತೋರಿಸಿಕೊಟ್ಟಂಥ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿಗಳಾಗಿರುವಂಥ ಪದ್ಮರಾಜ್ ಅವರೇ, ಹಾಗೆಯೇ ಶ್ರೀ ಪೂರ್ಣಚಂದ್ರ ಜೈನ್ ಅವರೇ, ಶ್ರೀಮತಿ ಬಿಂದ್ಯಾ ಶರತ್ ಶೆಟ್ಟಿ ಅವರೇ, ಶ್ರೀ ರಾಜೇಂದ್ರ ಕುಮಾರ್ ಜೈನ್ ಅವರೇ, ಹಾಗೆ
ನಾಗರಾಜ್ ಹೆಗ್ಡೆಯವರೇ, ಶ್ರೀ ವಿನಾಯಕ್ ಕುಮಾರ್ ಅವರೇ, ಎರಡೂ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ, ಆಗಮಿಸಿರುವಂಥ ಮಾತೆಯರೇ, ಸಜ್ಜನ ಬಂಧುಗಳೇ, ಮಕ್ಕಳೇ, ನಾನು ಕನ್ನಡದಲ್ಲೇ ಮಾತಾಡಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಈ ದೀಪಾವಳಿ ಹಬ್ಬ ನಾವೀಗಾಗಲೇ ದೀಪ ಪ್ರಜ್ವಲನ ಮಾಡಿದ್ದೇವೆ. ಯಾವುದು ತಾನು ಬೆಳಗುವುದಲ್ಲದೆ ಇತರರನ್ನು ಕೂಡ, ಇತರ ವಸ್ತುಗಳನ್ನು ಕೂಡ ಬೆಳಗಿಸುವಂಥದ್ದು ಯಾವುದು, ಅದನ್ನು ದೀಪ ಅಂತೇಳಿ ಹೇಳ್ತಾರೆ. ದೀಪಯತಿ ಸ್ವಂ ಪರಂಚ ಇತಿ ದೀಪ. ತಾನು ಬೆಳಗುವುದಲ್ಲದೆ ಬೇರೆ ವಸ್ತುಗಳನ್ನು ಕೂಡ ಬೆಳಗಿಸುವಂಥದ್ದು. ನಾವು ಮನುಷ್ಯರಾಗಿ ಹೆಚ್ಚಿನ ನಮ್ಮ ಆದ್ಯತೆ ಹೇಗಿರ್ತದೆ ಅಂತ ಹೇಳಿದರೆ, ನಾನು ಬೆಳಗಬೇಕು ಅಷ್ಟೇ, ನಾನು ಮುಂದುವರಿಬೇಕು, ನಾನು ಬೆಳೀಬೇಕು, ನಾನು ಪ್ರಗತಿಯನ್ನು ಸಾಧಿಸಬೇಕು ಅಂಥೇಳಿ. ಆಚಾರ್ಯ ಶಂಕರರು ಭಗವದ್ಗೀತೆಯ ಭಾಷ್ಯದಲ್ಲಿ ಬಹಳ ಸುಂದರವಾದಂಥ ಒಂದು ವ್ಯಾಖ್ಯಾನವನ್ನು ಧರ್ಮ ಎನ್ನುವಂಥ ಪದಕ್ಕೆ ಕೊಡ್ತಾರೆ. ಧರ್ಮ ಅಂದರೆ ಏನು ಅಂಥೇಳಿ ಅನೇಕ ವ್ಯಾಖ್ಯಾನಗಳನ್ನು ನಾವೆಲ್ಲ ಕೇಳಿದ್ದೇವೆ. ಅದರಲ್ಲಿ 2 ಲಕ್ಷಣಗಳನ್ನು ಹೇಳ್ತಾರೆ ಧರ್ಮಕ್ಕೆ. ಒಂದು ನಿಶ್ರೇಯಸ, ಇದು ಎಲ್ಲ ಧರ್ಮಗಳನ್ನು ಹೇಳುವಂಥದ್ದು. ಅಂದರೆ ನಾನು ಮುಕ್ತಿಯನ್ನು ಪಡೆಯಬೇಕು, ಕೈವಲ್ಯವನ್ನು ಪಡೆಯಬೇಕು, ಅದು ಹೇಗೆ ಪಡೆಯಬೇಕು ಎನ್ನುವುದನ್ನು ನಿರೂಪಣೆ ಮಾಡುವಂಥದ್ದು ಧರ್ಮ. ಎರಡನೇದಾಗಿ ಅಭ್ಯುದಯ ಅಂತೇಳಿ ಹೇಳ್ತಾರೆ. ಆ ಧರ್ಮದ ಲಕ್ಷಣ ಯಾವುದು ಅಂತ ಹೇಳಿದರೆ ಅಭ್ಯುದಯ. ಅಭ್ಯುದಯ ಅಂದರೆ ಏನು? ನಮ್ಮ ಭಾರತದ ಸಂವಿಧಾನದ ಮೂಲಭೂತವಾದಂಥ ಆಶಯ ಅದು ಅಭ್ಯುದಯವಾಗಿದೆ. ನಾವು ಅರ್ಥೈಸಿಕೊಂಡ್ರೆ ಅಭ್ಯುದಯ ಅಂತ ಹೇಳಿದರೆ ಕೇವಲ ನಾನು ಮಾತ್ರ ಬೆಳೆಯುವುದಲ್ಲ, ನಾನು ಮಾತ್ರ ಪ್ರಗತಿಯನ್ನು ಹೊಂದುವಂಥದ್ದಲ್ಲ, ನನ್ನ ಜೊತೆಗೆ ನನ್ನ ಸುತ್ತಮುತ್ತಲ ಸಮಾಜವೂ ಕೂಡ ಬೆಳೆಯುವಂತೆ ಮಾಡಲಿಕ್ಕೆ ನನ್ನದಾದಂಥ ದೇಣಿಗೆಯನ್ನು, ನನ್ನದಾದಂಥ ಕೊಡುಗೆಯನ್ನು ಕೊಡುವಂಥದ್ದು. ನನ್ನ ಸುತ್ತಮುತ್ತ ಇರುವಂಥ ಸಮಾಜವೂ ಕೂಡ ಪ್ರಗತಿಯನ್ನು ಸಾಧಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಶೀಲನಾಗುವಂಥದ್ದು. ಇದನ್ನು ಅಭ್ಯುದಯ ಅಂತೇಳಿ ಹೇಳ್ತಾರೆ. ಇದು ಧರ್ಮದ ಒಂದು ಲಕ್ಷಣ ಅಂಥೇಳಿ ಆಚಾರ್ಯ ಶಂಕರ ಹೇಳ್ತಾರೆ. ದೀಪ ಮಾಡ್ತಾ ಇರುವಂಥ ಕೆಲಸ ಇದೆಯಾಗಿ ತಾನು ಮಾತ್ರ ಬೆಳಗುವುದಲ್ಲ, ತನ್ನ ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ಕೂಡ ಬೆಳಗುವಂಥದ್ದು. ನಮ್ಮ ಸನಾತನ ಪರಂಪರೆಯಲ್ಲಿ ದೀಪವನ್ನು ಯಾಕೆ ಆರಾಧನೆ ಮಾಡಬೇಕು ಎನ್ನುವುದಕ್ಕೆ ಬಹಳ ಸುಂದರವಾದಂಥ ಒಂದು ಉಪಮೆಯನ್ನು ಕೊಡ್ತಾರೆ. ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರ್ತದೆ. ಜನಕ ಮಹಾರಾಜ ಯಾಜ್ಞವಲ್ಕ್ಯ ಋಷಿಗಳನ್ನು ಕೇಳ್ತಾನೆ. ಮನುಷ್ಯ ಈ ಪ್ರಪಂಚಕ್ಕೆ ಬಂದ ಬಳಿಕ ವ್ಯವಹಾರವನ್ನು ಮಾಡ್ತಾನೆ, ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾನೆ. ಈ ಚಟುವಟಿಕೆ ಮಾಡಬೇಕಾದ್ರೆ ಅವನಿಗೆ ಬೆಳಕು ಬೇಕು, ಅವನಿಗೆ ಬೆಳಕು ಬೇಕು. ಈ ಚಟುವಟಿಕೆಗಳಿಗೆ ಮೂಲಭೂತವಾಗಿ ಬೆಳಕನ್ನು ಒದಗಿಸುವಂಥದ್ದು ಯಾವುದು ಅಂತೇಳಿ ಕೇಳುವಾಗ ಯಾಜ್ಞವಲ್ಕ್ಯ ಋಷಿಗಳು ಹೇಳ್ತಾರೆ, ಅದು ಸೂರ್ಯ ಅಂತೇಳಿ ಹೇಳ್ತಾರೆ. ಸೂರ್ಯ ಈ ಜಗತ್ತಿಗೆಲ್ಲ ಬೆಳಕನ್ನು ನೀಡ್ತಾನೆ. ಆವಾಗ ಜನಕ ಮಹಾರಾಜ ಸುಮ್ಮನೆ ಅಲ್ಲಿಗೆ ನಿಲ್ಲಿಸೋದಿಲ್ಲ, ಕೇಳ್ತಾನೆ, ಸೂರ್ಯ ನಿಲ್ಲದೆ ಹೋದರೆ ಆವಾಗ ಯಾರು ಬೆಳಗ್ತಾರೆ, ಬೆಳಕನ್ನು ಕೊಡುತ್ತಾರೆ? ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಸೂರ್ಯಾಸ್ತ ಆದಮೇಲೆ ಚಂದ್ರೋದಯ ಆಗ್ತದೆ, ಚಂದ್ರ ಬೆಳಕನ್ನು ನೀಡ್ತಾನೆ. ಸರಿ, ಸೂರ್ಯ, ಚಂದ್ರ ಅಥವಾ ನಕ್ಷತ್ರಗಳು ಇಲ್ಲದೇ ಇರುವಾಗ ಪ್ರಪಂಚಕ್ಕೆ ಬೇಕಾದಂಥ ಬೆಳಕನ್ನು ಕೊಡುವವರು ಯಾರು ಅಂತೇಳಿ ಕೇಳುವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅಗ್ನಿ ಬೆಳಕನ್ನು ಕೊಡುತ್ತದೆ ಅಂಥೇಳಿ. ಅಗ್ನಿ. ಸರಿ, ಅಗ್ನಿಯೂ ಇಲ್ಲ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ನಕ್ಷತ್ರವೂ ಇಲ್ಲ, ಅಗ್ನಿಯೂ ಇಲ್ಲ. ಇಂಥ ಸಂದರ್ಭದಲ್ಲಿ ಮನುಷ್ಯ ವ್ಯವಹಾರ ಮಾಡಲಿಕ್ಕೆ ಬೇಕಾದಂಥ ಆಧಾರವನ್ನು ಒದಗಿಸುವಂಥದ್ದು ಯಾವುದು ಅಂತೇಳಿ ಕೇಳುವಾಗ ಯಾಜ್ಞವಲ್ಕ್ಯರು ಎಷ್ಟು ಸುಂದರವಾಗಿದೆ ನೋಡಿ ಕಲ್ಪನೆ, ನಮ್ಮ ಹಿರಿಯರ ಕಲ್ಪನೆ. ಮಾತು ಅಥವಾ ಶಬ್ದ ನಮಗೆ ಆಧಾರವನ್ನು ಕೊಡ್ತದೆ. ಯೋಚನೆ ಮಾಡಿ, ಈ ಚಿಂತನೆ ಹಿಂದೆ ಇರುವಂಥ ಒಂದು ಆಳವಾದಂಥ ಪ್ರಕ್ರಿಯೆ ನೋಡಿ. ಒಬ್ಬ ಕತ್ತಲೆ ಕೋಣೆಯಲ್ಲಿದ್ದಾನೆ ಅಂಥೇಳಿ ಅಂದುಕೊಳ್ಳುವ, ಅಲ್ಲಿ ಯಾವುದೇ ಬೆಳಕಿಲ್ಲ, ಯಾವುದೇ ಬೆಳಕಿಲ್ಲ. ಅಂಥ ಕತ್ತಲೆ ಕೋಣೆಯಲ್ಲಿರುವಾಗ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತೇಳಿ ಆದರೆ ಅವನು ಖಂಡಿತವಾಗಿ ಉಪಯೋಗ ಮಾಡುವಂಥ ಆಧಾರ ಯಾವುದು ಅಂತ ಹೇಳಿದರೆ ಶಬ್ದ. ಯಾರಾದರೂ ಇದ್ದೀರಾ ಅಂಥೇಳಿ ಅವನು ಕೇಳ್ತಾ ಹೋದರೆ ಇಲ್ಲೇನಿದೆ ಅಂತೇಳಿ ಕೇಳ್ತಾ ಹೋದರೆ ಅವನು ಆ ಹಾಲ್ನಲ್ಲಿ ಅಥವಾ ಕೋಣೆಯಲ್ಲಿ ಅಡ್ಡಾಡಲಿಕ್ಕೆ ಸಾಧ್ಯ ಉಂಟು, ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಉಂಟು. ಆವಾಗ ಜನಕರಾಜ ಅಷ್ಟಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಶಬ್ದವೂ ಇಲ್ಲ, ಏನೂ ಇಲ್ಲ, ಅಂಥ ಸಂದರ್ಭದಲ್ಲಿ ಅವನಿಗೆ ಚಟುವಟಿಕೆಯನ್ನು ಮಾಡಿಕೊಡುವಂಥ ಆಧಾರ ಯಾವುದು ಅಂತೇಳಿ ಹೇಳುವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅವನ ಒಳಗಿರುವಂಥ ಜ್ಯೋತಿ ಅಂತೇಳಿ ಹೇಳ್ತಾರೆ. ಅವನ ಒಳಗಿರುವಂಥ ಜ್ಯೋತಿ, ಅವನ ಒಳಗಿರುವಂಥ ಜ್ಯೋತಿ ಯಾವುದು? ಅದೇ ಆತ್ಮವಸ್ತು. ಆತ್ಮವಸ್ತು. ಮನುಷ್ಯ ಕೋಮಾ ಸ್ಟೇಟ್ನಲ್ಲಿ ಇರಬಹುದು,
ಅವನು ಯಾವುದೇ ಚಟುವಟಿಕೆಯನ್ನು ಮಾಡದೇ ಇರಬಹುದು, ಆದರೂ ಕೂಡ ಅವನನ್ನು ಜೀವಂತ ವ್ಯಕ್ತಿ ಅಂತ ನಾವು ನಂಬ್ತೇವೆ. ಯಾಕಂತ ಹೇಳಿದರೆ ಒಳಗಿರುವಂಥ ಚೈತನ್ಯದಿಂದಾಗಿ, ಒಳಗಿರುವಂಥ ಆ ಆತ್ಮದಿಂದಾಗಿ. ಗುರುಗಳಾದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು 1888ನೇ ಇಸವಿಯಲ್ಲಿ ಕೇರಳದಲ್ಲಿ ಯಾವಾಗ ಉನ್ನತ ವರ್ಗದ ಜನ ನಿಮ್ನ ವರ್ಗದವರನ್ನು ಅಥವಾ ಕೆಳ ಅಂತಸ್ತಿನ ಜನಕ್ಕೆ ದೇವಸ್ಥಾನಗಳಲ್ಲಿ ಪ್ರವೇಶವನ್ನು ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1800 ವರ್ಷಗಳ ಕಾಲ ಬಹಳ ದೌರ್ಜನ್ಯಕ್ಕೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಆ ಜನ ಬಂದು ಗುರುಗಳಾದಂಥ ನಾರಾಯಣ ಗುರುಗಳಲ್ಲಿ ಪ್ರಶ್ನೆ ಮಾಡ್ತಾರೆ, ನಮಗೆ ದೇವರನ್ನು ನೋಡಲಿಕ್ಕೆ ಅವಕಾಶ ಇಲ್ವೇ, ನಮಗೆ ದೇವರನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ವೇ ಅಂತೇಳಿ ಕೇಳುವಾಗ ಅವರು ಹೇಳ್ತಾರೆ, ಯಾಕೆ ಇಲ್ಲ, ದೇವರು ಬೇರೆ ಹೊರಗೆಲ್ಲೂ ಇರುವಂಥದ್ದಲ್ಲ, ನಿಮ್ಮೊಳಗೆ ಇದ್ದಾನೆ, ನಿಮ್ಮೊಳಗೆ ಇದ್ದಾನೆ ದೇವನು. ಅವನನ್ನು ನೋಡಬೇಕಾದ್ರೆ ನಿಮಗೊಂದು ಆಧಾರ ಬೇಕು. ಆಧಾರ ಬೇಕಾದರೆ ಏನು, ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲಲ್ಲ ಸ್ವಾಮಿ ಅಂತೇಳಿ ಹೇಳುವಾಗ ಹೇಳ್ತಾರೆ, ಅವರ ದೇವಸ್ಥಾನಕ್ಕೆ ಹೋಗದೇ ಇದ್ರೇನು, ನಿಮ್ಮ ದೇವಸ್ಥಾನವನ್ನು ನೀವೇ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾರೆ. ಹಾಗೆ ಅಂತೇಳಿ ಹೇಳಿ ಕೇರಳದಲ್ಲಿ ಮೊದಲು ಒಂದು ದೇವಸ್ಥಾನವನ್ನು ಅವರ ನೇತೃತ್ವದಲ್ಲಿ ಕಟ್ಟಲಾಯಿತು. ಮುಂದೆ 39 ದೇವಸ್ಥಾನಗಳನ್ನು ಈ ಕರ್ನಾಟಕ, ಕೇರಳ, ಕರ್ನಾಟಕ ಹಾಗೂ ಶ್ರೀಲಂಕಾದವರೆಗೆ ನಿರ್ಮಾಣ ಮಾಡುತ್ತಾರೆ. ಸರಿ, ದೇವಸ್ಥಾನ ನಿರ್ಮಾಣ ಆಯಿತು, ಈಗ ದೇವರಾಗಬೇಕಲ್ಲ, ದೇವರ ಪ್ರತಿಷ್ಠೆ ಮಾಡಬೇಕಲ್ಲ, ಯಾರು ಮಾಡಿಕೊಡ್ತಾರೆ? ಆವಾಗ ನಾರಾಯಣ ಗುರುಗಳು ಅಲ್ಲೇ ಹರಿತಾ ಇದ್ದಂಥ ನದಿಗೆ ಧುಮುಕಿದ್ರಂತೆ. ಎಷ್ಟೊತ್ತು ಮೇಲೆ ಬರಲಿಲ್ಲಂತೆ. ಸ್ವಲ್ಪ ಹೊತ್ತಿನ ನಂತರ ಒಂದು ಗುಂಡು ಕಲ್ಲನ್ನು ಹೊತ್ತುಕೊಂಡು ಬರ್ತಾರೆ. ಗುಂಡು ಕಲ್ಲು ಲಿಂಗದ ಆಕಾರದಲ್ಲಿತ್ತು. ಅದನ್ನು ತಗೊಂಡು ಬಂದು ಕೊಡ್ತಾರೆ. ನೋಡಿ, ನಿಮ್ಮ ಪಾಲಿಗೆ ಇವನೇ ಶಿವ, ಇವನನ್ನೇ ಆರಾಧನೆ ಮಾಡಿ, ಇವನೇ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಆವಾಗ ಉನ್ನತ ವರ್ಗದ ಯಾರು ಧರ್ಮ ನಮ್ಮ ಮುಷ್ಟಿಯಲ್ಲಿದೆ ಅಂತೇಳಿ ಭಾವಿಸ್ಕೊಂಡಂಥ ಜನ ಪ್ರತಿಭಟನೆ ಮಾಡ್ತಾರಂತೆ. ಅಲ್ಲ, ಅವರೇ ಹೇಗೆ ದೇವಸ್ಥಾನವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ಅವರು ಹೇಗೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಾಗ ಅವರ ಶಿವನನ್ನು ಮಲಿನವಾಗಿರುವಂಥ ಅವರೇ ಆರಾಧನೆ ಮಾಡ್ತಾರೆ. ನಿಮ್ಮ ಸುದ್ದಿಗೆ ಅವರು ಬರೋದಿಲ್ಲ. ನಿಮ್ಮ ಶಿವನ ನೀವೇ ಇಟ್ಟುಕೊಳ್ಳಿ, ಅವರ ಪಾಲಿಗೆ ಮಲಿನವಾಗಿರುವಂಥ ಶಿವನೇ ಅವರನ್ನು, ಆ ಶಿವನನ್ನು ಇವರು ಆರಾಧನೆ ಮಾಡ್ತಾರೆ ಅಂತೇಳಿ ಹೇಳಿ ಅಂದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಧರ್ಮದ ಜ್ಯೋತಿಯನ್ನು ಬೆಳಗಿಸಿದ್ದು ನೋಡಿ ನಾರಾಯಣ ಗುರುಗಳು. ಎಂಥ ಅದ್ಭುತವಾದಂಥ ಜ್ಯೋತಿ ಅದು. ಇವತ್ತು ನಾವು ಕಾಣ್ತಾ ಇರುವಂಥ ಧರ್ಮದ ಕುರಿತಾದಂಥ ವ್ಯಾಖ್ಯಾನಕ್ಕೆ ಒಂದು ಅದ್ಭುತವಾದಂಥ ಭಾಷ್ಯವನ್ನು ಬರೆದುಕೊಟ್ಟವರು. ಅದು ಅರಿವು ನೀಡುವಂಥ ಧರ್ಮ ನಮಗೆ ಬೇಕು ಅಂಥೇಳಿ. ಕೇವಲ ದೇವರನ್ನು ಆರಾಧನೆ ಮಾಡಿದರೆ ಸಾಕಾಗೋದಿಲ್ಲ, ದೇವಸ್ಥಾನದ ಬಳಿಯಲ್ಲಿ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿ, ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿ ಎನ್ನುವಂಥ ಒಂದು ಅದ್ಭುತವಾದಂಥ ಕ್ರಾಂತಿಯನ್ನು ನಾರಾಯಣ ಗುರುಗಳು ಪ್ರಾರಂಭ ಮಾಡಿದರು. ಯಾಕಂತ ಹೇಳಿದರೆ ಅರಿವು ಎನ್ನುವಂಥದ್ದು ದೀಪದ ಸಂಕೇತವಾಗಿದೆ. ಒಂದು ಸಣ್ಣ ಕಥೆ ಹೇಳ್ತೇನೆ. ಒಬ್ಬ ಬೌದ್ಧ ಸನ್ಯಾಸಿ ಮುಸ್ಸಂಜೆ ಹೊತ್ತು ಕತ್ತಲಾಗ್ತಾ ಇತ್ತು, ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಾಗ ಆಗಲೇ ಕತ್ತಲ ಆವರಿಸಿತ್ತು. ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಏನೋ ಒಂದು ಮೆದುವಾದಂಥ ವಸ್ತುವನ್ನು ಅವನು ತುಳಿತಾನೆ. ಅವನ ಪಾದಸ್ಪರ್ಶ ಆದಾಗ ಆ ಮೆದುವಾದಂಥ ವಸ್ತು ಅಪ್ಪಚ್ಚಿಯಾಗಿ ಹೋಯಿತು. ಅಪ್ಪಚ್ಚಿಯಾಗಿ ಅದರಿಂದ ಒಂದು ದ್ರವದ ಹಾಗೆ ಹೊರಕ್ಕೆ ಬಂತು. ಅವನ ಪಾದದ ಅಡಿಭಾಗ ಅದು ಒದ್ದೆ ಆಗಿ ಹೋಯಿತು. ತಕ್ಷಣ ಅವನ ಮನಸ್ಸಿಗೆ ಬಂದಂಥ ಒಂದು ಯೋಚನೆ, ನಾನೊಂದು ಕಪ್ಪೆಯನ್ನು ತುಳಿದು ಬಿಟ್ಟೆನಲ್ಲ, ಕಪ್ಪೆಯನ್ನು ಕೊಂದು ಬಿಟ್ಟೆನಲ್ಲ, ನಾನೆಂಥ ಹಿಂಸೆಯ ಕೆಲಸ ಮಾಡಿಬಿಟ್ಟೆ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತೇಳಿ ಬಹಳ ಪರಿತಾಪ ಪಡ್ತಾನೆ, ನೋವು ಪಟ್ಕೊಳ್ತಾನೆ. ನಾನು ಅಹಿಂಸೆಯಿಂದ ನಡೆಯಬೇಕಾದವನು ಇವತ್ತು ಒಂದು ಕಪ್ಪೆಯ ಸಾವಿಗೆ ನಾನು ಕಾರಣನಾದಿಲ್ಲನಲ್ಲ ಅಂತ ಹೇಳಿ ಪರಿತಾಪ ಪಡ್ತಾನೆ. ಅವನ ಆಶ್ರಮಕ್ಕೆ ಹೋಗ್ತಾನೆ, ಕುಟೀರಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅದೇ ಚಿಂತೆ, ನಾನು ಕಪ್ಪೆಯನ್ನು ಕೊಂದು ಬಿಟ್ಟೆ ಅಲ್ಲ ಅಂಥೇಳಿ. ಊಟಕ್ಕೆ ಅಂತೇಳಿ ಹೇಳಿ ಪೂರಿ ಮಾಡಿಟ್ಟಿದ್ರಂತೆ. ಆ ಪೂರಿಯನ್ನು ತಂದು ಬಟ್ಟಲಿಗೆ ಬಡಿಸುವಾಗ ಆ ಪೂರಿ ನೋಡುವಾಗ ಇವನಿಗೆ ಕಪ್ಪೆಗಳನ್ನೇ ನೋಡಿದ ಹಾಗೆ ಆಗ್ತದೆ. ರಾತ್ರಿ ಮಲಗಲಿಕ್ಕೆ ಹೋಗ್ತಾನೆ, ಆದರೆ ಕಣ್ಣಿಗೆ ನಿದ್ದೆ ಹತ್ತೋದಿಲ್ಲ. ಕಪ್ಪೆಗಳ ಒಡಗುಟ್ಟುವ ಸದ್ಯಕ್ಕೆ ಅವನಿಗೆ ಕಿವಿಗೆ ಕೇಳಿದ ಹಾಗೆ ಆಗ್ತದೆ. ರಾತ್ರಿ ನಿದ್ದೆ ಬರೋದಿಲ್ಲ. ಯಾವಾಗ ಬೆಳಗಾಯಿತು ಆ ಸ್ಥಳಕ್ಕೆ ಹೋಗಿ ನಾನು ನೋಡಬೇಕು ಅಂಥೇಳಿ ಕಾಯ್ತಾನೆ. ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಓಡಿ ಹೋಗ್ತಾನೆ. ತಾನು ಯಾವ ಸ್ಥಳದಲ್ಲಿ ಆ ಒಂದು ಮಿದುವಾದಂಥ ವಸ್ತುವನ್ನು ತುಳಿದೆನೋ ಆ ಸ್ಥಳಕ್ಕೆ ಹೋಗಿ ನೋಡ್ತಾನೆ. ಹೋಗಿ ನೋಡುವಾಗ ಅಲ್ಲಿ ಕಪ್ಪೆ ಇರೋದಿಲ್ಲ, ಒಂದು
ಕೊಳೆತು ಹೋದಂಥ ಬದನೆಕಾಯಿ ಅಪ್ಪಚ್ಚಿಯಾಗಿ ಹೋಗಿತ್ತು. ಆವಾಗ ಕತ್ತಲಲ್ಲಿ ನಾನು ಎಂಥ ಭ್ರಮೆ ಪಟ್ಟುಕೊಂಡೆ, ಎಷ್ಟು ಪರಿತಾಪ ಪಟ್ಟುಕೊಂಡೆ. ಕತ್ತಲಲ್ಲೇ ನಾನೊಂದು ಭ್ರಮೆಗೆ ಸಿಲುಕಿ ಎಷ್ಟೆಲ್ಲ ನಾನು ಪರಿತಾಪ ಪಟ್ಟುಕೊಂಡೆ, ಎಂತೆಂಥ ಯೋಚನೆಗಳನ್ನು ಮಾಡಿಬಿಟ್ಟೆ. ಈ ಭ್ರಮೆಗೆ ಕಾರಣ ಕತ್ತಲಲ್ಲವೇ? ಆ ಕತ್ತಲಿನಲ್ಲಿ ನಿಜವಾಗಿ ನಾನು ತುಳಿದದ್ದು ಏನು ಎನ್ನುವುದನ್ನು ಯೋಚನೆ ಮಾಡುವಂಥ ಶಕ್ತಿಯನ್ನು ನಾನು ಕಳೆದುಕೊಂಡು ಬಿಟ್ಟೆನಲ್ಲ ಅಂಥೇಳಿ. ನಾವು ತಮಸೋಮ ಜ್ಯೋತಿರ್ಗಮ ಎನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಮೂಲಮಂತ್ರ ಆಗಿದೆ. ತಮಸ್ಸು ಅಂದರೆ ಅಂಧಕಾರ, ಕತ್ತಲು, ಕತ್ತಲಿನಿಂದ ಬೆಳಕಿನ ಕಡೆ ಹೋಗುವಂಥದ್ದು. ಎಂಥ ಕತ್ತಲು ಅಂತೇಳಿ ಹೇಳಿದರೆ ಅಜ್ಞಾನದ ಕತ್ತಲಿನಲ್ಲಿ ನಾವೆಲ್ಲ ವ್ಯವಹಾರ ಮಾಡ್ತಾ ಇದ್ದೇವೆ. ಈ ಅಜ್ಞಾನದ ಕತ್ತಲಿನಿಂದ ಅರಿವು ಎನ್ನುವಂಥ ಬೆಳಕಿನಡೆಗೆ ಸಾಗಿಸಲಿಕ್ಕೆ ನಮಗೆ ಸಹಾಯಕ ಆಗಿರುವಂಥದ್ದೇ ಧರ್ಮ. ಹಾಗಾಗಿ ಅರಿವು ನಮಗೆ ಮೂಡಬೇಕು ಅಂತೇಳಿ ಆದರೆ ಅದು ಅರಿವಿನ ಸಂಕೇತವಾದಂಥ ದೀಪಾವಳಿಯಲ್ಲಿ ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ದೀಪಕ್ಕೆ ಯಾಕೆ ಮಹತ್ವವನ್ನು ಕೊಡ್ತೇವೆ ಅಂತ ಹೇಳಿದರೆ, ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕನ್ನು ಕೊಡ್ತದೆ. ಬೀಜ ತನ್ನನ್ನು ತಾನು ಮಣ್ಣುಗೂಡಿಸಿಕೊಂಡು ಫಸಲು ಬರುವ ಹಾಗೆ ಮಾಡ್ತದೆ. ಗಂಧ ತನ್ನನ್ನು ತಾನು ಸವೆಸಿಕೊಂಡು ಇತರರಿಗೆ ಸುವಾಸನೆ ಕೊಡ್ತದೆ. ತ್ಯಾಗದಿಂದ ಯಾರು ಬಾಳ್ತಾರೋ ಅವರು ಮಾತ್ರ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಎಸ್.ಎನ್. ಮೂಡುಬಿದ್ರೆಯವರ ಭಾವಚಿತ್ರ ನಾವು ಇಲ್ಲಿ ಹಾಕಿದ್ದೇವೆ. ಇವತ್ತು ಸಮಾಜ ಮಂದಿರ, ಪ್ರೇಮ ಮಂದಿರ ಯಾಕೆ ಆಗಿದೆ ಅಂತೇಳಿ ಹೇಳಿದರೆ, ಇಂಥ ತ್ಯಾಗಮಯಿಯಾದಂಥ ವ್ಯಕ್ತಿಗಳ ತ್ಯಾಗದಿಂದಾಗಿ, ಸೇವೆಯಿಂದಾಗಿ. ದೀಪ ನಮಗೆ ಕಲಿಸಿಕೊಡುವಂಥ ಮತ್ತೊಂದು ಆದರ್ಶ ಅಂತ ಹೇಳಿದರೆ ತ್ಯಾಗದಿಂದ ಬಾಳು. ಇವತ್ತು ನಾವು ಬಲಿಚಕ್ರವರ್ತಿಯನ್ನು ಯಾಕೆ ಆರಾಧನೆ ಮಾಡ್ತೇವೆ ಬಲಿಪಾಡ್ಯಮಿಯ ದಿವಸ? ಕಾರಣ ಇಷ್ಟೇ, ತ್ಯಾಗ ಹಾಗೂ ಸತ್ಯವಾಕ್ಯದಲ್ಲಿ ಅವನಿಗಿದ್ದಂಥ ದೃಢವಾದ ನಿಷ್ಠೆ. ನಾನು ಮಾತು ಕೊಟ್ಟಿದ್ದೇನೆ, 3 ವರಗಳನ್ನು ಕೇಳು, ಏನೇ ಬೇಕಾದರೂ ಕೇಳು, ನಾನು ಕೊಡ್ತೇನೆ ಎನ್ನುವಂಥ ವರವನ್ನು ವಾಮನಿಗೆ ಕೊಟ್ಟಿದ್ದ ಬಲಿ. ಹಾಗಂತೇಳಿ ಹೇಳಿ ಮೊದಲ ಪಾದದಲ್ಲೇ ಸಕಲ ಭೂಮಂಡಲವನ್ನು ಅಳೆಯುತ್ತಾನೆ, 2ನೇ ಪಾದದಲ್ಲಿ ವ್ಯೋಮ ಅಂದರೆ ಆಕಾಶವನ್ನು ಅಳೆಯುತ್ತಾನೆ ವಾಮನ, 3ನೇ ಪಾದವನ್ನು ಎಲ್ಲಿಡಲಿ ಅಂತೇಳಿ ಹೇಳುವಾಗ ತನ್ನ ಶಿರವನ್ನೇ ತೋರ್ತಾನೆ ಬಲಿಚಕ್ರವರ್ತಿ, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ತಾನೆ. ಇದು ತ್ಯಾಗ. ಹಾಗಾಗಿ ದೀಪಾವಳಿಯ ದೊಡ್ಡ ಸಂದೇಶ ಏನು ಅಂತ ಹೇಳಿದರೆ, ಜ್ಞಾನದ ಕಡೆಗೆ ನಾವು ಹರಿಬೇಕು, ಅರಿವಿನ ಕಡೆಗೆ ನಾವು ಸಾಗಬೇಕು. ಹೇಗೆ? ತ್ಯಾಗ ಹಾಗೂ ಸೇವೆಯ ಮೂಲಕ ಎನ್ನುವಂಥದ್ದು. ಕೃಷ್ಣನನ್ನು ನಾವು ಪಾಡ್ಯಮಿ ದಿವಸ ಗೋ ಸಂರಕ್ಷಕ ಎನ್ನುವಂಥ ಕಾರಣದಿಂದ ಆರಾಧನೆ ಮಾಡ್ತೇವೆ, ಗೋವುಗಳನ್ನು ಕೂಡ ಆರಾಧನೆ ಮಾಡ್ತೇವೆ. ಕೃಷ್ಣನ ಬಗ್ಗೆ ನಮಗೆ ಇರುವಂಥ ಒಂದು ದೊಡ್ಡ ಆಪಾದನೆ ಅಂತೇಳಿ ಹೇಳಿದರೆ, ನರಕ ಚತುರ್ದಶಿಯ ದಿವಸ ಅಂದರೆ ಯಾವಾಗ ದೀಪಾವಳಿ ಪ್ರಾರಂಭ ಆಗ್ತದೆಯೋ ಚತುರ್ದಶಿಯ ದಿವಸ ನಾವು ಅಭ್ಯಂಜನ ಸ್ನಾನ ಮಾಡ್ತೇವೆ. ಕಾರಣ ಇಷ್ಟೇ, ನರಕಾಸುರನನ್ನು, ಪ್ರಾಗ್ಜ್ಯೋತಿಷಪುರದ ಅರಸನಾಗಿದ್ದಂಥ ಆ ನರಕಾಸುರನನ್ನು ಸತ್ಯಭಾಮಾದೇವಿಯೊಂದಿಗೆ ಬಂದು ಗರುಡನನ್ನು ಏರಿಕೊಂಡು ಬಂದು ಕೃಷ್ಣ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಅರ್ಧರಾತ್ರಿ ಆಗಿತ್ತಂತೆ. ಅರ್ಧರಾತ್ರಿ ಆಯಿತು. 16,100 ಮಂದಿ ಸ್ತ್ರೀಯರನ್ನು, ರಾಜಕುಮಾರಿಯರನ್ನು, ರಾಣಿಯರನ್ನು ಆ ನರಕಾಸುರ ಭೋಗಕ್ಕಾಗಿ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದ. ಅವರನ್ನು ಬಿಡುಗಡೆ ಮಾಡ್ತಾನೆ, 16,100 ಮಂದಿಯನ್ನು. ಈಗ ಅವರೆಲ್ಲರೂ ಕೂಡ ತಾವೆಲ್ಲರೂ ಪವಿತ್ರರಾಗಬೇಕು ಎನ್ನುವಂಥ ಕಾರಣದಿಂದ ತೈಲವನ್ನು ಪೂಸಿಕೊಂಡು ಅಭ್ಯಂಜನ ಸ್ನಾನ ಮಾಡ್ತಾರೆ. ಅದರ ಸಂಕೇತವಾಗಿ ನಾವು ನರಕ ಚತುರ್ದಶಿಯಂದು ದೀಪಾವಳಿ ಸಂದರ್ಭ ನಾವು ಅಭ್ಯಂಜನ ಸ್ನಾನವನ್ನು ಮಾಡ್ತೇವೆ. ಅದಕ್ಕಿಂತ ದೊಡ್ಡ ಸಂದೇಶ ಅಲ್ಲಿ ಅಡಕವಾಗಿದೆ. 16,100 ಮಂದಿಯನ್ನು ಬಿಡುಗಡೆ ಮಾಡಿ ಆಯಿತು, ಅಭ್ಯಂಜನ ಸ್ನಾನ ಮಾಡಿ ಬಂದರು. ಈಗ ಅವರು ಕೇಳ್ತಾರಂತೆ ಕೃಷ್ಣನಲ್ಲಿ, ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ್ದೆ, ಆದರೆ ನಾವೀಗ ಎಲ್ಲಿಗೆ ಹೋಗಲಿ? ನಮ್ಮ ಮನೆಯವರು ನಮ್ಮನ್ನು ಹತ್ತಿರ ಸೇರಿಸ್ತಾರೆ, ಮತ್ತೆ ಮನೆಗೆ ವಾಪಸ್ ಕರ್ಕೊಳ್ತಾರೆ. ನಾವೆಲ್ಲರೂ ಕೂಡ ಒಳ್ಳೆ ಮನದಿಂದ ಬಂದವರು. ಯಾರೋ ಒಬ್ಬ ನರಕಾಸುರ ಎನ್ನುವಂಥ ಅಸುರನ ಅರಮನೆಯಲ್ಲಿ ಇದ್ದು ಬಂದವರು ಅಂತೇಳಿ ಹೇಳುವಾಗ ನಮ್ಮನ್ನು ಮತ್ತೆ ಮನೆಗೆ ಸೇರಿಸಲಿಕ್ಕೆ ಸಾಧ್ಯ ಉಂಟೆ? ನಮ್ಮ ಮನೆಯವರು, ಸಮಾಜ ನಮ್ಮನ್ನು ಸ್ವೀಕಾರ ಮಾಡ್ತದೆ, ಹಾಗಾದರೆ ನಾವು ಎಲ್ಲಿಗೆ ಹೋಗಲಿ? ನೋಡಿ ಎಷ್ಟು ದೊಡ್ಡ ಪ್ರಶ್ನೆ ನೋಡಿ. ನಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ? ನಾವು ವೇಶ್ಯರಾಗಬೇಕೇ? ನೀನೇ ಹೇಳು, ಏನು ಮಾಡಬೇಕು? ಆವಾಗ ಕೃಷ್ಣ ತೆಗೆದುಕೊಂಡಂಥ ದೊಡ್ಡ ಒಂದು ನಿರ್ಧಾರ, 16,100 ಮಂದಿಯನ್ನು ಭೋಗಕ್ಕಾಗಿ ಅಲ್ಲ ತ್ಯಾಗಕ್ಕಾಗಿ ಸ್ವೀಕಾರ ಮಾಡಿದ್ದು, ಅವರ ರಕ್ಷಣೆಗಾಗಿ.
ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. 16,108 ಮಂದಿಯನ್ನು ಮಡದಿಯರಾಗಿ ಹೊಂದಿದ್ದ ಕೃಷ್ಣ ಸುಮ್ಮನೆ ಅಲ್ಲ, ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾರದರಿಗೆ ಒಂದು ಸಾರಿ ಸಂಶಯ ಬಂತಂತೆ, ನಿಜವಾಗಿಯೂ ಕೂಡ ಇವನು ಕೃಷ್ಣ ಅವರಿಗೆ ನ್ಯಾಯವನ್ನು ಒದಗಿಸ್ತಾನೆ 16,100 ಮಂದಿಗೆ ಅಂಥೇಳಿ. ಪರೀಕ್ಷೆ ಮಾಡಬೇಕು ಅಂತೇಳಿ ಬರುವಾಗ ಪ್ರತಿಯೊಂದು ಮನೆಗೆ ಹೋಗಿ ನೋಡ್ತಾರಂತೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಕೃಷ್ಣ ಇದ್ದಾನಂತೆ. ಸಾಮಾನ್ಯರಿಗೆ ಸಾಧ್ಯ ಉಂಟೆ ಇದೆ? ಗೋವುಗಳನ್ನು ರಕ್ಷಣೆ ಮಾಡಿದ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದದ್ದು ದೊಡ್ಡ ಪವಾಡ, ನಿಜ, ಒಪ್ಪಿಕೊಳ್ಳೋಣ. ಅದಕ್ಕಿಂತ ದೊಡ್ಡ ವಿಷಯ ಏನು ಅಂತ ಹೇಳಿದರೆ, ಗೋವರ್ಧನ ಅದಕ್ಕೆ ಪೂಜೆಗಿಂತ ಮೊದಲು ಇಂದ್ರಧ್ವಜ ಪೂಜೆಯನ್ನು ಮಾಡ್ತಾಯಿದ್ರು. ಆ ಇಂದ್ರಧ್ವಜ ಪೂಜೆ ಅಂತ ಹೇಳಿದರೆ ಮಧ್ಯಾಹ್ನದವರೆಗೆ ಪೂಜೆ ಆಗ್ತಾಯಿತ್ತು. ಮಧ್ಯಾಹ್ನ ಆದಮೇಲೆ ನಾವೀಗ ಗಣೇಶೋತ್ಸವಕ್ಕೆ ಹೆಚ್ಚಿನ ಕಡೆಗಳಲ್ಲಿ ನೋಡ್ತೇವೆ, ಮೆರವಣಿಗೆ ಅಂತ ಹೇಳಿದರೆ DJ ಹಾಕಿ ಕುಣಿಯುವಂಥದ್ದು. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೂಡ ಹೀಗೆ ಆಗ್ತದೆ, ಧ್ವಜದ ಸುತ್ತ ಯುವಕ ಯುವತಿಯರು ಕುಣಿತಾ ಇದ್ದಾರಂತೆ. ನಮ್ಮ ಸಂಸ್ಕೃತಿಯನ್ನು ಈ ಯುವಕ ಯುವತಿಯರು ಹಾಳು ಮಾಡ್ತಾ ಇದ್ದಾರೆ ಅಂಥೇಳಿ 8 ವರ್ಷದ ಎಳೆ ಬಾಲಕ ಅಷ್ಟವರೆಗೂ ನಡೆದುಕೊಂಡು ಬಂದಿದ್ದಂಥ ಒಂದು ಪದ್ಧತಿಯನ್ನು ನಿಲ್ಲಿಸಿ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟು ಹಾಕಿದೆ. ಯಾವುದು ಅಂತ ಹೇಳಿದರೆ, ನಮ್ಮೆಲ್ಲ ಜೀವನದ ಜೀವನಾಡಿ ಆಗಿರುವಂಥದ್ದು ಗೋವುಗಳು. ಈ ಗೋವುಗಳಿಗೆ ಜೀವನಾಡಿಯಾಗಿರುವಂಥದ್ದು ಗೋವರ್ಧನ ಪರ್ವತ, ಮೇವನ್ನು ಒದಗಿಸುವಂಥದ್ದು. ಹಾಗಾಗಿ ಗೋವರ್ಧನಗಿರಿಗೆ ನಾವು ಪೂಜೆಯನ್ನು ಮಾಡೋಣ ಅಂತೇಳಿ ಹೇಳಿ, ಹಾಗಾಗಿ ಬಲಿಪಾಡ್ಯಮಿಯ ದಿವಸ ನಾವು ಗದ್ದೆಗೆ ಪೂಜೆ ಮಾಡ್ತೇವೆ, ಬಲಿಚಕ್ರವರ್ತಿಯನ್ನು ಆಹ್ವಾನ ಮಾಡ್ತೇವೆ, ಗೋವುಗಳಿಗೂ ಕೂಡ ಆರಾಧನೆ ಮಾಡ್ತೇವೆ. ಪ್ರಕೃತಿಯ ಆರಾಧನೆ, ನಾವು ಪ್ರಕೃತಿಯೊಂದಿಗೂ ಕೂಡ ಸಾಮರಸ್ಯದಿಂದ ಬದುಕಬೇಕು ಎನ್ನುವಂಥದ್ದು ದೀಪಾವಳಿಯ ಮತ್ತೊಂದು ಸಂದೇಶವಾಗಿದೆ. ನಾನು ಸಮಯ ಹೆಚ್ಚು ತೆಗೆದುಕೊಂಡೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಹೇಳುತ್ತಾ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಅಭಯಚಂದ್ರ ಜೈನ್ ಅವರಿಗೆ, ಹಾಗೆಯೇ ಸಮಾಜ ಮಂದಿರ ಸಭಾದ ಎಲ್ಲ ಪದಾಧಿಕಾರಿಗಳಿಗೆ, ಯುವವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಸೊಲ್ಮೆಲಿನ ಸಂದೈತ ಮಲ್ತೊಂದುಲ್ಲೆ ಡಾಕ್ಟರ್ SP ಗುರುದಾಸ್ ಮೆರೆದಯ ಪಂಡ ಮೆರ್ನೊಂಜಿ ಒಂಜಿ ಸಂದೇಶ ಬೊಕ್ಕ ಮೆರ್ನೊಂಜಿ ಒಂಜಿ ಪಾತೆರ ಕುಲ್ದಿನಂಚಿತ್ನ ಮಾತೆರ್ನಲ ಮನಸ್ಸನ್ನು ಗೆಂದನ ಮನಸ್ಸಿಗೆ ಮುಟ್ಟುನ ವರ್ಪಿನಂಚಿತ್ನ ಒಂಜಿ ಪುರ್ಲ ಬುಲಿಗೆದ ಪಾತೆರ ನಿರ ದುಂಬತ್ತದಿ ಒಂದು ಇರೆಗ್ ಸೊಲ್ಮೆಲಿನ ಸಂದೈತ ಮಲ್ತೊಂದುಲ್ಲೆ ಸರ್ ಕಾರ್ಯಕ್ರಮ ದುಂಬತ್ತವಾದ ವೇದಿಕೆದ ಮಿತ್ ಆಸನ ರಂಚಿನ ಮುಖ್ಯ ಅತಿಥಿ ಏನಂಚಿತ ಪದ್ಮರಾಜ್ R ಕೋಶಾಧಿಕಾರಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಕುಡ್ಲ ಮೇರ್ ದೈದಿದ ಬತ್ತದ ಒಂಜಿ ರಡ್ಡು ಪಾತೆರನ ನೀರಿನ ಅಂಗ್ಲ ದುಂಬತ್ತದಿ ಓಡ್ ಬಂದಿರಡ ಭಿನ್ನೈತೊಂದುಲ್ಲೆ ಸರ್. ಮಾತರಿಗಳ ನಮಸ್ಕಾರ. ಶುರುಕಾದ ದೀಪಾವಳಿದ ನನ್ನ ರಡ್ಡು ಮುದ್ದಿನೊಟ್ಟು ದೀಪಾವಳಿ ಅಧಿಕೃತವಾದ ಆರಂಭ ಆಪಣ ಅಂಡ ಬೆದ್ರಡು ಇನಿಯೇ ಶುರುವಾತನಂದು ಬಂದರೆ ಮಸ್ತ್ ಖುಷಿ ಒಂದುಂಡು. ಇನಿ ಈ ಒಂಜಿ ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡುಬಿದ್ರೆ ಅಂಚನೆ ಯುವಾಹಿನಿ ರಿಜಿಸ್ಟರ್ಡ್ ಮೊದಲನ ಆತಿಥ್ಯಡು ಇನಿ ಮೂಲು ಗೂಡು ದೀಪ ಸ್ಪರ್ಧೆ, ಅಂಚನೆ ರಂಗೋಲಿ ಸ್ಪರ್ಧೆ, ಅಂಚನೆ ಈ ಸಭಾ ಕಾರ್ಯಕ್ರಮನ ಉದ್ಘಾಟನೆ ಮಲ್ತಿನಂಚಿನ ರಾಜ್ಯದ ಮಾಜಿ ಸಚಿವರು ಎನ್ನ ಮಾರ್ಗದರ್ಶಕರು, ಮಾಜಿ ಶಾಸಕರು ಐನಂಚಿನ ಅಂಚನೆ ಈ ಸಮಾಜ ಮಂದಿರ ಸಭಾ ನೆತ್ತ ಅಧ್ಯಕ್ಷರಲ್ಲ ಐನಂಚಿನ ಶ್ರೀಯುತ ಅಭಯಚಂದ್ರ ಜೈನ್ರೆ, ಅಂಚನೆ ಯುವವಾಹಿನಿ ಬೆದ್ರದ ನೆತ್ತ ಅಧ್ಯಕ್ಷರೈನಂಚಿನ ಶ್ರೀಯುತ ಶಂಕರ್ ಡಿ ಕೋಟ್ಯಾನ್ರೆ, ಅಂಚನೆ ಇನಿ ಬಾರಿ ಪೊರ್ಲುಡು ದೀಪಾವಳಿ ಪಂಡದಾದ ಈ ಪರ್ಬನ್ ನಮ್ಮ ಎಂಚ ಆಚರಣೆ ಮಲ್ಪೋಡು ದಾಯಕ್ ಬೋಡಾದ ಆಚರಣೆ ಮಲ್ಪೋಡು ಪನ್ಪಂಡಿತ ಬಗ್ಗೆ ಬಾರಿ ಪೊರ್ಲಾದ ನಂಗೆ ಉಪನ್ಯಾಸ ಕೊರ್ನೆಂಚಿನ ಡಾಕ್ಟರ್ ಗುರುದಾಸ್ರೆ, ಅಂಚನೆ ರೊಟೋರಿಯನ್ ಪೂರ್ಣಚಂದ್ರ ಜೈನ್ರೆ, ಅಂಚನೆ ಶ್ರೀಮತಿ ಬಿಂದ್ಯ ಶರಡ್ಡಿ ಶೆಟ್ರೆ, ಅಂಚನೆ ರೊಟೋರಿಯನ್ ನಾಗರಾಜ್ ಹೆಗ್ಡೆರೆ, ವಿನಯ್ ಕುಮಾರ್ರೆ, ಅಂಚನೆ ನಮ್ಮ ಈ ಸಮಾಜ ಮಂದಿರದ ನೆತ್ತ ಕಾರ್ಯದರ್ಶಿ ಐನಂಚಿನ ಆತ್ಮೀಯರು ಎನ್ನ ಕ್ಲಾಸ್ಮೇಟ್ಲಾದಿತ್ತಿನಂಚಿನ ಸುರೇಶ್ ಪ್ರಭುಕುಲೆ, ಅಂಚನೆ ಯುವವಾಹಿನಿ ಕೇಂದ್ರ ಸಮಿತಿದ ಕಾರ್ಯದರ್ಶಿ ಲೈನಂಚಿನ ಆತ್ಮೀಯರಂಚಿನ ಜಗದೀಶ್ ಕೋಟ್ಯನ್ರೆ, ವೇದಿಕೆಡು ಪುನಃ ಮಾತಾ ಗಣ್ಯರೇ, ಅಂಚನೆ ವೇದಿಕೆ ತುಂಬು ಪುನಃ ಯುವವಾಹಿನಿದ ಮಾತಾ ಪದಾಧಿಕಾರಿಗಳ ಸದಸ್ಯರು, ಅಂಚನೆ ಸಮಾಜ ಮಂದಿರ ಸಭಾ ಒಂದೆತ್ತ ಮಾತಾ ಪದಾಧಿಕಾರಿಗಳೇ, ಅಂಚನೆ ಮುಲುಪುನ ಮಾತೆಯನ್ನು ಬಂಧು ಮಿತ್ರರೇ. ಶುರುಕಾದ ನಿಗ್ಲಿಗೆ ಮಾತ್ರೆಗಳ ದೀಪಾವಳಿದ ಶುಭಾಶಯನ ಕೋರೊಂದಲ್ಲೇ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮಡು ನಮ್ಮ ಉಲ್ಲ
ಇನ್ನು ಈ ದೀಪಾವಳಿ ದೀಪಾವಳಿನ ನಮ್ಮ ಎಂಚ ಆಚರಣೆ ಮಲ್ಪಡು ದಾಯಕ್ ಬೋಡದ ಆಚರಣೆ ಮಲ್ಪಡೊಂದು ದುಂಬು ಡಾಕ್ಟರ್ ಗುರುದಾಸರು ಭಾರಿ ಪೊರ್ಲುಡು ನಂಗೆ ಪಂಡೇರು ತೊಟ್ಟಿಗಿನಿ ನೆಟ್ಟೆ ಬತ್ತ ತೂನಾಗ ಹೆಂಗೆ ಗೊತ್ತಾಂಡ್ ರಡ್ಡು ವಿಶೇಷ ಕಾರ್ಯಕ್ರಮಲ ನೆಟ್ಟು ಇನಿ ನಮ್ಮ ಸಭಾಭವನಲ ಸಮಾಜ ಮಂದಿರ ಸಭಾಭವನ ಬಹುಶಃ 75ನೇ ವರ್ಷ ಆಚರಣೆ ಮಲ್ತಂದು ಪುನಃ ಕೇಂಡೆ ಉಂದೇನು ದಾಯಕ ಯಾನ್ ಪಣ್ಣಂದುಲ್ಲೆ ಪಂಡ ಒಂದು ಉವೇ ಸರಕಾರದ ಒಂದೇ ಟೀಜಿ ಸಮಾಜ ಬಾಂಧವ್ಯರ್ನಗಲು ನಮ್ಮ ದುಂಬುದ ಹಿರಿಯರ್ನಗಲು ಬಹುಶಃ SN ಪಾಲಿಟೆಕ್ನಿಕ್ ನೆತ್ತ ಈ ಕುಟುಂಬದಾಗಲು ಶುರುಕು ನೆಕ್ ಒಂದು ಮಲ್ತುಕೊಡ್ನೆ ಇನಿ 75ನೇ ವರ್ಷ ಆಚರಣೆ ಮಲ್ಪನಂಚಿನ ಒಂಜಿ ಸುಸಂದರ್ಭಲ ಅಂದೊಂದು ಮಸ್ತ್ ಖುಷಿ ಆಪುಂಡು ದಯ ಪಂಡ ಬೆದ್ರ ಪಂಡ ದುಂಬು ಎಂಕ್ ಗೊತ್ತಿತ್ಲಕ್ಕ ಯಾನೊಂಜಿ ಮೂಜಿ ತಿಂಗಳು ಬೆದ್ರಾಡ್ ಮಹಾವೀರ್ ಕಾಲೇಜ್ ಕಲ್ತಂತೆ ಅಂಡ್ ಎನ್ನ ಅಜ್ಜಿ ಊರ್ಲ ಮೂಡುಬಿದ್ರೆ ಬೆದ್ರ ಬಂಡಿಬೇಟೆ ಕುಡೊಂಜಿ ಪುದರ್ ನಂಗೆ ಇಂಚಿನ ಅಂದಕೆಂಡು ಗೊತ್ತಿತ್ತೀನಿ ಅವು ಸಮಾಜ ಮಂದಿರ ಈ ಸಮಾಜ ಮಂದಿರೋಡು ಇನ್ನು ಎತ್ತೋ ಮದ್ಮೇಲೆ ಅದು ಬೇತೆ ಎಡ್ಡೆ ವೈವಿಕ ಜೀವನ ಮಲ್ತದ ಅಥವಾ ಬೇತೆ ಸಮಾಜ ಮುಖ್ಯ ಕೆಲಸ ಎಲ್ಲ ಮಲ್ತಂದು ಇನ್ನು ಆ ಒಂಜಿ ದೀಪಾವಳಿದ ದಾದ ನಮ್ಮ ಪನ್ಪ ಆ ಎಡ್ಡೆ ವಿಚಾರಲೇನು ಜನಕ್ಲೆ ದೀದು ಒಂಜಿ ಸಮಾಜನು ಪೊರ್ಲು ರೀತಿ ಹಿಡ್ಕೊನಪ್ಪವರೆ ಒಂಜಿ ಪರ್ಬಲೇನೆ ಆ ರೀತಿ ಆಚರಣೆ ಮಲ್ಪುಡು ಐಕ್ ಒಂಜಿ ಅನುಗ್ ಮಲ್ತು ಕೊಡ್ತೀನಿ ಒಂಜಿ ಎಡ್ಡೆ ಸಂಸ್ಥೆಲ್ಲ ಸಮಾಜ ಮಂದಿರ ಅಂತ ಪಂಡ್ರೆ ಹೆಂಗೆ ಸಂತೋಷ ಆಪುಂಡು ಐಕ್ ಬೋಡಾದು ಶುರುಕು 75ನೇ ವರ್ಷ ಆಚರಣೆ ಮಲ್ಪುನಗ ನೆತ್ತ ಅಧ್ಯಕ್ಷರು ಪದಾಧಿಕಾರಿನಾಗಲೇ ನೆತ್ತ ಕಾರ್ಯಕರ್ತೆನ ಮಾತ್ರ ನಾನು ಅಭಿನಂದಿಸೋನ್ಲ ಒಲ್ಲೆ ಆಯ್ತಾ ಒಟ್ಟಿಗೂ ಇನ್ನು ಯುವವಾಹಿನಿ ಒಂಜಿ ಪೊರ್ಲುದ ಬೇಲೆಗೆ ಮೂಲು ಕೈ ಜೋಡಿಸೋದಿ ನಂಚಿನ ಬಹುಶಃ ಈ ಗೂಡು ದೀಪ ಸ್ಪರ್ಧೆ ಹೆಂಗೆ ಮಸ್ತ್ ಸಂತೋಷ ಆಪುಂಡು ಪಂಡ್ರೆ 25ನೇ ವರ್ಷ ಬಹುಶಃ ಈ ಸರ್ತಿ 25ನೇ ವರ್ಷದ ಗೂಡು ದೀಪ ಸ್ಪರ್ಧೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ 30ನೇ ತಾರೀಕಿಗೆ ನಡಪರಂಡು ಈ ಒಂಜಿ ಸ್ಪರ್ಧೆಗೆ ಶುರುಕಾದ ನೆಕ್ ಆರಂಭ ಮಲ್ತಿನಿ ಏರಿಕೆಂಡ ಒಂದು ನಮ್ಮ ನಾಡ್ಡೆ ಎಡ್ಡೆ ಪುದರ್ ಪಡೆಯಿನ ನಮ್ಮ ಕುಡ್ಲ ವಾಹಿನಿದಾಗಲು ಉನೇನು ಕುದ್ರೋಳಿ ಕ್ಷೇತ್ರದ ಒಂಜಿ ಆಶ್ರಯಡು ಸುಧಾರಣೆ ಸತಿ 25ನೇ ವರ್ಷದ ಗೂಡು ದೀಪ ಸ್ಪರ್ಧೆ ಎಲ್ಲಂಜಿ ನಡಪರಂಡು ಅಂಡ ಬೆದ್ರಡೆ ಒಂದು ಮೂಜಿನೇ ವರ್ಷದ ನಡಪುನೊಂದು ಅಂಡ ಲೈಟ್ ಒಂಜಿ ವಿಶೇಷವಾದ ಕುಡೊಂಜಿ ಗೂಡು ದೀಪದ ಒಟ್ಟಿಗೂ ರಂಗೋಲೆ ಸ್ಪರ್ಧೆ ಎಲ್ಲ ನೆಟ್ಟು ಸೇರ್ಪದಿನಂಚಿನ ಮಸ್ತ್ ಖುಷಿತ ವಿಚಾರ ದಾಯಕ್ ಪಂಡ ನಮ್ಮ ಸಂಸ್ಕೃತಿನ ನಮ್ಮ ಹಿರಿಯರ್ನಗಳು ನಂಗೆ ಪಾಡ್ದು ಕೊಡ್ತೀನಿ ಎಡ್ಡೆಪ್ಲೇನೆ ಆತ ಸಂಸ್ಕೃತಿನ ನಮ್ಮ ದುಂಬುದ ಜನ್ರೇಷನ್ಗೆ ತೆರಿಪವನಂಚಿನ ಕರ್ತವ್ಯ ನಮ್ಮ ಉಂಡು ಉಂದೇನೆ ಮಲ್ತು ತೋಚ್ಪವಂದುಲ್ಲೇರು ಐಕ ಬೋಡಾದಿ ಏನು ಅಗಳೆಲ್ಲ ಅಭಿನಂದಿಸೋ ಒಂದಲ್ಲೇ ಬಂದಲ್ಲೇ ಯಾನು ದೀಪಾವಳಿದ ಬಗ್ಗೆ ನನ್ನ ಜಾಸ್ತಿ ಪಾತಿರಜು ಗುರುದಾಸರು ಪೂರಾ ಪಂಡೇರು ಆರು ಪಂಡಿ ಲೆಕ್ಕ ನಮ್ಮ ಇಲ್ಲಡುಪ್ಪನ ಹಿರಿಯರ್ನಗ್ಲೇನೆ ಎಡ್ಡೆ ವಿಚಾರಲೇನು ನಮ್ಮ ಜೋಕ್ಲೆಗ್ಲ ಆ ಸಂಸ್ಕಾರನ ತೆರಿಪದು ಒಂದೇನು ದುಂಬು ಮುಂದುವರಿಸೋರೆ ಅಗ್ಲೆಗೆ ಪನ್ಪುನಂಚಿನ ಬೇಲೆ ನಮ್ಮ ದಾವೋಡಾಪನ ಅಗತ್ಯ ಉಂಡು ಒಂದೇನು ಇನ್ನು ಈ ಬೆದ್ರಡೆ ನಮ್ಮ ಸಮಾಜ ಮಂದಿರ ಸಭಾಭವನ ಅಂಚೆನೆ ಯುವ ವಾಹಿನಿದಾಗಲು ಒಟ್ಟಾದ ಮಲ್ತೊಂದುಲ್ಲೇರೆ ಎಂದು ಪಂಡ್ರೆ ಮಸ್ತ್ ಸಂತೋಷಲ ಆವೊಂದುಂಡು ಗುರುದಾಸ್ ಸರ್ ಪಂಡೇರು ಇನಿ ನಮ್ಮ ದೀಪ ಪೊತ್ತವನ ದೀಪ ಅವು ಪೊತ್ತೊಂದುಪ್ಪುನ ತನ್ನನ್ನು ತಾನು ಕರ್ಚೊಂದುಪ್ಪುನಾಗ ಬೇತಗಳನ್ನ ಬಾಳ್ಡು ಬೊಲ್ಪು ತೋಚ್ಪುನಂಚಿನ ಖಂಡಿತವಾದ್ಲ ಅಂದು ಇನಿ ನಂಗೆ ದೇವರ ಶಕ್ತಿ ಕೊಡ್ತಾರೆ ನಂಗೆ ಒಂಜಿ ದೀಪ ಪೊತ್ತವ್ರೆ ನಮ್ಮ ಇಲ್ಲಡ್ ನಂಗೆ ದೇವರ ಶಕ್ತಿ ಕೊಂಡು ಎತ್ತೋ ಇಲ್ಲಡ್ ದೀಪ ಪೊತ್ತವನಾತ್ ಅನುಕೂಲತೆಲ್ಲ ಕೆಲವು ಕೊಡ್ಡಿ ಇಜ್ಜಿ ಅಂಡ ಅಂಚಿನ ಇಲ್ಲಡ್ ಪೋದು ದೀಪ ಪೊತ್ತವನಂಚಿನ ಶಕ್ತಿಲ ನಂಗೆ ಕೊರೋಡು ನಮ್ಮ ಆ ಬೇಲೆ ಆವಡೆಂದು ಪನ್ಪುನ ಆಶೆಯನ್ನ ಖಂಡಿತವಾದ್ಲ ಉನ್ನೇನು ಬೇಲೆ ನಮ್ಮ ಮಲ್ಪುಗ ಇನ್ನು ನಂಗೆ ಏರೆಗೆ ಸಮಾಜೋಡು ವಾಪರ್ಬ ನಮ್ಮ ಆಚರಣೆ ಮಲ್ಪುನಾಗಲ್ಲ ನಂಗೆ ಸಾಧ್ಯ ಇತ್ತಿನಾಗಲು ನಮ್ಮ ಮಲ್ಪುವ ಅಂಡ ಸಮಾಜೋಡು ಪರ್ಬೊಲೇನು ಆಚರಣೆ ಮಲ್ಪರೆ ಬಂಗಡುಪ್ಪುನಂಚಿನ ಇಲ್ಲದ ಗುಲುಪ್ಪೇರು ಆಗ್ಲೇನೆಲ್ಲ ನಮ್ಮ ದೆತ್ತೊಂದು ಒಟ್ಟಿಗೂ ನಮ್ಮ ಆಚರಣೆ ಮಲ್ತಂಡ ಅಂಡ ಖಂಡಿತವಾದ್ಲ ಅಂಚಿನ ಪರ್ಬ ಒಂಜಿ ಅರ್ಥಪೂರ್ಣವಾಯಿನಂಚಿನ ಆಚರಣೆ ಆಪುಂಡು ಪನ್ಪುನ ವಿಚಾರ ಈ ನಿಟ್ಟಿಡು ನಮ್ಮ ಜೋಕ್ಲೆಗ್ಲ ನಮ್ಮ ಪಂಡದ ಕೊರಕ ನಮ್ಮ ಮಾತೆರ್ಲ ಸೇರ್ದು ಎಡೆಡ್ಡೆ ಆಚಾರ ವಿಚಾರ ದಾದ ಉಂಡು ಇನಿ ಪಂಡೇರು ದೀಪಾವಳಿ ಪಂಡ ಖಾಲಿ ನಮ್ಮ ಊರುಡು ಮಾತ್ರತ್ತು ಭಾರತ ದೇಶೋಡು ಮಾತ್ರತ್ತು ವಿಶ್ವಾದ್ಯಂತ ಈ ದೀಪಾವಳಿನ ಭಾರಿ ಸಂಭ್ರಮ ಸಡಗರಡು ನಮ್ಮ ಆಚರಣೆ ಮಲ್ಪುವ ಖಂಡಿತವಾದ್ಲ ನೆಟ್ಟೆ ಎಡ್ಡೆ ಸಂದೇಶಲು ಉಂಡು ಆ ಸಂದೇಶಲೇನೆ ನಮ್ಮ ಪ್ರಾಮಾಣಿಕ ರೀತಿಡು ನಮ್ಮ ಜನಕಲ್ನ ದುಂಬುದಿನ್ನಂದಾಂಡ ಖಂಡಿತವಾದ್ಲ ಒಂಜಿ ಎಡ್ಡೆ ಈ ದೀಪಾವಳಿದ ಮುಖಾಂತರ ಒಂಜಿ ಎಡ್ಡೆ ನಾಡನ್ನು ಕಟ್ಟರೆ ನಂಗೆ ಸಾಧ್ಯತೆ ಉಂಡು ಪನ್ಪುನಂಚಿನ ಇನಿ ದೀಪಾವಳಿ ಪರ್ಬ ಪಂಡ ನೆಟ್ಟು ಏರು ಭಾರತ ದೇಶೋಡು ನಂಗೆ ಗೊತ್ತುಂಡು ಭಾರತ ದೇಶ ದಾದ ಅಂದು ಪಂಡ ಭಾರತ ದೇಶ ವೈವಿಧ್ಯತೆಡು ಏಕತೆ ಉಪ್ಪುನಂಚಿನ ನೆಟ್ಟೆ ಬೇತೆ ಬೇತೆ ಜಾತಿ ಧರ್ಮದಗಳು ಒಟ್ಟಾದ ಬಾಳದು
ಅಗಲಗಲ ಸಂಸ್ಕೃತಿನ ಗೌರವ ಕೊರೊಂದು ಐತ ಒಟ್ಟಿಗೂ ಕುಡೊಂಜಿ ಧರ್ಮ ಜಾತಿದಗಲ ಸಂಸ್ಕೃತಿಗಳ ಗೌರವ ಕೊರೊಂದು ಬರೊಂದುಪ್ಪುನ ನಮ್ಮ ಭಾರತ ದೇಶದ ಸಂಸ್ಕೃತಿ ಉನೆಕ್ ಚ್ಯುತಿ ಬರನ್ ಲೆಕ್ಕ ತೂಪುನ ಜವಾಬ್ದಾರಿ ನಮ್ಮ ಮಾತೆರ್ನಲ್ಲ ಆದುಪ್ಪಡೆ ನಮ್ಮ ಮಾತೆರ್ಲ ಸೇರ್ದು ಸಮಾಜಡು ಸಾಮರಸ್ಯ ಉಪ್ಪು ಲೆಕ್ಕ ಮಾತೆರ್ಲ ಒಟ್ಟಾದ ಈ ಪರ್ಬುಲೆದ ಆಚರಣೆ ನಮ್ಮ ಮಲ್ತೊಂದು ಬತ್ತಂಡ ಖಂಡಿತವಾದ್ಲ ನಂಗೆ ದೇವರು ಎಡ್ಡೆ ಮಲ್ಪುವೇರು ಅಂಚನೆ ಸಮಾಜಲ ಎಡ್ಡೆ ಹಾಪುಂಡು ದೇಶಲ ಎಡ್ಡೆ ಹಾಪುಂಡು ಪನ್ಪುನ ಪಾತೆರನ್ನು ಪನ್ನೊಂದು ಐತ ಒಟ್ಟಿಗೆ ಇನಿ ಈ ಸಂಸ್ಕೃತಿನ ಒರಿಪವನು ಅಂಚಿನ ಗೂಡು ದೀಪ ಸ್ಪರ್ಧೆ ಬಂಡ ಇನಿ ನಮ್ಮ ತೂಪ ಮಾರ್ಕೆಟ್ಗೆ ಪೊಂಡ ಅಂಗಡಿದ ಎದುರು ಬೇತೆ ಬೇತೆ ನಮ್ಮನೆದ ಗೂಡು ದೀಪಲೇನು ಮಾರಾಟ ಗೊತ್ತಿದುಪ್ಪೇರು ಅಂಡ ಅವನೇನು ದುಂಬುದ ಹಿರಿಯರ್ ನಗಲು ನಂಗೆ ಕಲ್ಪದು ಕೊಡ್ತೀನಿ ನಮ್ಮ ಇಲ್ಲಡೆ ಕುಲ್ಲೊಂದು ಐಕೆ ಬೋಡ್ತೇವೆ ಒಂದು ದೀಪಾವಳಿ ಪಂಡ ಒಂದು 15 ದಿನ ದುಂಬು ಶುರು ಆಪುಂಡು ನಮ್ಮನೆ ಇಲ್ಲಡೆ ಅಪ್ಪೆ ಅಮ್ಮೆ ಜೋಕುಲು ಮಾತೆಲ್ಲ ಒಂದು ಕುಟುಂಬ ಒಟ್ಟಾಪುನಂಚಿನ ಕಾರ್ಯಕ್ರಮಲು ಅಗಲು ಈ ಗೂಡು ದೀಪವನ್ನು ಮಲ್ಪುನಂಚಿನ ಇನಿ ನಮ್ಮ ರೆಡಿಮೇಡ್ ಕನ ಒಂದಲ್ಲ ಅಂಡ ಬಹುಶಃ ಎಂಕ 25ನೇ ವರ್ಷಡು ಕುದ್ರೋಳಿಡ್ ಆರಂಭವಾಯಿನ ಒಂದು ಗೂಡು ದೀಪ ಸ್ಪರ್ಧೆ ಬಂದ್ಪುನ ಇನಿ ಕೂಡ ಅವೇನು ಮರುಕಳಿಸವು ಲೆಕ್ಕ ಇತಿಹಾಸ ಪುನರ್ನಿರ್ಮಾಣ ಆಪು ಲೆಕ್ಕ ಮಾತ ಕುಟುಂಬದಾಗಲು ಇಲ್ಲಡು ಕುಲ್ದು ಈ ಒಂಜಿ ಗೂಡು ದೀಪವನ್ನು ಮಲ್ಪುನಂಚಿನ ಬೇಲೆ ಉಂದುಲ ಸಾಕಾರ ಆತಂಡು ಇನಿ ಬೇತೆ ಬೇತೆ ನಮ್ಮನೆದ ಗೂಡು ದೀಪಲು ನಮ್ಮ ಮುಲ್ಲ ತೂವೊಂದುಲ್ಲ ಅಂಚನೆ ಐತ ಒಟ್ಟಿಗೂ ಜೋಕ್ಲೆಗ್ ರಂಗೋಲಿ ನಮ್ಮ ಒಂಜಿ ಸಂಸ್ಕೃತಿಲ ಅಂದೆ ಆ ರಂಗೋಲಿನ ಬುಡ್ಪವರೆಲ್ಲ ಆಕ್ಲೆಗ್ ಪ್ರೋತ್ಸಾಹ ಕೊರ್ಪುನ ಎಡ್ಡೆ ಬೇಳೆ ಮಲ್ತದಿನಂಚಿನ ಸಮಾಜ ಮಂದಿರದ ಸಭಾ ರಿಜಿಸ್ಟರ್ಡ್ ಅಂಚಿನ ಯುವ ವಾಹಿನಿಗ್ಲೆಗ್ ಕುಡರೆಯನ್ನ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ ಒಂದು ಮಾತೆರೆಗ್ಲ ದೀಪಾವಳಿದ ಶುಭಾಶಯನ ಕುಡೋರ ಕೋರೊಂದು ಎಂಕ 3 ರಡ್ಡೆ ಪಾತ್ರೆ ಅವಕಾಶ ಕೊರ್ನೆ ಮಾತ್ರೆಲ್ಲ ಹೊಂದಿಸ ಒಂದು ಎನ್ನ ರಡ್ಡೆ ಪಾತ್ರೆ ಒಂದು ಜೈ ಗುರುದೇವ್. ಸುಲ್ಮಿಲಿನ ಸಂದಾಯಿತ ಮಲ್ತೊಂದಲೆ ಕಾರ್ಯಕ್ರಮದ ದುಂಬತವಾದ ಕುಡುರಿ ಬಿನ್ನೆಯನ ಚಿತ್ನ ಪೂರ್ಣಚಂದ್ರ ಜೈನ ಮೇರ್ದೈದಿದ್ದು ವೇದಿಕೆದ ಮಿತ್ತ ಚವಡಿ ಬರ್ತದೆ ಒಂಜೆರಡು ಪೊರ್ಲ ಬಲಿಗೆದ ಪಾತೆರ ನಗಲ ದುಂಬತ್ತ ದಿವಡು ಬಂದು 2 ಭಿನ್ನ ಆಯ್ತೊಂದಲೆ ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡುಬಿದ್ರೆ ಮತ್ತು ಯುವವಾಹಿನಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗಾಗಿ ಗೂಡು ದೀಪ ಮತ್ತು ರಂಗೋಲಿ ಸ್ಪರ್ಧೆ ಇದರ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವ ಮಾಜಿ ಸಚಿವರಾದ ಶ್ರೀ ಕೆ ಅಭಯಚಂದ್ರ ಜೈನ್ರವರೇ, ಶ್ರೀ ಶಂಕರ್ ಎ ಕೋಟ್ಯಾನ್ ಅಧ್ಯಕ್ಷರು ಯುವವಾಹಿನಿ ಮೂಡುಬಿದ್ರಿ ಘಟಕ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರೆ, ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ದೀಪಾವಳಿ ಎಂಬ ಹಬ್ಬ ನಮ್ಮ ಸಮಾಜ ಮಂದಿರದಿಂದಲೇ ಆರಂಭವಾಗುವ ರೀತಿಯಲ್ಲಿ ನಮ್ಮ ಸಮಾಜ ಮಂದಿರ ಕಂಗೊಳಿಸ್ತಾ ಇದೆ. ದೀಪಾವಳಿಗೆ ಇನ್ನೇನು 1 ವಾರ ಸಮಯ ಇದ್ದರೂ ಕೂಡ ಬಹಳ ಒಂದು ಕಣ್ಣಿಗೆ ತಂಪಾಗುವ ರೀತಿಯಲ್ಲಿ ಇಡೀ ಸಮಾಜ ಮಂದಿರ ಕಂಗೊಳಿಸುವಂಥದ್ದು ಭಾಳ ಒಂದು ಸಂತೋಷವಾಗ್ತಾಯಿದೆ. ಹಾಗೆಯೇ ನಮ್ಮ ಮೂಡುಬಿದಿರೆಯಲ್ಲಿ ನಡೆಯುವಂಥ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸಮಾಜ ಮಂದಿರದಿಂದಲೇ ಆಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಯಾಕಂದರೆ ಈ ಗಣೇಶೋತ್ಸವವನ್ನು ನೀವು ಇಲ್ಲಿ ನಾವು ಈಗಾಗಲೇ ನಾವು ಅದನ್ನು ಆಚರಿಸಿ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಅದೇ ರೀತಿ ದೀಪಾವಳಿ ಹಬ್ಬವನ್ನು ಕೂಡ ಇಲ್ಲಿಂದಲೇ ನಾವು ಆರಂಭ ಮಾಡುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನಡೆದಿದೆ. ಹಾಗೆಯೇ ರೋಟರಿ ಕ್ಲಬ್ನ ಒಂದು ಟೆಂಪಲ್ ಟೌನ್ ಅಧ್ಯಕ್ಷನಲ್ಲಿ ಹೇಳಬೇಕಾದ್ರೆ ಈಗಾಗಲೇ ನಮಗೆ ಉತ್ತಮವಾದ ಸಂದೇಶವನ್ನು ಗುರುದಾಸ್ ಸರ್ ಅವರು ನೀಡಿದ್ದಾರೆ. ಒಂದು ಸಂಘ ಸಂಸ್ಥೆಯ ಒಂದು ಅಧ್ಯಕ್ಷನ ನೆಲೆಯಲ್ಲಿ ಮಾತಾಡೋದಾದರೆ ಎಷ್ಟೋ ದೀಪಾವಳಿಯ ಸಂದೇಶದ ಮುಖಾಂತರ ಹೇಳುವುದಾದರೆ ಎಷ್ಟೋ ಅಶಕ್ತರ ಪಾಲಿಗೆ ಕತ್ತಲಾಗಿರುವಲ್ಲಿ ನಾವೆಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಅವರ ಒಂದು ಕತ್ತಲಲ್ಲಿ ಬೆಳಕಾಗಿ ನಾವು ಮುಂದುವರಿಯೋಣ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಸೊಲ್ಮೇಲೇನು ಸಂದಾಯಿತ ಮಲ್ತೊಂದುಲ್ಲ ಪೂರ್ಣಚಂದ್ರ ಜೈನ್ ಮೇರೆಗೆ ಮೊದಲ ಕಾರ್ಯಕ್ರಮದ ದುಂಬತವಾದ ವೇದಿಕೆದ ಮಿತ್ತ ಚೌಡು ಪುಣಚರ ಕುಡುರ್ತಿ ಬಿನ್ನೆದಿಯ ನಚಿನ ಶ್ರೀಮತಿ ಬಿಂದ್ಯ ಶರದ್ ಡಿ ಶೆಟ್ಟಿ ಅಧ್ಯಕ್ಷರು ಇನ್ನರ್ ವೀಲ್ ಕ್ಲಬ್ ಮೂಡಬಿದ್ರಿ ಮೇರ್ದೈದು ವೇದಿಕೆದ ಎದುರು ಚಾವಡಿ ಬರ್ತದೆ 1-2 ಪೊರ್ಲ ಬಲಿಗೆದ ಪಾತ್ರೆಗಳ ದುಂಬತ್ತ ದಿವಡು ಬಂದಿರಡ ಕೇನೊಂದುಲ್ಲೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ಇವತ್ತು ಸಮಾಜ ಮಂದಿರ ಸಭಾ ಮತ್ತು ಯುವವಾಹಿನಿಯವರು ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ.
ಯಾಕಂದರೆ ಮೊದಲೆಲ್ಲ ಗೂಡುದೀಪ ಮನೆಯಲ್ಲೇ ಮಾಡ್ತಾ ಇದ್ದೆವು. ಈಗ ಹೇಳಿದರು ಅವರು 15 ದಿನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ವಿ, ಆದರೆ ಈಗ ಅಂಗಡಿಯಿಂದ ತಂದು ಹಾಕುವ ಪರಿಸ್ಥಿತಿ ಬಂದಿದೆ. ಹಾಗೆ ರಂಗೋಲಿ ಕೂಡ ಮೈಸೂರು ಬೆಂಗಳೂರಿನಲ್ಲಿ ಎಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಬಾಗಿಲಿಗೆ ನೀರು ಹಾಕಿ ಫಸ್ಟ್ ರಂಗೋಲಿ ಹಾಕಿದ ನಂತರವೇ ಎಲ್ಲ ಕೆಲಸವನ್ನು ಅವರು ಶುರು ಮಾಡೋದು. ಇಲ್ಲಿ ಅದು ತುಂಬ ಕಮ್ಮಿ. ಹಾಗಾಗಿ ಇಂಥ ಒಂದು ಕಾಂಪಿಟೇಷನ್ಗಳನ್ನೆಲ್ಲ ಇಟ್ಟರೆ ಆದರೂ ಕೂಡ ಸ್ವಲ್ಪ ಇದು ಈ ಸಂಸ್ಕೃತಿ ಉಳಿಬಹುದು ಅಂತೇಳಿ ಅನ್ನಿಸ್ತೇನೆ. ಈಗ ಅಲ್ಲಿ ಯಾರೋ ಹೇಳಿದರು, ಒಂದು ಗೂಡುದೀಪ ಒಂದು 10 ತಿಂಗಳಿಂದ ಮಾಡಿದ್ದೇವೆ ಅಂಥೇಳಿ. ಅವರಿಗೆ ನಿಜವಾಗಿಯೂ ಅಭಿವಂದನೆ ಹೇಳಲೇಬೇಕು ನಾವು. ಅದು ಕೂಡ ಯಾವುದರಿಂದ ಮಾಡಿದ್ದು ಅಂತ ಕೂಡ ಡೆಮೋ ಕೂಡ ಅವರು ತೋರಿಸಿದರು. ಇಂಥ ಕಾಲದಲ್ಲಿ ಬ್ಯುಸಿ ಇರುವ ಟೈಮ್ನಲ್ಲಿ ಈ ರೀತಿ ಮಾಡೋದು ತುಂಬ ಕಡಿಮೆ. ಹಾಗಾಗಿ ಇನ್ನು ಮುಂದೆ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಿ ಅಂತ ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸೊಲ್ಮೇಲು ಬಿಂದ್ಯ ಶರತ್ ಮೇರಿ ಸಂದಾಯಿತ ಮಾಲ್ತೊಂದಲ ಬಂದಲೆ ಕಾರ್ಯಕ್ರಮದ ದುಂಬತವಾದ ಕುಡುರಿ ವಿನಯನ ಚಿತ್ನ ನಾಗರಾಜ್ ಹೆಗ್ಡೆ ಉದ್ಯಮಿ ಮೂಡಬಿದ ಮೇರೆದೈದು ವೇದಿಕೆದ ಮಿತ್ತ ಚಾವಡಿಗೆ ಬರ್ತದ ಒಂಜಿ ಎರಡು ಪೊರ್ಲಪುರಿಗೆದ ಪಾದರನೆಗಳ ದುಂಬತ್ತದಿಯೋಡು ಬಂದಿರಡ ಭಿನ್ನೈತೊಂದಲೆ. ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದನೆಗಳು. ನನಗಿಂತ ಹಿರಿಯರು ಮತ್ತು ಅನುಭವಿಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಸೊ ನನಗೆ ವಿಶೇಷ ಟಿಪ್ಪಣಿ ಕೊಡುವ ಅಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಆದರೆ ಇಲ್ಲಿ ಬಂದು ಇಲ್ಲಿಯ ಸ್ಪರ್ಧೆಯನ್ನು ನೋಡಿದ ಮೇಲೆ ಬಹಳ ಖುಷಿ ಆಗ್ತಾ ಇದೆ. ನನಗೆ ಕಂಡಿರುವ ಒಂದು ಮಹತ್ವದ ಒಂದು ನನಗೆ ಅನಿಸಿದ ಒಂದು ಪಾಯಿಂಟ್ ಅಂದರೆ, ಹಬ್ಬ ಆಚರಣೆಯಿಂದ ಹಬ್ಬ ಆಗ್ತದೆ. ಆ ಆಚರಣೆ ವಿಜೃಂಭಣೆಯಿಂದ ಹೇಗೆ ಮಾಡಬೇಕಂತ ಯುವವಾಣಿ ತೋರಿಸ್ಕೊಡ್ತಾ ಇದೆ. ನನ್ನ ಮಕ್ಕಳನ್ನು ನಾನು ಈಗ ವಿಶೇಷವಾಗಿ ಕರ್ಕೊಂಡು ಬಂದೆ. ಯಾಕಂದರೆ ಅವರಿಗೆ ಗೂಡುದೀಪ ಅಂದ್ರೇನು, ಗೂಡುದೀಪ ಸ್ಪರ್ಧೆ ಅಂದ್ರೇನು, ರಂಗೋಲಿ ಅಂದ್ರೇನು ಅಂತ ಒಂದು ಅವ್ರಿಗೆ ತೋರಿಸ್ಕೊಡುವ ಕಲಿಸ್ಕೊಡುವ ಒಂದು ಅವಕಾಶ ಯುವವಾಣಿ ಮಾಡ್ತಾ ಇದೆ. ನಾವು ನಮ್ಮ ಹಬ್ಬ ಆಚರಣೆಯನ್ನು ಮುಂದಿನ ಜನರೇಷನ್ಗೆ ನಾವು ಅದು ನಮ್ಮ ಕೊಡುಗೆ, ಅದು ಬಳುವಳಿಗೆ ಕೊಟ್ಟರೆ ಮಾತ್ರ ಅದು ಹಬ್ಬ ಹರಿದಿನ ಆಚರಣೆ ನಮ್ಮ ಸಂಸ್ಕೃತಿ ಉಳಿತದೆ. ಇಂತಹ ಒಂದು ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಇದು ಕಲೆಯ ಪೋಷಣೆ ಅಂದರೆ ಶಾರದಾ ದೇವಿಯ ಆರಾಧನೆ. ಅಂತಹ ಒಂದು ಪುಣ್ಯವಾದ ಕೆಲಸ ಮಾಡ್ತಾ ಇದ್ದಾರೆ ಯುವವಾಣಿಯವರು. ಮುಂದೂ ಮಾಡಲಿ ಅಂತ ನನ್ನ ಹೃದಯಾಳದಿಂದ ಅವರಿಗೆ ವಿಶ್ ಮಾಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸೊಲ್ಮೇಲಿನ ಸಂದಾಯಿತ ಮಾಲ್ತೊಂದಿಲ್ಲ ನಾಗರಾಜ್ ಹೆಗ್ಡೆ ಮೇರೆಗೆ ಬಂದಲೆ ಈ ಒಂಜಿ ಗೂಡುದೀಪ ಸ್ಪರ್ಧೆ ಬೊಕ್ಕ ರಂಗೋಲಿ ಸ್ಪರ್ಧೆ ಇನಿಕಾನಾಗ 3ನೇ ವರ್ಷಗ ಪಜ್ಜೆನ ದೀತಂಡು ಈ 3 ವರ್ಷದಿಂಚಿ ಒಂಜಾತ್ ದಾನಿಲೇನ ಸಹಕಾರ ಎಂಕ್ಲೆಗಿತ್ತನ ಐತೊಟ್ಟಿಗೆ ಮಸ್ತ್ ಪೊರ್ಲ ರೀತಿ ಎಂಕ್ಲೆ ಸಹಕಾರ ಮಲ್ದಿನಾರು ಪೂರ್ಣ ಚಂದ್ರ ಜೈನ ಮೇರೆಗೆ ಈ ಒಂಜಿ ಸೇರ್ದಿಂಚಿ ಮಾತ ಬಂದುಲು ಬೊಕ್ಕ ಮಾತೆರಲ್ಲ ಪರವಾದ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದುಲ ದೈದೀದ್ ವೇದಿಕೆದ ಮಿತ್ತ ಚಾವಡು ಪುನಂಚಿತ ಗುರ್ಕಾರ್ ಮೇದ ಪೀಠದ ಒಳಗಾನ ಚಿತ್ತ ಸಭಾಧ್ಯಕ್ಷರ ಮೇರೆಗೊಂಜಿ ಸ್ಮರಣಿಕೆಯನ್ನು ಕೊಡ್ದು ಗೌರವನ ಸಂದಾಯಿತ ಮಲ್ಪೊಡು ಬಂದಿರಡ ಅಕ್ಕೇನೊಂದುಲ್ಲೆ. ಸೇರ್ದಿಂಚಿ ಮಾತು ಬಂದುಲರ ರೆಡ್ ಕೈತ ಅಂಗೈನ ಜೋಡಣೆ ಮಲ್ತದ್ದು ಜೋರೈನ ಕೈತಾಟಿದ ಸ್ವರಣ ಕೊರ್ದು ಮೇರೆಗೆ ಸೊಲ್ಮೇಲಿನ ಸಂದಾಯಿತ ಮಲ್ಪೊಡು ಬಂದ್ರೆ ಮಾತಾಡಲ್ಲ ಭಿನ್ನಯ ಮಲ್ತೊಂದುಲ್ಲೆ. ಸೊಲ್ಮೇಲು ಇರ್ನ ದುಂಬತ್ತ ಸಹಕಾರಲ್ಲ ಐಂಕುಲು ನೆನವರಿಕೆ ಮಲ್ತೊಂದು ಕಾರ್ಯಕ್ರಮ ದುಂಬತ್ತ ಬಂದು ಅಂಚೆನೆ ಎಕಡೆ ಬಲ್ಲಕನೆ ರಾಜೇಂದ್ರ ಕುಮಾರ್ ಜೈನ್ ಮೇರ್ ಇನಿತಲ್ ಎಸಗ್ ಕಾರಣ ಅಂತ ಬರ್ರೆ ಆತಜಿ ಮೇರ್ನಲ್ಲ ಈ ಒಂಜಿ 3 ವರ್ಷದಿಂಚಿ ನಮಕ್ ಸ್ಮರಣಿಕೆ ಬೊಕ್ಕ ಶಾಲ್ದ ವ್ಯವಸ್ಥೆಯನ್ನು ಮಲ್ತೊಂದು ಬೈದಿರು. ಈ ಒಂಜಿ ಇನಿತ್ತ ದಿನ ನಡೆದಿನ ಚಿತ್ತ ಗೂಡುದೀಪ ಸ್ಪರ್ಧೆ ಬೊಕ್ಕ ರಂಗೋಲಿ ಸ್ಪರ್ಧೆಗೆ ಪ್ರತಿಯೊರಿ ಬತ್ತಿ ಸ್ಪರ್ಧೆಲೆಗೆ ಕಾಲಿ ಕೈಟ್ ಕಡಪುಡು ನಮ್ಮ ಸರಿಯಾತ್ ಬತ್ತಿ ನಂಚಿತ ಮಾತ ಸ್ಪರ್ಧೆಲೆಗೆ ಒಂಜಿ ಸ್ಮರಣಿಕೆಯನ್ನು ಕೊಡುವ ಅನ್ಪಿ ನಂಚಿದ ಒಂಜಿ ಪೊರ್ಲ ಗಂಟದ ಉದ್ದೇಶ ಬತ್ತಿ ನಂಚಿದ ಮಾತ ಸ್ಪರ್ಧೆಲೆಗೆ ಒಂಜಿ ಪೊರ್ಲ ಗಂಟದ ಸ್ಮರಣಿಕೆದ ವ್ಯವಸ್ಥೆಯನ್ನು ಮಲ್ದಿರು. ಮೆರ್ನ ಅನುಪಸ್ಥಿತಿ ಇಲ್ಲ ಮೇರ ನೆನವರಿಕೆ ಮಲ್ತೊಂದು ಲಾರಿಗರ ಮಾತ ಬೈದಿಂಚಿ ಮಾತ ಬಿನ್ನರ ಜೋರೈನ ಕೈ ತಾಡಿಕೊಡ್ದಾರಿಗೆ ಸೊಲ್ಮೇಲಿನ ಸಂದಾಯಿತ ಮಲ್ಪುಡು ಬಂದಕ್ಕೆ ಏನೊಂದಿಲ್ಲ ಬಂದುಲೆ ಕಾರ್ಯಕ್ರಮದ ದುಂಬತ್ತವಾದ ಗುರ್ಕರ್ ಮೇದ ಪೀಠಡು ಒಲಗೈನ ಚಿತ್ನ ಶಂಕರಿಯ ಕೋಟೆನ ಮೇರೆ ಈ ಒಂಜಿ ಕಾರ್ಯಕ್ರಮನ ಉದ್ದೇಶದ ಒಂಜಿ ರೆಡ್ ಪಾತೆರಡು ಬಂದಿರಡ ಭಿನ್ನಯ ಮಲ್ತೊಂದಿಲ್ಲ. ಮಾತರಿಗಳ ನಮಸ್ಕಾರ. ವೇದಿಕೆ ಎಡಿತಿನ
ಗಣ್ಯರೇ, ಸಮಾಜ ಮಂದಿರದ ಮಾತಾ ಪದಾಧಿಕಾರಿಗಳೇ, ಯುವವಾಹಿನಿದ ಸರ್ವ ಸದಸ್ಯರೇ, ಬಹುಶಃ ಭಾಷಣ ಮಲ್ಪುನಂಚಿನ ಸಮಯತ್ ಅನೇಕ ಸ್ಪರ್ಧಿಲು ಕಾತೊಂದಿಪ್ಪುನಂಚಿನ ಈ ಒಂಜಿ ಸುಸಂದರ್ಭಡು ಇನಿ ಗೋಡುದೀಪ ಸ್ಪರ್ಧೆಗೆ ಬಹಳಾತ್ ಜನಕ್ಕಲು ಬತ್ತದ ಸ್ಪರ್ಧೆಗೆ ಪೈಪೋಟಿಡ್ ಇನಿ 51 ಜನನದನ್ನ ಸ್ಪರ್ಧಿಲು ಬೈದೇರು 30 ಜನ ಚಿಲ್ಲರೆ ರಂಗೋಲಿ ಸ್ಪರ್ಧೆಡು ಸ್ಪರ್ಧಾಳು ಅದು ಬತ್ತಿದ್ದಾರೆ. ಸುರುಕಾದ ನಿಖಲೆ ಮಾತರೆಗಳ ಶುಭಾಶಯ ಕೋರೊಂದುಲ್ಲೆ ದಯಪಂಡ ಆತ ಸ್ಪರ್ಧೆಲೇಡ್ ಮಾತೆರೆಗಳ ವಿಜೇತರ ರಾಪಿಚ್ ಅಂಡ ನಿಖಲು ಈ ಒಂಜಿ ಕಾರ್ಯಕ್ರಮ ಎಡ್ಡೆ ಅವಡು ಯಾಲ್ನ ಇಟ್ಟು ಪಾಲ್ಪಡೆವುಡು ಪನ್ಪನ ಉದ್ದೇಶಡ್ ಎಂಗಲ ಮಿತ್ತು ಪ್ರೀತಿ ದೀದ ಬೈದರು ಸುರುಕಾದ ಸೊಲ್ಮೆ ಸಂದಾಯ್ತ ಮಲ್ತೊಂದುಲ್ಲೆ. ಇನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ಬೊಕ್ಕ ಸಮಾಜ ಮಂದಿರದ ಜಂಟಿ ಕಾರ್ಯಕ್ರಮವನ್ನು 3ನೇ ವರ್ಷದ ಬಹುಶಃ ಸಮಾಜ ಮಂದಿರ ಬೊಕ್ಕ ಯುವವಾಹಿನಿ ಪಂಡ ಒಂಜಿ ಅವಿನಾಭಾವ ಸಂಬಂಧ. ಯುವವಾಹಿನಿಗೊಂಜಿ ಅಪ್ಪ ಇಲ್ಲಡೆ ಬತ್ತಿನಂಚಿನ ಪ್ರೀತಿ ಗೊರ್ಪುನಂಚಿನ ಒಂದು ಸಂಸ್ಥೆ. ಎಂಗಲ ಒವೇ ಕಾರ್ಯಕ್ರಮ ಇಪ್ಪಡು ಎಂಗಲ ಒವೇ ಪೊರ್ತುಡೊಂಜಿ 2 ಜನ ಪಾತ್ರ ಎತ್ತಿಂದಲ್ಲ ಸಮಾಜ ಮಂದಿರಗೂ ಭೇಟಿ ಗೊರ್ಪುನು. ಒವೇ ರೀತಿಯ ತರಬೇತಿ ಇಪ್ಪಾಡು, ಒವೇ ರೀತಿಯ ಎಲ್ಲೆಲ್ಲಿ ಸಭೆ ಇಪ್ಪಾಡು ಅವು ಎಂಕ್ಲೆಗೆ ಸಮಾಜ ಮಂದಿರ ಪಂಡ ಒಂಜಿ ಆತು ಕೈತಲ್ದ ಒಂಜಿ ಆಸರೆ ಕೊರ್ಪುನಂಚಿನ ಸಂಸ್ಥೆ. ಸುರುಕಾದ ಮುಲ್ತ ಅಧ್ಯಕ್ಷರಿಗೆ ಬೊಕ್ಕ ಕಾರ್ಯದರ್ಶಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸವಲ್ಲಿ ವೇದಿಕೆದ ಗುರ್ಕಾರ್ನಕಲ್ ಪಂಡಿಲಕ್ಕನೆ ಒಂದೊಂಜಿ ಸ್ಪರ್ಧೆ ಕೇವಲ ಸ್ಪರ್ಧೆತ್ ದೀಪಾವಳಿದ ಒಂಜಿ ಸಂದೇಶ ನಮ್ಮನ ಕೂಡು ಕಟ್ಟಡ ದುಂಬುದಕ್ಕಲು ದೀಪಾವಳಿ ಆಚರಣೆ ಮಲ್ಪೊಡ್ಡ ದುಂಬು ಇಂಚಿನ ಮಾತ ಇಲ್ಲಡೆ ತಯಾರು ಮಲ್ತೊಂತೇರು ನನ್ನ ದುಂಬುದ ಪರಂಪರೆಗಳ ಅವು ಪೋವಡು ರೆಡಿಮೇಡ್ ವಸ್ತು ದೆತೊಂದು ಆಚರಣೆ ಮಲ್ಪುನತ್ತು ಐತೊಟ್ಟುಗು ನಮ್ಮ ಪರ್ಬೋನ ಆಚರಣೆ ಮಲ್ಪುನಾಗ 4 ಜನಕ್ಕೆ ಪಟ್ಟದು ತಿನ್ನೋಡು ಪನ್ಪುನ ಒಂಜಿ ಸಂದೇಶ. ಈ ಸಂದೇಶದ ಮಾತೆರೆಗಳ ತಲುಪಡು ನಿರಂತರವಾದ 10ನೇ ತಿಂಗಳದ ಅವಧಿಡು ಯಾನು ಅಧ್ಯಕ್ಷೀಯವಾದುಲ್ಲೆ ನಿರಂತರವಾದ 42 ಕಾರ್ಯಕ್ರಮವನ್ನು ಪಾಡೊಂದು ಇನಿ ಮೂಡಬಿದ್ರೆಡು ಯುವವಾಹಿನಿ ಸಂಸ್ಥೆ ಪನ್ಪು ನಾವು ಬಲಾಢ್ಯ ಸಂಘಟನೆ ಅಂದು ಉಂಡು ಅಂತ ಪಂಡ್ರೆ ಹೆಮ್ಮೆ ಒಂದುಂಡು. ಇನ್ನಿತ ಈ ಗೋಡುದೀಪ ಸ್ಪರ್ಧೆಗಳ ಅನೇಕ ದಾನಿಲು ಎನ್ನನ್ನು ಬೆರಿತಟ್ಟದ ಪ್ರೋತ್ಸಾಹ ಕೊಡ್ತೇರು. ನಿಖಲೆಗೆ ಉಡಲ್ದಿಂಜಿನ ಸೊಲ್ಮೆ ಸಂದಾಯ್ತ ಮಲ್ತೊಂದುಲ್ಲೆ ನನ್ನ ದುಂಬುಗಳ ನಿಖಲ್ನ ಒಂಜಿ ಸಹಕಾರನು ಕೇನೊಂದುಲ್ಲೆ ನನ್ನ ದುಂಬುಗು ಮಾತ ಈ ಸ್ಪರ್ಧೆಲೆಗಳ ಬಹುಮಾನ ವಿತರಣದ ನಿಖಲೆಗೆ ಓದು ಪಂಡ್ರೆ ಉಲ್ಲೇರು ಇನಾಮು ಬರಂದು ನೆಕ್ಕಲಿಗಳ ಬೇಜಾರು ಮಲ್ಪಂದೆ ನನ್ನ ದುಂಬು ಬರ್ಪಿ ವರ್ಷ ನಡಪು ನೆಕ್ಕಲ ನಿಖಲ ಸಹಕಾರ ಬೋರ್ಡು ಪಂಡದು ಈ ಸಂದರ್ಭಡ್ರನ್ನ ರೆಡ್ ಪಾತ್ರೆ ನಮಗೆ ತಂದುಲ್ಲೆ ಸೊಲ್ಮೇಲ್ ಸೊಲ್ಮೇಲಿನ ಸಂದೈತ ಮಲ್ತೊಂದುಲ್ಲೆ ಶಂಕರಿ ಕೋಟೆಯ ಮೇರೆಗೆ ಖಂಡಿತವಾದ ನಾನು ದುಂಬಾತ ಇಂಚಿತ್ನ ಸ್ಪರ್ಧೆಲು ಈ ಇಂಚಿತ್ನ ಒಂಜಿ ರೀತಿಯ ಕಾರ್ಯಕ್ರಮ ದುಂಬಾತ ಇಂಕ್ಲ ದುಂಬಾತ ಬೋರ್ಡು ಬಂದಿರಡಕ್ಕೆ ದಯಗಂದ್ಕೆಂಡ ಒಂಜಾತ ಸ್ಪರ್ಧೆಲೆಗೆ ಒಂಜಾತ ಬಹುಮುಖ ಪ್ರತಿಭೆಗಳಿಗೆ ನಮ್ಮ ಕೊರಪಿನಂಚಿನ ಒಂಜಿ ಅವಕಾಶ ಆದಿಪ್ಪು ಈ ಒಂಜಿ ಅವಕಾಶ ನಾನು ದುಂಬಾತದ ಈ ಸ್ಪರ್ಧೆಲಿನ ಜೀವನಡು ಒಂಜಾತ ಮಲ್ಲ ರೀತಿಯ ಬಲ್ಪುಲಿನ ಮುಟ್ಟಾಯರ ಸಾಧ್ಯ ಆದಿಪ್ಪು ಅನ್ನೊಂದು ಇಂಚಿತ್ನ ಒಂಜಾತ ಸ್ಪರ್ಧೆಲಿನ ಆಯೋಜನೆ ಮಲ್ಪುಲಿ ಒಂಜಾತ ಸ್ಪರ್ಧೆಲೆಗೆ ಅವಕಾಶ ತಿಕ್ಕಡಪ ಅನ್ನೊಂದು ಕಾರ್ಯಕ್ರಮದ ದುಂಬಾತ ಬಂದಲೆ ವೇದಿಕೆದ ಮಿತ್ತ ಚವರ್ಡ್ ಮೋಕ್ಯದಲ್ಲಿ ಪೋಲೆ ಓಕೆ ಎಂದು ಬತ್ತಿ ಬಿನ್ನೆರಿಗೆ ಮಾತೆರೆಗಳ ನಮ್ಮ ಗೌರವ ಗೊರಪಿ ನಮ್ಮ ಮಾತೆರನಲ್ಲ ಒಂಜಿ ಆದ್ಯ ಕರ್ತವ್ಯ ಐನದ ಹತ್ರ ವೇದಿಕೆದ ಮಿತ್ತ ಚವಡು ಪುನಂಚಿತ್ನ ಮಾತಾ ಗಣ್ಯ ಅತಿಥಿಲಿಗೆ ಅಧ್ಯಕ್ಷರ ನಂಚಿತ್ನ ಶಂಕರಿಯ ಕೋಟೆಯನರ ಮೇರೆ ಸ್ಮರಣಿಕೆಯನ್ನು ಕೊಡ್ದು ಗೌರವನ ಸಂದಾಯಿತ ಮಲ್ಪೋಡು ಬಂದಿರಡ ಕೇನೊಂದುಲ್ಲೆ ಸ್ಮರಣಿಕೆಯನ್ನು ಕೊರ್ದು ಗೌರವನ ಸಂದಾಯಿನ ಚಿತ್ನ ಅಧ್ಯಕ್ಷರಿನ ಚಿತ್ತ ಶಂಕರಿಯ ಕೋಟೆಯನ್ನು ಮೇರೆಗ್ಲ ಸೊಲ್ಮೇಲಿನ ಸಂದಾಯಿತ ಮಲ್ತೊಲೆ ಬಂದುಲೆ
ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಬೊಕ್ಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಮೂಡಬಿದಿರೆ ಘಟಕ ಮೊಕಲ ಜಂಟಿ ಆಶ್ರಯಡಿ ಇನಿತ ದಿನಟ್ ಸುಮಾರು 4:30 ಗಂಟೆ ಇರ್ದು ಸರಿಯಾದ 6 ಗಂಟೆ ಮುಟ ರಡ್ಡು ಸ್ಪರ್ಧೆಯಲ್ಲಿ ಆಯ ರಂಗೋಲಿ ಸ್ಪರ್ಧೆ ಬೊಕ್ಕ ಗೂಡುದೀಪ ಸ್ಪರ್ಧೆ ಖಂಡಿತವಾದಲ ಆ ಸ್ಪರ್ಧೆಲೇನ ಕೈಚಾಳಕ, ಆ ಸ್ಪರ್ಧೆಲೇನ ಶ್ರದ್ಧೆ, ಆ ಸ್ಪರ್ಧೆಲೇನ ನಿಷ್ಠೆ, ಆ ಸ್ಪರ್ಧೆಲೇನ ಸಮಯ ದೇಪಂಡ ಓ ಒಂಜಿ ಕಾರ್ಯಕ್ರಮ ಓ ಒಂಜಿ ಸ್ಪರ್ಧೆಗೆ ನಮಕ್ ಈ ಒಂಜಿ ಪನ್ಯಂಚಿತ ಅಂಶಗಳು ಇತ್ತಂದ ಆ ಸ್ಪರ್ಧೆ ನಮ್ಮ ಮುಖ್ಯವಾದ ಭಾಗವಹಿಸ ನಮಗೆ ಒಂಜಾತ ಇನಾಮನು ಗೆಂದು ನಂಚಿತ ಶಕ್ತಿ ನಮ್ಮ ಉಂಡು ಐರ ಹತ್ರ ಒಂಜಾತ ಸ್ಪರ್ಧೆಯಲ್ಲಿ ಬತ್ತ ಈ ಒಂಜಿ ಕಾರ್ಯಕ್ರಮ ನಮಕ್ ಸ್ಪರ್ಧೆ ಭಾಗವಹಿಸೋದು ಈ ಕಾರ್ಯಕ್ರಮ ನಾತು ಪೂರ್ಲು ಮಾತು ಗೊತ್ತೀರಿ. ಈ ಒಂಜಿ ಕಾರ್ಯಕ್ರಮ ಎಕಡೆ ಬನ್ಲಕನೆ ಮಾತೆರೆಗಳ ಇನಾಮು ತಿಕ್ಕೇರ ಸಾಧ್ಯ ಇಜ್ಜಿ ಒಂಜಾತ್ ಮಾತೆರ್ಲ ಭಂಗ ಬರ್ಪಾರ ಅಂಡ ಒಂಜಿ ಪಜ್ಜೆ ಜಾಸ್ತಿ ಭಂಗ ಬತ್ತಿನಕಲಿ ನಮ್ಮ ಇನಾಮನು ಕೊರ್ಪ ಬಂದುಲೆ ಇತ್ತೆ ಇನಾಮನು ಗೆಂದಿನ ಚಿತ್ತನಗಲ ಪುದಾರನು ನಿಗಲ ದುಂಬತ ದಿಯರ ಬರೋಂದುಲೇರು ನವನಂದ ಮೇರು. ಓಂ ಶ್ರೀ ಗುರುಭ್ಯೋ ನಮಃ. ಈ ಕಾರ್ಯಕ್ರಮದ ನಾವು ಕೊನೆಯ ಹಂತವನ್ನು ತಲುಪಿದ್ದೇವೆ. ಈ ಬಹುಮಾನ ವಿತರಣೆಯ ಸಮಯದಲ್ಲಿ ನಾನೊಂದು 2 ಲೈನ್ ಹೇಳಲಿಕ್ಕೆ ಖಂಡಿತ ಇಚ್ಛಿಸ್ತೇನೆ. ಯಾಕಂದರೆ 3-4 ವರ್ಷದ ಹಿಂದೆ ಒಬ್ಬರದ್ದು ಇಲ್ಲಿ ಕನಸಿತ್ತು, ಗೂಡುದೀಪ ಈ ರೀತಿ ನಾವು ಮಾಡಬೇಕು, ನಮ್ಮ ಕೂಡಲ ಮಂಗಳೂರು ಕುದ್ರೋಳಿಯಲ್ಲಿ ನಡೀತಾ ಇದೆ. ಅದು ನೋಡಿ ನಮಗೆ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಬಂದಿತ್ತು, ಮಾಡಬೇಕೆನ್ನುವ 4 ವರ್ಷದ ಹಿಂದೆ ಕನಸಿತ್ತು. ಆದರೆ ಆ ಹಿಂದಿನ 3ನೇ ವರ್ಷದಲ್ಲಿ ಆ ಕನಸಿಗೆ ನನಸಾಗಲು ಸಹಕರಿಸಿದವರು ಸಮಾಜ ಮಂದಿರ ವೇದಿಕೆಯ ಅಧ್ಯಕ್ಷರಾಗಿರುವ ಅಭಯಚಂದ್ ಜೈನ್, ಅದೇ ರೀತಿ ಅವರಿಗೆ ಬಲಗೈ ಬೆಂಬಲಿಗರಾಗಿ ನಿಂತಿರುವ ಸುರೇಶ್ ಪ್ರಭು ಅವರು. ನಾನು ಖಂಡಿತ, ಯಾಕಂದರೆ ನನಗೂ ಒಂದು ಈ ವಿಷಯ ಹೇಳಲಿಕ್ಕೆ ಸ್ವಾರ್ಥ ಉಂಟು. ಆ ಸಮಯದಲ್ಲಿ ಯುವವಾಣಿಯ ಅಧ್ಯಕ್ಷ ನಾನೂ ಆಗಿದ್ದೆ. ಅದಕ್ಕಾಗಿ ನಾನು ಖಂಡಿತ ಹೇಳ್ತೇನೆ, ಮತ್ತೊಮ್ಮೆ ಈ ಮೂಡುಬಿದ್ರೆಯನ್ನು ದೀಪಾವಳಿಯ ಸಂಭ್ರಮದಲ್ಲಿ ಗೂಡುದೀಪ ಮತ್ತು ದೀಪಗಳಿಂದ ಅಲಂಕರಿಸಲು ಅವಕಾಶ ಕೊಟ್ಟ ನಮ್ಮ ಈ ಯುವವಾಣಿ ಸಂಸ್ಥೆಗೆ ಮತ್ತು ಯುವವಾಣಿ ಸಂಸ್ಥೆಗೆ ಸಹಕರಿಸಿದ ಸಮಾಜ ಮಂದಿರಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ಈಗಾಗಲೇ ಎಲ್ಲರೂ ಹೇಳಿದರು, ತುಂಬ ಮಂದಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಯತ್ನಪಟ್ಟು ಒಳ್ಳೊಳ್ಳೆಯ ಗೂಡುದೀಪವನ್ನು ತಯಾರಿಸಿದ್ದೀರಿ. ಅಷ್ಟು ಸುಲಭ ಅಲ್ಲ, ಪ್ರೈಸ್ ಎಲ್ರಿಗೂ ಅಲ್ಲ. ನೀವು ಖಂಡಿತ ಇದನ್ನು ಸ್ಪರ್ಧೆ ಎಂದು ಭಾವಿಸಬೇಡಿ. ನಿಮ್ಮದೇ ಆದ ಕಲೆಯನ್ನು ನೀವು ಇಲ್ಲಿ ತಂದು ಗೂಡುದೀಪದ ಸಮಯದಲ್ಲಿ ಎಲ್ಲರಿಗೂ ತೋರಿಸಿ ನಾವೊಂದು ಮನಸ್ಸಿಗೆ ನೆಮ್ಮದಿ ಖಂಡಿತ ಬಂದಿದೆ. ಎಲ್ರಿಗೂ ಭಾಗವಹಿಸಿದ ಎಲ್ರಿಗೂ ರಂಗವಲ್ಲಿ ಸ್ಪರ್ಧೆ ಆಗಲಿ ಗೂಡುದೀಪ ಸ್ಪರ್ಧೆ ಆಗಲಿ ಇದರಲ್ಲಿ ಭಾಗವಹಿಸಿದ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಗೂಡುದೀಪ ಸ್ಪರ್ಧೆಯಲ್ಲಿ ಜಡ್ಜಸ್ ಆಗಿ ಸಹಕರಿಸಿದವರು ದಯಮಾಡಿ ಮುಂದೆ ಬರಬೇಕು. ಯೋಗೇಶ್ ಬಜ್ಪೆ, ಅದೇ ರೀತಿ ನಮ್ಮ ಮೂಡುಬಿದ್ರೆಯ ಪ್ರತಿಭೆ ಆಲ್ರೌಂಡ್ ಹೇಳ್ಬೋದು ಅಕ್ಷಯ್ ಕೋಟ್ಯಾನ್, ಇಬ್ಬರು ವೇದಿಕೆ ಬರಬೇಕೆಂದು ಕೇಳಿಕೊಳ್ತಿದ್ದೇನೆ. ವೈಟ್ ರಂಗೋಲಿ ವಿಜುವಲ್ ಆರ್ಟಲ್ಲಿ ಅಕ್ಷಯ್ ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಹೋಲ್ಡರ್, ನಮ್ಮದೇ ಮೂಡುಬಿದ್ರೆಯ ಪ್ರತಿಭೆಯವರು ಅಧ್ಯಕ್ಷ. ಅದೇ ರೀತಿ ರಂಗೋಲಿ ಸ್ಪರ್ಧೆಯಲ್ಲಿ ಪೂರ್ಣಿಮಾ ಆಚಾರ್ಯರವರು ಅವರ ತೀರ್ಪನ್ನು ನೀಡಿ ತುರ್ತು ಕಾರ್ಯದ ನಿಮಿತ್ತ ಹೋಗಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಗೌರವವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ನಮಗೆ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಸನ್ನ ಶೆಣೈ ಮತ್ತು ದಂಪತಿ ಇಬ್ಬರು ನಮಗೆ ತುಂಬ ಸಹಕರಿಸಿದ್ದಾರೆ. ಪ್ರಸನ್ನ ಶೆಣೈ ಅವರು ದಯಮಾಡಿ ಥ್ಯಾಂಕ್ ಯು ಸರ್. ಪ್ರಸನ್ನ ಶೆಣೈ ಅವರು ಥ್ಯಾಂಕ್ ಯು. ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ. ಇದು ಬಂದವರಿಗೆ ಎಲ್ರಿಗೂ ಸಮಾಧಾನ ಆಗಲಿ, ಸ್ವಲ್ಪ ಒಂದು ಫಸ್ಟ್ ಸೆಕೆಂಡ್ ಇರಲಿ ಅನ್ನೋ ಉದ್ದೇಶ, ಸ್ವಲ್ಪ ಸ್ಪರ್ಧೆ ಇನ್ನೂ ಬರಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾವು ಪ್ರೈಸ್. ಎಲ್ಲರೂ ಕೂಡ ನೀವೆಲ್ಲರೂ ಸಾಕ್ಷಿಯಾಗಿ ಇದ್ದೀರಿ, ಎಲ್ಲರೂ ಹೆಚ್ಚಿನ ಎಲ್ಲ ರಂಗೋಲಿ ನೋಡಿದ್ದೀರಿ ಮತ್ತು ಗೂಡುದೀಪ ನೋಡಿದ್ದೀರಿ. ಎಲ್ಲರೂ ಬಹುಮಾನ ವಿಜೇತರಂತ ಭಾವಿಸುತ್ತಾ ನಾವು ಇದನ್ನು ಕೊನೆಯದಾಗಿ ಫಾರ್ಮಾಲಿಟಿಗಾಗಿ ನಾವು ಖಂಡಿತ ಅನೌನ್ಸ್ ಮಾಡ್ತಾ ಇದ್ದೇವೆ. ಸಾಂಪ್ರದಾಯಿಕ
ಗೂಡುದೀಪ, ಸಾಂಪ್ರದಾಯಿಕ ಗೂಡುದೀಪ. 3ನೇ ಸ್ಥಾನ ಕ್ರಮ ಸಂಖ್ಯೆ 15. 3ನೇ ಸ್ಥಾನ ಕ್ರಮ ಸಂಖ್ಯೆ 15 ಸುತೀಂದ್ರ ಅಮೀನ್. ಬಂಧುಗಳೇ, ಸರಿಯಲ್ಲ, ನಮ್ಗೆ ಗೊತ್ತಿಲ್ಲ ಯಾರಂತ, ನಂಬರ್ ನೋಡಿ ನಾವು ಲಿಸ್ಟ್ ನೋಡಿ ಬರೆದೇವೆ. ಕ್ರಮ ಸಂಖ್ಯೆ 15 ಸಾಂಪ್ರದಾಯಿಕ ವಿಭಾಗ ಸುತೀಂದ್ರ ಅಮೀನ್. ಏನು ಗೂಡ್ದೀಪ ಇಟ್ಕೊಂಡು ಹೋದ್ರ ಅವರು? ಸುತೀಂದ್ರ ಅಮೀನ್ ನೋಡಿ, 3ನೇ ಸ್ಥಾನ ಪೆಂಡಿಂಗ್ ಇಡಿ, ಸಾಂಪ್ರದಾಯಿಕ ವಿಭಾಗ. 2ನೇ ಸ್ಥಾನ ಕ್ರಮ ಸಂಖ್ಯೆ 12 ಆದಿತ್ಯ. ಕ್ರಮ ಸಂಖ್ಯೆ 12 ಆದಿತ್ಯ. ಬಂಧುಲೆ, ಈ ಒಂಜಿ ಕಾರ್ಯಕ್ರಮದ ಆಧುನಿಕ ಗೂಡುದೀಪ ಲೇಸರು ಒಂಜಾತ್ ಬಹುಮಾನದ ಪ್ರಯೋಜಕರು ರಡ್ಡನೇ ಇನಾಮಗು ಪ್ರಯೋಜಕರ ನಚ್ಚಿನ ವಿದೇಶ್ ಎಂ ಅಧ್ಯಕ್ಷ ರೋಟರಿ ಟೆಂಪಲ್ ಟೌನ್ ಮಿಡ್ ಟೌನ್ ಮೇರೆಗಳ ಈ ಒಂಜಿ ಕಾರ್ಯಕ್ರಮಗೂ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದುಲೆ. ಸುತೀಂದ್ರ ಅಮೀನ್ ಥರ್ಡ್ ಪ್ರೈಸ್. ಮೂಜಿನೇ ಇನಾಮದ ಪ್ರಾಯೋಜಕರ ನಚ್ಚಿನ ಹರೀಶ್ ಕಾಪಿಕಾಡ್ ಪ್ರೊಫೆಸರ್ ಶ್ರೀ ಮಹಾವೀರ ಕಾಲೇಜು ಮೂಡಬಿದ್ರಿ. 1ನೇ ಸ್ಥಾನ ಕ್ರಮ ಸಂಖ್ಯೆ 16 ರಕ್ಷಿತ್ ಕುಮಾರ್. ಸುರುತ ಇನಾಮದ 16 ರಕ್ಷಿತ್ ಕುಮಾರ್. ಸುರುತ ಇನಾಮದ ಪ್ರಾಯೋಜಕರ ನಚ್ಚಿನ ನಾಗರಾಜ್. ಪ್ರಥಮ ಸ್ಥಾನ ಸಾಂಪ್ರದಾಯಿಕ ವಿಭಾಗ. ಇನ್ನೊಮ್ಮೆ ಜೋರಾದ ಚಪ್ಪಾಳೆಯಿಂದ ಪ್ರೋತ್ಸಾಹಿಸಿ. ಪ್ರತಿ ವರ್ಷ ಮೂಡುಬಿದಿರೆಗೆ ಬರ್ತಾ ಇದ್ದಾರೆ. ಈಗ ಆಧುನಿಕ ವಿಭಾಗ 3ನೇ ಸ್ಥಾನ ಕ್ರಮ ಸಂಖ್ಯೆ 9 ಭೋಜ. ಕ್ರಮ ಸಂಖ್ಯೆ 9 ಭೋಜ 3ನೇ ಸ್ಥಾನ ಆಧುನಿಕ. 2ನೇ ಸ್ಥಾನ ಕ್ರಮ ಸಂಖ್ಯೆ 10 ಜಗದೀಶ್ ಅಮೀನ್. ಕ್ರಮ ಸಂಖ್ಯೆ 10 ಜಗದೀಶ್ ಅಮೀನ್. ಜಗದೀಶ್ ಅಮೀನ್ ಆಧುನಿಕ ವಿಭಾಗ 2ನೇ ಸ್ಥಾನ. ಮೊದಲನೇ ಸ್ಥಾನ ಕ್ರಮ ಸಂಖ್ಯೆ 4 ವಿಠಲ್ ಭಟ್. ಕ್ರಮ ಸಂಖ್ಯೆ 4 ವಿಠಲ್ ಭಟ್. ಈಗ ಮಾದರಿ ವಿಭಾಗ ಸ್ವಲ್ಪ ನಾವು ಕಮರ್ಷಿಯಲ್ ಬ್ರೇಕ್ ಅಂತ ಬರ್ತೇವೆ. ಬಂದಲೇ ಈ ಒಂಜಿ ಸ್ಪರ್ಧೆಯಲ್ಲಿ ಒಂಜಾತ್ ಬಹುಮಾನದ ಪ್ರಾಯೋಜಕರು ನಮ್ಮೊಟ್ಟಿಗೆ ಬತ್ತ ಸೇರಿದ್ದೀರಿ. ಆಧುನಿಕ ಗೂಡುದೀಪ ವಿಭಾಗ ಸುರುತ ಇನಾಮನ್ನು ಕುರಿತು ನಮಗೆ ಸಹಕಾರ ಮಲ್ದಿನಾರ್ ನಾಗರಾಜ್ ಹೆಗಡೆ ಉದ್ಯಮಿ ಮೂಡಬಿದ್ರಿ. ಅಂಚನೆ ರಡ್ಡನೇ ಇನಾಮಗೂ ಸಹಕಾರ ಮಲ್ದಿನಾರ್ ವಿದೇಶಿ ಅಧ್ಯಕ್ಷ ರೋಟರಿ ಟೆಂಪಲ್ ಟೌನ್ ಮೂಡಬಿದ್ರಿ. ಬೊಕ್ಕ ಮೂಜಿನ ಇನಾಮಗೂ ಸಹಕಾರ ಮಲ್ದಿನಾರ್ ಹರೀಶ್ ಕಾಪಿಗಾಡ್ ಪ್ರೊಫೆಸರ್ ಶ್ರೀ ಮಹಾವೀರ ಕಾಲೇಜು ಮೂಡಬಿದ್ರಿ. ಈ ಮೂಜಿ ದಾನಿ ಲೆಗ್ಲೋರ ಮಾತಿರ್ಲ ರಡ್ಡಂಗೈನ ಸೇರಿದ ಜೋರೈನ ಕೈತಾಟಿದ ಮಾನಾದಿಗಿನ ಕೊಡು ಬಂದ ನಿಗಳ ಮಾತಾಡಲ ಭಿನ್ನಯ ಮಲ್ತೊಂದುಲ್ಲೆ. ಅಂಚನೆ ಸಾಂಪ್ರದಾಯಿಕ ಗೂಡುದೀಪ ಸ್ಪರ್ಧೆಗೆ ಒಂಜಾತ್ ಪ್ರಾಯೋಜಕರು ನಮ್ಮೊಟ್ಟಿಗೆ ಉಳ್ಳೇರು. ಸುರುತ ಇನಾಮನು ಕೊರಿನ್ಯಾರು ವಿನಯ್ ಕುಮಾರ್ ಅಧ್ಯಕ್ಷರು ಪವರ್ ಫ್ರೆಂಡ್ಸ್ ಬೆದ್ರ. ಅಂಚನೆ ರಡ್ಡನೇ ಇನಾಮ ಕೊರಿನ್ಯಾರು ಸುಭಾಷ್ ಪೂಜಾರಿ ಕೈಪುಂಡಿ ಆದಿಶಕ್ತಿ ಆಟೋ ವರ್ಕ್ಸ್ ಮೂಡಬಿದ್ರಿ. ಅಂಚನೆ ಮೂಜನೇ ಇನಾಮ ಕೊರಿನ್ಯಾರು ಮುರಳೀಧರ್ ಕೋಟ್ಯಾನ ಉಪಾಧ್ಯಕ್ಷರು ಯುವಾಹಿನಿ ರಿಜಿಸ್ಟರ್ಡ್ ಮೂಡಬಿದ್ರಿ. ಈ ಮೂಜಿ ದಾನಿಲೆಗಲ ಅವರ ಮಾತೆಲ್ಲ ಜೋರಿನ ಕೈತಾಟಿ ಕೊರದು ಮೇರೆಕ್ಲಿಗೆ
ಗೌರವ ಸಂದಾಯಿತ ಮಲ್ಪಡೊಂದಿಗೆ ಲಂಚನೆ ಮಾದಾರಿ ಗುಡಿದೀಪ ಸುರುತ್ತ ಇನಾಮ ಕೋರ್ನ್ಯಾರು ರಾಜೇಶ್ ಬಂಗೇರ ಮಾಲಕರು ಕಟಿಲೇಶ್ವರಿ ಕನ್ಸ್ಟ್ರಕ್ಷನ್ ಮೂಡಬೇದ್ರಿ ಅಂಚನೆ ರಡ್ಡನೇ ಇನಾಮ ಕೋರ್ನ್ಯಾರು ಗಜೇಂದ್ರ ಉದ್ಯಮಿ ಮೂಡಬೇದ್ರಿ ಅಂಚನೆ ಮೋಜಿನ ಇನಾಮನ ಕೋರ್ನ್ಯಾರು ರವಿಚಂದ್ರ ಆಚಾರ್ಯ ಲಕ್ಷ್ಮೀ ಜ್ಯುವೆಲರ್ಸ್ ಮೂಡಬೇದ್ರಿ ಅಂಚನೆ ತೊಟ್ಟಿಗೆ ರಂಗೋಲಿ ಸ್ಪರ್ಧೆಗೆ ಸುರುತ ಇನಾಮದ ಪ್ರಾಯೋಜಕರೇನಾರು ಸುರೇಶ್ ಪೂಜಾರಿ ಪೂರ್ಣಿಮಾ ಜನರಲ್ ಸ್ಟೋರ್ ಮೂಡಬೇದ್ರಿ ಅಂಚನೆ ರಡ್ಡನೇ ಇನಾಮಗೂ ಸಂಪತ್ ಸುವರ್ಣ ನೆತ್ತೋಡಿ ಅಂಚನೆ ಮೋಜಿನ ಇನಾಮಗೂ ಸುಶಾಂತ್ ಕರ್ಕೇರ ನಿಕಟಪೂರ್ವ ಅಧ್ಯಕ್ಷರು ರಿಜಿಸ್ಟರ್ಡ್ ಮೂಡಬೇದ್ರಿ ಘಟಕ ಬೊಕ್ಕ ರವಿಚಂದ್ರ ಕರ್ಕೇರ ಮಾರುತಿ ಎಲೆಕ್ಟ್ರಿಕಲ್ಸ್ ಮೂಡಬೇದ್ರಿ ಈ ಮಾತಾ ದಾನಿಗ ಸೇರಿಸಿ ಮಾತ ಬಿ ನಿರ್ವರ ಜೋರೈನ ಕೈತಾಡಿದ ಮಾನಾದಿಗೇನು ಕೊರಡು ಬಂದೆಂಗ್ಲೆ ಬಿನ್ನ ತೊಲೆ ಬಂದಲೆ ವೇದಿಕೆದ ದುಂಬತ್ತವಾದ ನಾನು ಅವರಿದಿನ ಇನಾಮನು ಪೂರ ಅನಿಗಳ ದುಂಬತ್ತ ತೀರ ಬರೋದಿಲ್ಲ ನಾವು ನನ್ನ ಮೇರೆ ಆತ್ಮೀಯರೇ, ಇದೇ ರೀತಿ ನಮಗೆ ಇವತ್ತು ಸ್ಪರ್ಧೆಗಳಿಗೆ ಬಂದವರಿಗೆ ಗೂಡುದೀಪ ಸ್ಪರ್ಧೆಗಳಿಗೆ ಹಾಗೂ ಇತರ ನಮಗೆ ಮೊಮೆಂಟು ಸ್ಪಾನ್ಸರ್ ಮಾಡಿದ್ದಾರೆ. ಕಳೆದ 3 ವರ್ಷ ನಮಗೆ ಸಹಕಾರ ನೀಡಿದ್ದಾರೆ ಮಯೂರು ಟೆಕ್ಸ್ಟೈಲ್ ಮಾಲಕರಾದ ಶ್ರೀ ರಾಜೇಂದ್ರ ಕುಮಾರ್ ಜೈನ್ ಅವರಿಗೂ ನೀವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕಂತ ಕೇಳಿಕೊಳ್ತಿದ್ದೀನಿ. ಅದೇ ರೀತಿ ಇನ್ನೊಂದು ನಮಗೆ ಅನೌನ್ಸ್ಮೆಂಟ್ ಉಂಟು. ನಮಗೆ ಈಗ ಫೋನ್ ಮಾಡಿ ಹೇಳಿದ್ದು 10 ನಿಮಿಷ ಮೊದಲು. ಅವರು ತಿಳಿಸಿದ ಪ್ರತಿಕೃತಿಗೆ ಬಹುಮಾನ ಉಂಟೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಯಾರೋ ಒಬ್ಬರು ಸ್ಪರ್ಧೆ ತಯಾರಿಸಿದ್ದಾರೆ. 1000 ಕಂಬದ ಬಸದಿ ಅವರು ತಯಾರಿಸಿದ ಪ್ರತಿಕೃತಿಯನ್ನು ಅವರು ನೀಡುವುದಾದರೆ ಮಯೂರು ಟೆಕ್ಸ್ಟ್ ಮಾಲಕರಾದ ರಾಜೇಂದ್ರ ಕುಮಾರ್ ತೆಗೆದುಕೊಳ್ಳಲಿಕ್ಕೆ ತಯಾರಿದ್ದಾರೆ ಎಂದು ನನಗೆ ತಿಳಿಸಿದ್ದಾರೆ, ಅನೌನ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾರು ಸ್ಪರ್ಧೆ ನನಗೆ ಗೊತ್ತಿಲ್ಲ, ಅವರಿಗೆ ಪ್ರೈಸ್ ಉಂಟೋ ಇಲ್ಲ ನನಗೆ ಗೊತ್ತಿಲ್ಲ. 1000 ಕಂಬದ ಬಸದಿ ಮಾಡಿದ ಪ್ರತಿಕೃತಿಯನ್ನು ಮಯೂರು ಟೆಕ್ಸ್ಟೈಲ್ ಮಾಲೀಕರಾದ ರಾಜೇಂದ್ರ ಕುಮಾರ್ ಜೈನರು ಅವರಿಗೆ ಬೇಕು ಎನ್ನುವ ನಿವೇದನೆಯನ್ನು ಕೇಳಿಕೊಂಡಿದ್ದಾರೆ. ಅದು ತಯಾರಿಸಿದವರಿಗೆ ಬಿಟ್ಟದ್ದು. ಥ್ಯಾಂಕ್ ಯು. ಈಗ ಪ್ರತಿಕೃತಿ ಅಂದರೆ ಮಾದರಿ ವಿಭಾಗ 3ನೇ ಸ್ಥಾನ ಕ್ರಮ ಸಂಖ್ಯೆ 1 ಯತೀಶ್ ಆಚಾರ್ಯ. ಕ್ರಮ ಸಂಖ್ಯೆ 1 ಯತೀಶ್ ಆಚಾರ್ಯ. ಎರಡನೇ ಸ್ಥಾನ ಕ್ರಮ ಸಂಖ್ಯೆ 6 ಕಿಶೋರ್. ಕ್ರಮ ಸಂಖ್ಯೆ 6 ಕಿಶೋರ್. ನೋಡಿ, 1000 ಕಂಬದ ಬಸದಿ ಅವರ ಅಂತ ಹೇಳ್ತಿದ್ದು ನನಗೆ ಗೊತ್ತಿಲ್ಲ, ಅವರಂತ ಹೇಳ್ತಿದ್ದಾರೆ. ಮಾದರಿ ವಿಭಾಗದಲ್ಲಿ 1ನೇ ಸ್ಥಾನ ಕ್ರಮ ಸಂಖ್ಯೆ ಎಷ್ಟು ಯಾರು ಲೆಕ್ಕ ಆಗಲಿಲ್ಲ. ಕ್ರಮ ಸಂಖ್ಯೆ 7 ರಂಜಿತ್. ಕ್ರಮ ಸಂಖ್ಯೆ 7 ರಂಜಿತ್. ಈ ಪ್ರತಿಭೆಯನ್ನು ಇನ್ನೊಮ್ಮೆ ಎಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಇದೇ ರೀತಿ ನಮಗೆ ಇವತ್ತು ಈ ನಮ್ಮ 1-2 ವಾರದ ಗ್ಯಾಪಲ್ಲಿ ಸುಮಾರು 50 ಮಂದಿ ಬರ್ತೇವೆಂದು ಹೆಸರು ಕೊಟ್ಟಿದ್ದಾರೆ. ಕಾರಣದಿಂದ ಒಳ್ಳೆಯ ಸ್ಟ್ರೆಂತ್ 30 ಜನ ರಂಗೋಲಿ ಸ್ಪರ್ಧಿಗಳು ಬಂದು ನಮ್ಮ ಹಾಲನ್ನು ಸುಂದರವಾಗಿಸಿದ್ದಾರೆ. ಅವರಿಗೆ ಇನ್ನೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ರಂಗೋಲಿ ಸ್ಪರ್ಧೆದ ಇನಾಮನ್ನು ಕೋರದಿದ್ದು ವಿದೇಶ್ ಸುಶಾಂತ್ ಕರ್ಕೇರ ಬುಕ್ಕ ಮುರಳೀಧರ್ ಮೇರ್ ದೈದಿದ್ದು ವೇದಿಕೆದ ಮಿತ್ತ ಚಾವಟಿಗೆ ಬಾಡು ಬಂದಕ್ಕೆ ಏನೊಂದಿಲ್ಲ. ಈ ರಂಗೋಲಿ ಸ್ಪರ್ಧೆ ನಮ್ಮ ಪ್ರಕಾರ ಫಸ್ಟ್ ಸೆಕೆಂಡ್ ಥರ್ಡ್ ಮಾತ್ರ ನಾವು ಆಯೋಜನೆ ಮಾಡಿದ್ದು. ಆದರೆ ಇಲ್ಲಿಯ ಬಂದ ಸ್ಪರ್ಧಿಗಳ ಉತ್ಸಾಹವನ್ನು ನೋಡಿ ಸಮಾಜ ಮಂದಿರದ ಕಡೆಯಿಂದ 3 ಸಮಾಧಾನಕರ ಬಹುಮಾನವನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಸಮಾಧಾನಕರ ಬಹುಮಾನ 1 ಕ್ರಮ ಸಂಖ್ಯೆ 4 ಅನುಷಾ ನಾಯಕ್. ಕ್ರಮ ಸಂಖ್ಯೆ 4 ಅನುಷಾ ನಾಯಕ್. ಹೆಸರು ಸರಿಯಲ್ಲ, ಮಹಾವೀರ ಕಾಲೇಜ್. ಕ್ರಮ ಸಂಖ್ಯೆ 4 ಅನುಷಾ ನಾಯಕ್, ಮಹಾವೀರ ಕಾಲೇಜ್.
ನಮ್ಮ ಸಮಾಜ ಮಂದಿರದ ಕಾರ್ಯದರ್ಶಿ ಒಮ್ಮೆ ಸ್ಟೇಜಿಗೆ ಬರಬೇಕು ಸರ್, ಪ್ಲೀಸ್ 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 ಒಮ್ಮೆ ಬನ್ನಿ ಸರ್. ಬರ್ತಾರೆ. ಅವರು ಎದುರಿಗೆ ಬರುವುದಿಲ್ಲ, ಮಾತನಾಡೋದಿಲ್ಲ, ಹಿಂದಿನಿಂದಲೇ ಅವರ ಕೆಲಸ ಮಾಡೋದು. ಇನ್ನೊಬ್ಬ ಸಮಾಧಾನಕಾರ ಕ್ರಮ ಸಂಖ್ಯೆ 8 ಶ್ರೇಯ ಮಹಾವೀರ ಕಾಲೇಜ್, ಸರಿಯಲ್ಲ ಹೆಸರು? ಕ್ರಮ ಸಂಖ್ಯೆ 8 ಶ್ರೇಯ ಮಹಾವೀರ ಕಾಲೇಜ್. ಇನ್ನೊಂದು ಕ್ರಮ ಸಂಖ್ಯೆ 9 ಸೌಮ್ಯ ಮಹಾವೀರ ಕಾಲೇಜ್. ಕ್ರಮ ಸಂಖ್ಯೆ ಮುರಳೀಧರ್, ಕ್ರಮ ಸಂಖ್ಯೆ 9 ಸೌಮ್ಯ ಮಹಾವೀರ ಕಾಲೇಜ್. ಈಗ ಥರ್ಡ್ ಪ್ರೈಸ್ ಕ್ರಮ ಸಂಖ್ಯೆ 13 ವಿದ್ಯಾಶ್ರೀ ಸುರೇಶ್ ಮೂಡಬಿದ್ರಿ. ಕ್ರಮ ಸಂಖ್ಯೆ 13 ವಿದ್ಯಾಶ್ರೀ ಸುರೇಶ್ ಮೂಡಬಿದ್ರಿ. ಒಮ್ಮೆ ಜೋರ ಚಪ್ಪಾಳೆ ಮೂಲಕ 1.5 ಗಂಟೆ ರಂಗವಲ್ಲಿ ಬಿಡಿಸಲಿಕ್ಕೆ ಶ್ರಮವಹಿಸಿದ್ದಾರೆ ಎಲ್ಲ ಸ್ಪರ್ಧಿಗಳು. ಯುವಾಣಿ ವೇದಿಕೆಯ ಕೋಶಾಧಿಕಾರಿ ಪ್ರತಿಭಾ ಸುರೇಶ್ ದಯಮಾಡಿ ಸ್ಟೇಜಿಗೆ ಬರಬೇಕು. ಮತ್ತು ಕಾರ್ಯದರ್ಶಿ ಗಿರೀಶ್ ಕೋಟ್ಯಾನ್, ಉಪಾಧ್ಯಕ್ಷರು ಪ್ರಭಾಕರ್ ಚಾಮುಂಡಿ ಬೆಟ್ಟ ಸ್ಟೇಜ್ ಬನ್ನಿ. ಈಗ ಸೆಕೆಂಡ್ ಪ್ರೈಸ್ ನಂಬರ್ 5 ಕೋಕಿಲ ಮಹಾವೀರ ಕಾಲೇಜ್. ನಂಬರ್ 5 ಕೋಕಿಲ ಮಹಾವೀರ ಕಾಲೇಜ್. ಎಲ್ಲರೂ ಕಾತರನ ಕಾಯ್ತಾ ಇದ್ದೀರಿ. ಫಸ್ಟ್ ಪ್ರೈಸ್ ಯಾರಿಗೆ ಬಂದಿರ್ಬೋದು ಕೈ ಎತ್ತಿ. ಫಸ್ಟ್ ಪ್ರೈಸ್ ಕ್ರಮ ಸಂಖ್ಯೆ 6 ಶ್ರಾವಣ್ಯ ಎಸ್ ಆಚಾರ್ಯ ಜೈನ್ PU. ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಇನ್ನೊಮ್ಮೆ ಎಲ್ಲರೂ ಅಭಿನಂದಿಸಬೇಕು. ಈ ರಂಗವಲ್ಲಿ ಮತ್ತು ಗೂಡ್ದೀಪ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರೆಲ್ಲ ಬಂದಿದ್ದಾರೆ ದಯಮಾಡಿ ಅವರವರ ಗೂಡ್ದೀಪದ ಹತ್ರ ನಿಂತುಕೊಳ್ಳಿ. ನಮ್ಮ ಉದಯವಾಣಿ ಪತ್ರಿಕೆಯ ಧನಂಜಯ ಅವರಿಗೆ ಫೋಟೋ ಬೇಕಂತೆ ಪೇಪರಲ್ಲಿ ಹಾಕಲಿಕ್ಕೆ. ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ರಂಗೋಲಿ ಮತ್ತು ಗೂಡ್ದೀಪ ಅವರವರ ಪ್ರತಿಕೃತಿಯಲ್ಲಿ ನಿಂತುಕೊಳ್ಳಿ. ಎಲ್ಲರೂ ಹೇಳ್ಬೇಡಿ, ಇನ್ನೂ ಕಾರ್ಯಕ್ರಮ ಉಂಟು, ಪ್ಲೀಸ್ ದಯಮಾಡಿ. ಮತ್ತೊಮ್ಮೆ ಭಾಗವಹಿಸಿದ ಎಲ್ರಿಗೂ, ತೀರ್ಪುಗಾರರಿಗೂ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಬಹುಮಾನ ವಿತರಣಾ ವರದಿಯನ್ನು ಓದಿದಂಥ ನಿಮಗೆ ಧನ್ಯವಾದಗಳು ಸರ್. ಸ್ಪರ್ಧಿಗಳಲ್ಲಿ ಒಂದು ವಿನಂತಿ, ಇಟ್ಟ ಹೆಜ್ಜೆಯನ್ನು ನೀವು ಸೋತೆಯೊಂದು ಇಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದಿನಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಮುಂದಿರುವಂತಹ ಹೆಜ್ಜೆ ನಿಮ್ಮ ಇತಿಹಾಸವನ್ನೇ ಸೃಷ್ಟಿಸಬಹುದು. ಅದಕ್ಕೆ ಎಲ್ಲ ಸ್ಪರ್ಧಿಗಳು ಸೋಲು ಎಲ್ಲರಿಗೂ ಇದ್ದದ್ದೇ, ಆದರೆ ಪ್ರಯತ್ನ ತಮ್ಮನ್ನು ಗೆಲುವಿನ ಹಾದಿಯಲ್ಲಿ ಮುನ್ನುಗ್ಗಿಸಲು ಸಾಧ್ಯ ಎಂಬ ಸುಂದರವಾದ ಮಾತಿನ ಮುಖೇನ ಕಾರ್ಯಕ್ರಮದ ಮುಂದಕ್ಕೆ ಹೋಗ್ತಿದ್ದೇವೆ. ಬಂದು ಈ ಒಂಜಿ ಕಾರ್ಯಕ್ರಮ ಈತ್ ಪುರ್ಲಾದ ಸಾಗದು ಬತ್ತನ ಈ ಒಂಜಿ ಕಾರ್ಯಕ್ರಮ ನಮ್ಮ ಸ್ಪರ್ಧಿಲ ಅತ್ತ ನೇರ ನಮ್ಮ ಒಂಜಿ ಕಾರ್ಯಕ್ರಮ ತುಣುಕುನು ಬುಡ್ದು ಬೋದಿತ್ತು. ಅದಾಗಂದಕ್ಕೆ ನಮಗೆ ಸಹಕಾರ ಗುರುಪಿನಕ್ಲ ವೇತೋಜನ ದೂರದ ಊರುಡುಲ್ಲೇರು ಕೆಲಸದ ನಿಮಿತ್ತ ಇಡೆಗೆ ಬರ್ರೆ ಒಂದೆಪ್ಪು ಮೊಕಲೆ ಮಾತಿರಲಿ ಒಂಜಿ ಕಾರ್ಯಕ್ರಮನ ತುಯರ ಅನುವು ಮಾತುಕೋದಂಗೆ ನಾವು ತುಳುನಾಡ ವಾರ್ತೆದ ಕುಲುನೆತ್ತ ಉಸ್ತುವಾರಿ ವಹಿಸಿದ ಜಗದೀಶ್ ಸಾಲಿಯನ್ ಪಾಲಕ ಮೇರೆ ಇದ್ದಿದ್ದು ವೇದಿಕೆದ ಮಿತ್ತ ಚಾವಾಡಿಗೆ ಬತ್ತಿ ಒಂಜಿ ಎಲ್ಲಿಯ ಗೌರವನ ಎಂಗಳ ಕೈರು ಸ್ವೀಕಾರ ಮಲ್ಪಡು ಬಂದಿರಡಕ್ಕೆ ಏನೊಂದುಲ್ಲೆ ಖಂಡಿತವಾದಲ ಈ ಒಂಜಿ ನೇರ ಪ್ರಸಾರ ಕಾರ್ಯಕ್ರಮ ಮಾತಿರಲಿ ಇಲ್ಲಾಡಬಹುದಲ್ಲ ತೂಲಿ ಒಯ್ಟಿಂದಕ್ಕೆ ನಾವು ತುಳುನಾಡದ ವಾರ್ತೆ ಬನ್ಪಿನ ಚಿಂತ ಯೂಟ್ಯೂಬ್ ಚಾನಲ್ ಈ ಒಂಜಿ ಕಾರ್ಯಕ್ರಮ
ಒವ್ವೇ ರೀತಿಯ ಯುವ ವಾಹಿನಿದ ಸದಸ್ಯರಿಗಾಡು ಅಧ್ಯಕ್ಷರಿಗಾಡು ಕಾರ್ಯದರ್ಶಿಗಾಡು ಒವ್ವೇ ರೀತಿಯ ತೊಂದರೆಯನ್ನು ಕೊರಂದೆ ಬಾರಿ ಪೊರ್ಲಾದ ನೆರವೇರಿಸಿದ ಕೊಡ್ತೀರಿ ಮೇರೆಗಳ ಸೊಲ್ಮೇಲೆ ಸಂದಾಯಿತ ಮಾಡ್ತೊಂದಿಲ್ಲ ಒಂದಲೇ ಕಾರ್ಯಕ್ರಮದ ದುಂಬತ್ತವಾದ ಓ ರೀತಿಡ್ ಬತ್ತಿ ಬಿನ್ನಿರೆ ನಮ್ಮ ಮಾತಿರಲ್ಲ ಮೋಕೆಡೆ ಎತ್ಕೊಂಡು ಅವೇ ರೀತಿಡ್ ಬತ್ತಿ ನಚ್ಚಿದ ಬಿನ್ನಿರೆಗೆ ಸೊಲ್ಮೇಲೆಯನ್ನು ಕೊರ್ಪಿರೋ ನಮ್ಮ ಮಾತಿರಲ್ಲ ಆದ್ಯ ಕರ್ತವ್ಯ ಐಕಾಸ್ಕರ ವೇದಿಕೆದ ಅಮಿತ ಚವಾಡ್ ಓಲಗತಿ ನಚ್ಚಿತ ಮಾತ್ಯ ಅತಿಥಿಲೆಗಳ ಸೊಲ್ಮೇಲಿನ ಸಂದಾಯಿತ ಮಲ್ಪೇರ ಬರೋದಿಲ್ಲಿರು ಕಾರ್ಯದರ್ಶಿ ಗಿರೀಶ್ ಕೋಟ್ಯಾನ್ ಮೇರ್. ಓಂ ಶ್ರೀ ಗುರುಭ್ಯೋ ನಮಃ. ಸಮಾಜ ಮಂದಿರ ಸಭಾ ರಿಜಿಸ್ಟರ್ ಮೂಡುಬಿದ್ರೆ ಬೊಕ್ಕ ಯುವ ವಾಹಿನಿ ರಿಜಿಸ್ಟರ್ ಮೂಡುಬಿದ್ರೆ ಘಟಕದ ದೀಪಾವಳಿ ಪರ್ವದ ಪ್ರಯುಕ್ತ ಸಾರ್ವಜನಿಕರಿಗಾದ ಬೆದ್ರ ಗೂಡು ದೀಪ ಬೊಕ್ಕ ರಂಗೋಲಿ ಸ್ಪರ್ಧೆಗೆ ಆಗಮಿಸದು ನಮನ ಇನ್ನಿತ್ತ ಕಾರ್ಯಕ್ರಮನು ಭಾರಿ ಸೋಕೊಡು ಚಂದಗ ಅನಿಸದ ಕೊರ್ನಂಚಿನ ವೇದಿಕೆ ಅಡಿತ್ತಿನ ಮಾತಾ ಪದಾಧಿಕಾರಿನಕ್ಲೆಗೆ ಒಂಜೇ ಪಾತೆರಡು ಧನ್ಯವಾದ ಸಲ್ಲಿಸೋದಿಲ್ಲ. ಅಂಚನೆ ಇನ್ನಿತ್ತ ಕಾರ್ಯಕ್ರಮ ಈ ಬಾರಿ ಸೋಕೊಡು ನಡಪಡುಂದಾಂಡ ನಮನ ಸಮಾಜ ಮಂದಿರ ರಿಜಿಸ್ಟರ್ ಮೂಡಿಬಿದ್ರೆ ನೆತ್ತ ಕಾರ್ಯದರ್ಶಿಯನ ಸುರೇಶ್ ಪ್ರಭು ಮೆರೆಗಲ ನಮನ ಮಾತೇರ್ನ ಪರವಾದ ಧನ್ಯವಾದಗಳು. ಅಂಚನೆ ನನ್ನೂರಿ ಬಿನ್ನೆ ಸುರೇಶ್ ಕೋಟ್ಯಾನ್ ಮೆರೆಗಲ ಎಂಕಲ ಮಾತೇರ್ನ ಪರವಾದ ಧನ್ಯವಾದಗಳು. ಅಂಚನೆ ಮಾಧ್ಯಮ ವರದಿಗಾರರು ಬೊಕ್ಕ ಛಾಯಾಚಿತ್ರ ದತ್ತಿನ ಮೆರೆಗಲ ಅಂಚನೆ ಸಮಾಜ ಮಂದಿರ ಸಭಾ ಮೂಡಿಬಿದ್ರೆದ ಪದಾಧಿಕಾರಿ ಬೊಕ್ಕ ಸದಸ್ಯರಿಗೆ ಅಂಚನೆ ಇನ್ನಿತ ಕಾರ್ಯಕ್ರಮಕ್ಕೂ ಉಪಹಾರದ ವ್ಯವಸ್ಥೆ ಕೊರಿನಂಚಿನ ಸಮಾಜ ಮಂದಿರ ಸಭಾ ಮೊಕ್ಲೆಗ್ಲ ಅಂಚನೆ ಇನ್ನಿತ ಕಾರ್ಯಕ್ರಮಕ್ಕೂ ಭಾಗವಹಿಸನಂಚಿನ ಯುವ ವಾಹಿನಿದ ಮಾತಾ ಪದಾಧಿಕಾರಿಗೆ ಸದಸ್ಯರಿಗೆ ಅಂಚನೆ ಮಾಧ್ಯಮ ಮಿತ್ರರಿಗೆ ಅಂಚನೆ ಇನ್ನಿತ ಕಾರ್ಯಕ್ರಮ ಭಾರಿ ಸೋಕುಡು ನಮನ ಸೌಂಡ್ ಬರೋಡು ದಂಡ ಆ ಸೌಂಡ್ ಸಿಸ್ಟಮ್ದ ವಿಶಾಲ್ ಮೆರೆಗಲ ಅಂಚನೆ ಇನ್ನಿತ ಕಾರ್ಯಕ್ರಮಗೂ ಯಶಸ್ವಿಯಾದ ಕಾರಣಕರ್ತರಾಯಿನ ವಿಭಾಗದ ಮಾತಾ ಸ್ಪರ್ಧಾಲನಕ್ಲೆಗೆ ಅಂಚನೆ ಕಾರ್ಯಕ್ರಮ ನಿರೂಪಣೆ ಮಲ್ತಿನಂಚಿನ ನಮ್ಮ ಘಟಕದ ಜತೆ ಕಾರ್ಯದರ್ಶಿ ಸಂಪತ್ ಮೇರೆಗೆ ಧನ್ಯವಾದಗಳು. ಈ ಇನ್ನಿತ ನಿರೂಪಣೆ ಮಲ್ತಿನಂಚಿನ ಸಂಪತ್ ಮೇರೆ ಎಂಕಲ್ನ ಒಂಜಿ ಕಿರು ಕಾಣಿಕೆನ ಅಧ್ಯಕ್ಷರ ಪಡೆಯುಡು ಪಡೆದು ಕೇನೊಂದುಲ್ಲ. ಕ್ಷಮೆ ಇರಲಿ ವೇದಿಕೆಯಲ್ಲಿರುವ ಗಣ್ಯರಿಗೆ. ಈಗ ನಮಗೆ ಈಗಾಗಲೇ ಮಾದರಿ ವಿಭಾಗದಲ್ಲಿ ರಂಜಿತ್ ಮೊದಲ ಸ್ಥಾನ ಅಂತ ಹೇಳಿದ್ದೇನೆ. ಅವರೊಟ್ಟಿಗೆ ಇನ್ನೊಬ್ಬರು ಇದ್ದಾರೆ ಅನಿರುದ್ಧ್, ಆಗ ಹೆಸರು ಬರ್ಕೊಳ್ಳಿಲ್ಲ. ಅನಿರುದ್ಧ್ ಮತ್ತು ರಂಜಿತ್ ಇಬ್ಬರು ಇನ್ನೂ ಸ್ಟೇಜ್ ಬರಬೇಕಂತ ವಿನಂತಿ. ಯಾಕೆ ಮಕ್ಕಳನ್ನು ನಾವು ಖಂಡಿತ ಪ್ರೋತ್ಸಾಹ ಮಾಡಬೇಕು. ಅವರಿಬ್ಬರು ಇದ್ದರು, ನನಗೆ ಗೊತ್ತಿರಲಿಲ್ಲ. ನಾನು ಒಬ್ಬರದ್ದು ಹೆಸರು ಬರ್ತೇನೆ. ಇಬ್ಬರು ಬನ್ನಿ ಆಚೆ ಆಚೆ ಬನ್ನಿ. ಒಮ್ಮೆ ಎಷ್ಟು ಮಂದಿ ಇದ್ದೀರಿ? ಒಮ್ಮೆ ಚಪ್ಪಾಳೆ ಮೂಲಕ ಮಕ್ಕಳನ್ನು ಅದು ನನ್ನ ತಪ್ಪು. ನಾನು ಒಬ್ಬರದ್ದು ಹೆಸರು ಬರೆದುಕೊಂಡೆ, ಇಬ್ಬರು ಇದ್ದರು. ಅಂಚನೆ ನಮನ ಇನ್ನಿತ ಕಾರ್ಯಕ್ರಮ ಭಾರಿ ಸೋಕುಡು ನಡಪರೆ ಕಾರಣಕರ್ತರೇನ ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಸಹಾಯ ಕೊರ್ನಂಚಿನ ಮಾತೆರೆಗಳ ಒಂಜೇ ಪಾತ್ರರು ಧನ್ಯವಾದ ಸಲ್ಲಿಸದು ಎನ್ನ ಧನ್ಯವಾದ ಭಾಷಣ ಉಂತಾವೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲ ಈ ಒಂಚಿ ಕಾರ್ಯಕ್ರಮ ಈತ ಪೂರ್ಲ ಗಂಟೆ ಸಾಗದು ಬರೋದಂಡ ನೆಕ್ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಲ್ದಿನ ಚಿತ್ನ ವಿಜಯ್ ಸೌಂಡ್ಸ್ ಆ್ಯಂಡ್ ಲೈಟ್ದ ಮಾಲಕೇರ್ ಬೊಕ್ಕ ಆಪರೇಟರ್ಗಳು ಮಾತೆರೆಗ ಸೊಲ್ಮೇಲೆ ಸಂದಾಯಿತ ಮಲ್ತಾರೆ ಬಂದಲೆ ಮೂಡಾಯ್ಡು ಪುಟ್ಟಿನ ಸೂರ್ಯದೇವರು ಪಡ್ಡಾಯ್ಡ್ಬೋದು ಅಂತ ಹೇಳಿ ಸೂರ್ಯನ ಚಿತ್ನ ಕಾರ್ಯಕ್ರಮಕ್ಕೆ ಅಂತ್ಯ ಪನ್ಪಿನ ಅತ್ಯಗತಿ ಒಂಜಿ ಇಲೇಸದ ಸಭಾ ಕಾರ್ಯಕ್ರಮಕ್ಕೆ ಇಡೆಗೆ ಪೂರ್ಣ ಚಿಕ್ಕಿಂದಿ ಒಂದುಲ ಸಹಕಾರ ಮಲ್ತಿನ ಮಾತೆರೆಗಳ ಕೊಡೋರ ಸೊಲ್ಮೇಲೆ ಸಂದಾಯಿತ ಮಲ್ತೊಂದುಲ್ಲೆ. ಶುಭರಾತ್ರಿ, ಹ್ಯಾವ್ ಅ ಗುಡ್ ನೈಟ್ ಬನ್ನೋದುಲ್ಲೆ. ಮಾತೆರೆಗಳ ಸರ್ವೇ ಜನ ಸುಖಿನೋಬೋತು. ಅಂಚನೆ ಬತ್ತಿ ಬಿನ್ನೆರಡ ಗುಡೊಂಜಿ ವಿನಂತಿದಾದಂದಿಗೆ ಅನ್ನಗ ಏರ್ನ ಒಂಜಿ ಮೊಬೈಲ್ ತೆಗೆದುಂಡು ಗೋಡು ದೀಪ ಸ್ಪರ್ಧೆ ರಂಗೋಲಿ ಸ್ಪರ್ಧೆದ ಖುಷಿಟ್ಟು ನಮ್ಮ ಮಾತಿರಲ್ಲ ಇದು ಬರ್ತು ಸಮಯನ ಕಳೆಯ ಈ ಸಮಯನ ಕಳೆಪಿನ ಪೊರ್ತುಡು ಪೊರ್ಲ ಗಂಟದ ಒಂಜಿ ಶುಭ ಸಂದರ್ಭ ನಮ್ಮ ಮಾತಿರಲ್ಲ ಇತ್ತ ನೆತ್ತೊಟ್ಟಿಗೆ ಎರ ಒಂಜಿ ಮೊಬೈಲ್ನ ಮಿಸ್ ಮಾಡ್ತೊಂದಾರೆ. ಈ ಮೊಬೈಲ್ ಯುವ ವಾಹಿನಿದ ಅಧ್ಯಕ್ಷರನ್ನ ಕೈ ಇಟ್ಟುಕೊಂಡು ನಿಖಿಲ ಮೊಬೈಲ್ ನನ್ನ ಕನ್ಫರ್ಮ್ ಮಾಡ್ತದೆ. ಈ ಮೊಬೈಲ್ ನಿಖಿಲ್ 11 ಬೋಲಿ ಬಂದ ನಿಖಿಲಕ್ಕೆ ಏನೊಂದಿಲ್ಲ. ಸುಹಾನ್ ಫ್ಲೋರಿಂಗ್ಸ್ ಗುಣಮಟ್ಟದ ಟೈಲ್ಸ್, ಗ್ರಾನೈಟ್ ಹಾಗೂ ಸ್ಯಾನಿಟರಿ ಉತ್ಪನ್ನಗಳು ಆಕರ್ಷಕ ಬೆಲೆಗೆ ನಿಮ್ಮ ಮನೆ ಬಾಗಿಲಿಗೆ. ಈ ಕೂಡಲೇ ಸಂಪರ್ಕಿಸಿ. ಸುಶಾಂತ್ ಕರ್ಕೇರ ಮಾರೂರು,
ಮೊಬೈಲ್ ಸಂಖ್ಯೆ 94 49 26 97 72. ಸ್ಥಳ ಲೂಲು ಕಾಂಪ್ಲೆಕ್ಸ್, ಮಹಾವೀರ ಕಾಲೇಜ್ ಹತ್ತಿರ, ಮೂಡಬಿದರೆ. ಶ್ರೀ ಭಗವತಿ ಫ್ಲವರ್ ಹೂವಿನ ವ್ಯಾಪಾರಸ್ಥರು. ಮದುವೆ ಶುಭ ಸಮಾರಂಭಗಳಿಗೆ ಸ್ಟೇಜ್ ಡೆಕೋರೇಷನ್ ಹಾಗೂ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡಲಾಗುವುದು. ದಿನನಿತ್ಯದ ಹೂವಿನ ವ್ಯಾಪಾರಸ್ಥರು ಕೂಡ ಹೌದು. ಸ್ಥಳ ಸಮಾಜ ಮಂದಿರ ಬಳಿ, ಮೈನ್ ರೋಡ್, ಮೂಡಬಿದರೆ. ಮೊಬೈಲ್ ಸಂಖ್ಯೆ 9535278827. ಸುಹಾನ್ ಫ್ಲೋರಿಂಗ್ಸ್, ಗುಣಮಟ್ಟದ ಟೈಲ್ಸ್, ಗ್ರಾನೈಟ್ ಹಾಗೂ ಸ್ಯಾನಿಟರಿ ಉತ್ಪನ್ನಗಳು ಆಕರ್ಷಕ ಬೆಲೆಗೆ ನಿಮ್ಮ ಮನೆ ಬಾಗಿಲಿಗೆ. ಈ ಕೂಡಲೇ ಸಂಪರ್ಕಿಸಿ ಸುಶಾಂತ್ ಕರ್ಕೇರ ಮಾರೂರು. ಮೊಬೈಲ್ ಸಂಖ್ಯೆ 94 49 26 97 72. ಸ್ಥಳ ಲೂಲು ಕಾಂಪ್ಲೆಕ್ಸ್, ಮಹಾವೀರ ಕಾಲೇಜ್ ಹತ್ತಿರ, ಮೂಡಬಿದರೆ.